ಅತ್ಯಧಿಕ ಅಗತ್ಯವುಳ್ಳ ಆತ್ಮಗಳನ್ನು ಮೋಕ್ಷ ರಾಜ್ಯಕ್ಕೆ ಸೇರಿಸಿಕೊಳ್ಳಿರಿ. ಆಮೆನ್. ನಾಲ್ಕನೇ ರಹಸ್ಯವನ್ನು ಧ್ಯಾನಿಸೋಣ. ದೇವಮಾತೆಯು ತನ್ನ ಶುದ್ಧೀಕರಣ ದಿನವಾದಾಗ ಯೇಸು ಕ್ರಿಸ್ತರನ್ನು ದೇವಾಲಯಕ್ಕೆ ಕೊಂಡು ಹೋಗಿ ದೇವರಿಗೆ ಕಾಣಿಕೆಯಾಗಿ ಅರ್ಪಿಸಿ ಸಿಮಿಯೋನ್ ಎಂಬ ಮಹಾತ್ಮನ ಕರಗಳಲ್ಲಿ ಒಪ್ಪಿಸಿದರೆಂದು ಧ್ಯಾನಿಸೋಣ. ನಾವು ಪ್ರಾರ್ಥಿಸೋಣ. ಭಾರತ ದೇಶಕ್ಕಾಗಿ, ಎಲ್ಲ ರಾಜಕಾರಣಿಗಳಿಗಾಗಿ, ಎಲ್ಲ ಪ್ರತ್ಯೇಕವಾಗಿ ಅಧಿಕಾರಿಗಳಿಗಾಗಿ ಪ್ರಾರ್ಥಿಸೋಣ. ಪೊಲೀಸರಿಗಾಗಿ, ಎಲ್ಲ ಮಿಲಿಟ್ರಿಗಾಗಿ ಪ್ರತ್ಯೇಕವಾಗಿ ಪ್ರಾರ್ಥಿಸೋಣ. ರೈತರಿಗಾಗಿ, ರೈತರ ಹಕ್ಕನ್ನು ಅವರು ಕೊಡುವಂತಾಗಲಿ, 3 ಕಾನೂನುಗಳನ್ನು ವಾಪಸ್ಸು ತೆಗೆಯುವಂತಾಗಲೆಂದು ಅವರಿಗಾಗಿ ಪ್ರಾರ್ಥಿಸೋಣ. ಕೇಂದ್ರ ಸರ್ಕಾರಕ್ಕಾಗಿ, ರಾಜ್ಯ ಸರ್ಕಾರಕ್ಕಾಗಿ ಪ್ರಾರ್ಥಿಸೋಣ. ಹಾಗೂ ಅಸ್ಸಾಂ, ಕಲ್ಕತ್ತಾ, ಕೇರಳ, ಚೆನ್ನೈ, ತಮಿಳುನಾಡು ಇದರಲ್ಲಿ ಮತದಾನ ಇದೆ. ಈ ತಿಂಗಳಲ್ಲಿ ಒಳ್ಳೆಯ ರೀತಿಯಲ್ಲಿ ಅದಾಗಲಿಕ್ಕೆ ಒಂದು ಒಳ್ಳೆಯ ಸರ್ಕಾರ, ರಾಜ್ಯ ಸರ್ಕಾರಗಳು ಅಲ್ಲಿ ದೇವರ ದಯಪಾಲಿಸಲೆಂದು ನಾವು ಪ್ರಾರ್ಥಿಸೋಣ. ದೇವರ ಕೃಪೆ ವರದಾನಗಳು ಎಲ್ಲರಿಗೆ ಸಿಗುವಂತಾಗಲಿ. ಈ ಲೋಕದಲ್ಲಿ ಶಾಂತಿ, ಸಮಾಧಾನ, ನೆಮ್ಮದಿ, ಐಕ್ಯತೆ ಇರಲಿ. ಹಾಗೂ ನಮ್ಮ ಭಾರತ ದೇಶದಲ್ಲಿ ಇನ್ನೂ ನಾವು ಎಲ್ಲ ಧರ್ಮಗಳು ಒಟ್ಟಿಗೆಯಾಗಿ ಜೀವಿಸಲು ಬೇಕಾದ ಕೃಪೆ ವರದಾನಗಳು ದೇವರು ದಯಪಾಲಿಸಲೆಂದು ನಾವು ಪ್ರಾರ್ಥಿಸೋಣ. ಪರಲೋಕದಲ್ಲಿರುವ ನನ್ನ ತಂದೆ, ನಿಮ್ಮ ನಾಮಕ್ಕೆ ಸ್ತೋತ್ರವಾಗಲಿ. ನಿಮ್ಮ ರಾಜ್ಯ ಬರಲಿ. ನಿಮ್ಮ ಚಿತ್ತ ಪರಲೋಕದಲ್ಲಿ ನೆರವೇರುವ ಪ್ರಕಾರ ಭೂಲೋಕದಲ್ಲಿ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಇಂದು ನಮಗೆ ಕೊಡಿರಿ. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವ ಪ್ರಕಾರ ನಮ್ಮ ಪಾಪಗಳನ್ನು ಕ್ಷಮಿಸಿರಿ. ನಮ್ಮನ್ನು ಶೋಧನೆಗೆ ಒಳಪಡಿಸದೆ ಕೇಡಿನಿಂದ ನಮ್ಮನ್ನು ರಕ್ಷಿಸಿರಿ. ಆಮೆನ್. ನಮ್ಮ ಮರಿ ವರಪ್ರಸಾದ ಪೂರ್ಣೆ ಕರ್ತರು ಮಾಡಿದ್ದಾರೆ. ಸ್ತ್ರೀಯಲ್ಲಿ ಧನ್ಯರು, ಮತ್ತು ನಿಮ್ಮ ಫಲವಾದ ಯೇಸು ಧನ್ಯರು. ಸಂತ ಮರಿಯ ದೇವ ಮಾತೆ, ಪಾಪಿಗಳಾದ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲೂ ಪ್ರಾರ್ಥಿಸಿರಿ. ಆಮೆನ್. ನಮ್ಮ ಮರಿ ವರಪ್ರಸಾದ ಪೂರ್ಣೆ ಕರ್ತರು ಮಾಡಿದ್ದಾರೆ. ಸ್ತ್ರೀಯಲ್ಲಿ ಧನ್ಯರು, ಮತ್ತು ನಿಮ್ಮ ಫಲವಾದ ಯೇಸು ಧನ್ಯರು. ಸಂತ ಮರಿಯ ದೇವ ಮಾತೆ, ಪಾಪಿಗಳಾದ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲೂ ಪ್ರಾರ್ಥಿಸಿರಿ. ನಮ್ಮ ಮರಿ ವರಪ್ರಸಾದ ಪೂರ್ಣೆ ಕರ್ತರು ಮಾಡಿದ್ದಾರೆ. ಸ್ತ್ರೀಯಲ್ಲಿ ಧನ್ಯರು, ಮತ್ತು ನಿಮ್ಮ ಫಲವಾದ ಯೇಸು ಧನ್ಯರು. ಸಂತ ಮರಿಯ ದೇವ ಮಾತೆ, ಪಾಪಿಗಳಾದ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲೂ ಪ್ರಾರ್ಥಿಸಿರಿ. ಆಮೆನ್. ನಮ್ಮ ಮರಿ ವರಪ್ರಸಾದ ಪೂರ್ಣೆ ಕರ್ತರು ಮಾಡಿದ್ದಾರೆ. ಸ್ತ್ರೀಯಲ್ಲಿ ಧನ್ಯರು, ಮತ್ತು ನಿಮ್ಮ ಫಲವಾದ ಯೇಸು ಧನ್ಯರು. ಸಂತ ಮರಿಯ ದೇವ ಮಾತೆ, ಪಾಪಿಗಳಾದ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲೂ ಪ್ರಾರ್ಥಿಸಿರಿ. ಆಮೆನ್. ನಮ್ಮ ಮರಿ ವರಪ್ರಸಾದ ಪೂರ್ಣೆ ಕರ್ತರು ಮಾಡಿದ್ದಾರೆ. ಸ್ತ್ರೀಯಲ್ಲಿ ಧನ್ಯರು, ಮತ್ತು ನಿಮ್ಮ ಫಲವಾದ ಯೇಸು ಧನ್ಯರು. ಸಂತ ಮರಿಯ ದೇವ ಮಾತೆ, ಪಾಪಿಗಳಾದ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲೂ ಪ್ರಾರ್ಥಿಸಿರಿ. ಆಮೆನ್. ನಮ್ಮ ಮರಿ ವರಪ್ರಸಾದ ಪೂರ್ಣೆ ಕರ್ತರು ಮಾಡಿದ್ದಾರೆ. ಸ್ತ್ರೀಯಲ್ಲಿ ಧನ್ಯರು, ಮತ್ತು ನಿಮ್ಮ ಫಲವಾದ ಯೇಸು ಧನ್ಯರು. ಸಂತ ಮರಿಯ ದೇವ ಮಾತೆ, ಪಾಪಿಗಳಾದ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲೂ ಪ್ರಾರ್ಥಿಸಿರಿ. ಆಮೆನ್. ನಮ್ಮ ಮರಿ ವರಪ್ರಸಾದ ಪೂರ್ಣೆ ಕರ್ತರು ಮಾಡಿದ್ದಾರೆ. ಸ್ತ್ರೀಯಲ್ಲಿ ಧನ್ಯರು, ಮತ್ತು ನಿಮ್ಮ ಫಲವಾದ ಯೇಸು ಧನ್ಯರು. ಸಂತ ಮರಿಯ ದೇವ ಮಾತೆ, ಪಾಪಿಗಳಾದ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲೂ ಪ್ರಾರ್ಥಿಸಿರಿ. ಆಮೆನ್. ನಮ್ಮ ಮರಿ ವರಪ್ರಸಾದ ಪೂರ್ಣೆ ಕರ್ತರು ಮಾಡಿದ್ದಾರೆ. ಸ್ತ್ರೀಯಲ್ಲಿ ಧನ್ಯರು, ಮತ್ತು ನಿಮ್ಮ ಫಲವಾದ ಯೇಸು ಧನ್ಯರು. ಸಂತ ಮರಿಯ ದೇವ ಮಾತೆ, ಪಾಪಿಗಳಾದ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲೂ ಪ್ರಾರ್ಥಿಸಿರಿ. ಆಮೆನ್. ನಮ್ಮ ಮರಿ ವರಪ್ರಸಾದ ಪೂರ್ಣೆ ಕರ್ತರು ಮಾಡಿದ್ದಾರೆ. ಸ್ತ್ರೀಯಲ್ಲಿ ಧನ್ಯರು, ಮತ್ತು ನಿಮ್ಮ ಫಲವಾದ ಯೇಸು ಧನ್ಯರು. ಸಂತ ಮರಿಯ ದೇವ ಮಾತೆ, ಪಾಪಿಗಳಾದ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲೂ ಪ್ರಾರ್ಥಿಸಿರಿ. ನಮ್ಮ ಮರಿ ವರಪ್ರಸಾದ ಪೂರ್ಣೆ ಕರ್ತರು ಮಾಡಿದ್ದಾರೆ. ಸ್ತ್ರೀಯಲ್ಲಿ ಧನ್ಯರು, ಮತ್ತು ನಿಮ್ಮ ಫಲವಾದ ಯೇಸು ಧನ್ಯರು. ಸಂತ ಮರಿಯ ದೇವ ಮಾತೆ, ಪಾಪಿಗಳಾದ ನಮಗಾಗಿ ಸುತನಿಗೂ ಪವಿತ್ರ ಆತ್ಮರಿಗೂ ಮಹಿಮೆ ಆಗಲಿ. ಆದಿಯಲ್ಲಿದ್ದಾಗಿ ಈಗಲೂ ಯಾವಾಗಲೂ ಯುಗಾಂತರಕ್ಕೂ. ಆಮೆನ್. ಓ ನನ್ನ ಯೇಸುವೇ, ನಮ್ಮ ಪಾಪಗಳನ್ನು ಕ್ಷಮಿಸಿರಿ. ನರಕದ ಬೆಂಕಿಯಿಂದ ನಮ್ಮನ್ನು ಕಾಪಾಡಿರಿ. ಎಲ್ಲ ಆತ್ಮಗಳನ್ನು ವಿಶೇಷವಾಗಿ ನಿಮ್ಮ ಅತ್ಯಧಿಕ ಆತ್ಮಗಳನ್ನು ಮೋಕ್ಷ ರಾಜ್ಯಕ್ಕೆ ಸೇರಿಸಿಕೊಳ್ಳಿರಿ. ಆಮೆನ್. 5ನೇ ರಹಸ್ಯವನ್ನು ಧ್ಯಾನಿಸೋಣ. ಪರಿಶುದ್ಧ ದೇವಮಾತೆಯು 12 ವಯಸ್ಸಾಗಿದ್ದ ತನ್ನ ಪುತ್ರನು ಕಾಣೆಯಾದಾಗ ಅತಿ ವ್ಯಸನದಿಂದ ಹುಡುಕಿ ದೇವಾಲಯದಲ್ಲಿ ವೇದ ಪಂಡಿತರನ್ನು ವಾದವಿವಾದ ಮಾಡುತ್ತಿರುವಾಗ ಕಂಡು ಹಿಡಿದರೆಂದು ನಾವು ಧ್ಯಾನಿಸೋಣ. ಪ್ರತಿಯೊಂದು ಕುಟುಂಬಗಳಿಗಾಗಿ ಪ್ರಾರ್ಥಿಸೋಣ. ನಿಮ್ಮ ಕುಟುಂಬಗಳನ್ನು ಸಮರ್ಪಣೆ ಮಾಡಿ ನಿಮ್ಮ ಕುಟುಂಬಗಳಲ್ಲಿ ಶಾಂತಿ, ಸಮಾಧಾನ, ನೆಮ್ಮದಿ, ಐಕ್ಯತೆ ಇರಲೆಂದು ಪ್ರಾರ್ಥಿಸಿರಿ. ಎಲ್ಲ ರೋಗಿಗಳನ್ನು ಗುಣಪಡಿಸಲೆಂದು ಪ್ರಾರ್ಥಿಸೋಣ. ನಿರಾಶೆಗಳು ಕುಟುಂಬಗಳಿಂದ ದೂರ ಹೋಗಲಿ. ಸಾಲದ ಬಾಧೆಗಳು ಬಿಟ್ಟು ಹೋಗಲಿ. ಎಲ್ಲ ಕುಟುಂಬಗಳು ಆಶೀರ್ವದಿಸಲ್ಪಡಲಿ. ಎಲ್ಲ ಕುಟುಂಬಗಳಲ್ಲಿ ಶಾಂತಿ, ನೆಮ್ಮದಿ ಇರಲಿ. ದೇವರ ಪ್ರತ್ಯೇಕವಾಗಿ ಪ್ರಸನ್ನತೆ ಪ್ರತಿಯೊಂದು ಕುಟುಂಬದಲ್ಲೂ ಪ್ರತಿಯೊಂದು ಮನೆಯಲ್ಲಿ ಇರಲಿ ಎಂದು ನಾವು ಪ್ರಾರ್ಥಿಸೋಣ. ಕುಟುಂಬಗಳಲ್ಲಿ ಇರುವಂಥ ಎಲ್ಲ ಅಹಿತಕರ ಘಟನೆಗಳು ದೂರ ಹೋಗಲಿ. ಹಾಗೂ ಕುಟುಂಬಗಳಲ್ಲಿ ಯಾವುದಾದ್ರೂ ಕಷ್ಟ ಕಾರ್ಪಣ್ಯಗಳು ಇದ್ದರೆ ಹಾಗೂ ಸೈತಾನನ ದುಷ್ಟ ಶಕ್ತಿಗಳ ಪ್ರಭಾವಗಳು ಕುಟುಂಬದಲ್ಲಿ ಇದ್ದರೆ ಅದೆಲ್ಲವೂ ದೇವರು ತನ್ನ ಯೇಸುವಿನ ಪುತ್ರನ ಮುಖಾಂತರ ಬಿಡುಗಡೆಗೊಳಿಸಲಿ. ಎಲ್ಲರಿಗೂ ಸೌಖ್ಯ, ಸೌಭಾಗ್ಯ ದೇವರು ದಯಪಾಲಿಸಲೆಂದು ನಾವು ಪ್ರಾರ್ಥಿಸೋಣ. ಪವಿತ್ರಾತ್ಮರ ಶಕ್ತಿ ಪ್ರತಿಯೊಬ್ಬರಲ್ಲಿ ಇಳಿದು ಬರಲೆಂದು ನಾವು ಪ್ರಾರ್ಥಿಸೋಣ. ಎಲ್ಲರೂ ಎದ್ದು ನಿಂತುಕೊಂಡು ಈ 5ನೇ ರಹಸ್ಯವನ್ನು ನಮ್ಮ ಕುಟುಂಬಗಳಿಗಾಗಿ ನಾವು ಪ್ರಾರ್ಥಿಸೋಣ. ಪರಲೋಕದಲ್ಲಿರುವ ನಮ್ಮ ತಂದೆಯೇ, ನಿಮ್ಮ ನಾಮಕ್ಕೆ ಸ್ತೋತ್ರವಾಗಲಿ. ನಿಮ್ಮ ರಾಜ್ಯ ಬರಲಿ. ನಿಮ್ಮ ಚಿತ್ತ ಪರಲೋಕದಲ್ಲಿ ನೆರವೇರುವ ಪ್ರಕಾರ ಭೂಲೋಕದಲ್ಲಿಯೂ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಇಂದು ನಮಗೆ ಕೊಡಿರಿ. ನಮಗೆ ತಪ್ಪು ಮಾಡಿದವನು ಕ್ಷಮಿಸುವ ಪ್ರಕಾರ
ನಮ್ಮ ಪಾಪಗಳನ್ನು ಕ್ಷಮಿಸಿರಿ, ನಮ್ಮನ್ನು ಶೋಧನೆಗೆ ಒಳಪಡಿಸಿದ ಕೇಡಿಂದ ನಮ್ಮನ್ನು ರಕ್ಷಿಸಿರಿ. ಆಮೇನ್. ನಮೋ ಮರಿಯವರ ಪ್ರಸಾದ ಪೂರ್ಣಿ, ಕರ್ತರು ನಿಮ್ಮೊಡನೆ ಇದ್ದಾರೆ, ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತ ಮರಿಯ ದೇವಮಾತೆ, ಪಾಪಿಗಳಾದ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲೂ ಪ್ರಾರ್ಥಿಸಿರಿ. ಆಮೇನ್. ನಮೋ ಮರಿಯವರ ಪ್ರಸಾದ ಪೂರ್ಣಿ, ಕರ್ತರು ನಿಮ್ಮೊಡನೆ ಇದ್ದಾರೆ, ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತ ಮರಿಯ ದೇವಮಾತೆ, ಪಾಪಿಗಳಾದ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲೂ ಪ್ರಾರ್ಥಿಸಿರಿ. ಆಮೇನ್. ನಮೋ ಪ್ರಾರ್ಥಿಸಿರಿ. ಆಮೇನ್. ನಮೋ ಮರಿಯವರ ಪ್ರಸಾದ ಪೂರ್ಣಿ, ಕರ್ತರು ನಿಮ್ಮೊಡನೆ ಇದ್ದಾರೆ, ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತ ಮರಿಯ ದೇವಮಾತೆ, ಪಾಪಿಗಳಾದ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲೂ ಪ್ರಾರ್ಥಿಸಿರಿ. ಆಮೇನ್. ನಮೋ ಮರಿಯವರ ಪ್ರಸಾದ ಪೂರ್ಣಿ, ಕರ್ತರು ನಿಮ್ಮೊಡನೆ ಇದ್ದಾರೆ, ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತ ಮರಿಯ ದೇವಮಾತೆ, ಪಾಪಿಗಳಾದ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲೂ ಪ್ರಾರ್ಥಿಸಿರಿ. ಆಮೇನ್. ನಮೋ ಮರಿಯವರ ಪ್ರಸಾದ ಪೂರ್ಣಿ, ಕರ್ತರು ನಿಮ್ಮೊಡನೆ ಇದ್ದಾರೆ, ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತ ಮರಿಯ ದೇವಮಾತೆ, ಪಾಪಿಗಳಾದ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲೂ ಪ್ರಾರ್ಥಿಸಿರಿ. ಆಮೇನ್. ನಮೋ ಮರಿಯವರ ಪ್ರಸಾದ ಪೂರ್ಣಿ, ಕರ್ತರು ನಿಮ್ಮೊಡನೆ ಇದ್ದಾರೆ, ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತ ಮರಿಯ ದೇವಮಾತೆ, ಪಾಪಿಗಳಾದ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲೂ ಪ್ರಾರ್ಥಿಸಿರಿ. ಆಮೇನ್. ಪಿತನಿಗೂ ಸುತನಿಗೂ ಪವಿತ್ರಾತ್ಮರಿಗೂ ಮಹಿಮೆಯಾಗಲಿ, ಆದಿಯಲ್ಲಿದ್ದಾಗೆ ಈಗಲೂ ಯಾವಾಗಲೂ ಗಂಧರ್ಕ. ಆಮೇನ್. ಓ ನನ್ನ ಯೇಸುವೇ, ನಮ್ಮ ಪಾಪಗಳನ್ನು ಕ್ಷಮಿಸಿರಿ, ನರಕದ ಬೆಂಕಿಯಿಂದ ನಮ್ಮನ್ನು ಕಾಪಾಡಿರಿ, ಎಲ್ಲ ಆತ್ಮಗಳನ್ನು ವಿಶೇಷವಾಗಿ ನಿಮ್ಮ ದಯೆಯ ಅತ್ಯಧಿಕ ಅಗತ್ಯವುಳ್ಳ ಆತ್ಮಗಳನ್ನು ಮೋಕ್ಷ ರಾಜ್ಯಕ್ಕೆ ಸೇರಿಸಿಕೊಳ್ಳಿರಿ. ಆಮೇನ್. ನಮ್ಮ रणियेक कुतीचे मये नवनम चा जीवा अमृतानि भरोशा तो कामिला मरतामी परदेशी विची बळका याला जागरण अस्कार सोन्नामी गार्दन गतांतर तो आमचे शिके ते एका कुचे दोळे आमचे पडते आणि या प्रदेशा उपरांत जगस्टेन्स दे फॉल जो काम कानक एदाडी गाडी तबे ओंकारी म्हणे भगवंती देवाची महिमा बसावी नदी कर ख्रिस्ताच्या वचनाने फौजांच्या खातीर. प्रेज द लॉर्ड. प्रेज द लॉर्ड. हालेलुया. 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 ಹಾಲೆಲೂಯಾ. ಹಾಲೆಲೂಯಾ. ಪ್ರೈಸ್ ದ ಲಾರ್ಡ್. ಪ್ರೇಸ್ ದ ಲಾರ್ಡ್. ಪ್ರೈಸ್ ದ ಲಾರ್ಡ್. ಪ್ರೇಸ್ ದ ಲಾರ್ಡ್. ದೇವರ ವಾಕ್ಯವು ಹೇಳ್ತದೆ, ಕೀರ್ತನೆ ಗ್ರಂಥ 25ನೇ ಅಧ್ಯಾಯದಲ್ಲಿ 1 ಮತ್ತು 2 ವಚನಗಳು. ಎತ್ತಿರುವೆ ಪ್ರಭು ರಣ್ಮನಗಳನ್ನು ನಿನ್ನತ್ತ, ಇಟ್ಟಿರುವೆ ಭರವಸೆ ನಿನ್ನಲ್ಲೇ ದೇವ ಸನ್ನುತ. ಶತ್ರುಗಾಗದಲ್ಲಿ ಸಡಗರ, ನಾನು ಗದಗದಿರಲಿ ಮುಜುಗರ. ಪ್ರೈಸ್ ದ ಲಾರ್ಡ್. ಹಾಲೆಲೂಯಾ. 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 ನಮ್ಮೆಲ್ಲ ಮನಸ್ಸುಗಳು ದೇವರ ಕೃಪೆಯನ್ನು ಆವರಿಸಿಕೊಂಡು ದೇವರನ್ನು ಸ್ತುತಿಸಲು, ದೇವರನ್ನು ಆರಾಧಿಸಲು, ದೇವರನ್ನು ಮಹಿಮೆಪಡಿಸಲು 2 ಕರಗಳನ್ನು ಮೇಲಕ್ಕೆತ್ತಿ ಗಟ್ಟಿಯಾಗಿ ದೇವರನ್ನು ಸ್ತುತಿಸೋಣ. मुझको तेरी जरूरत है पावन आत्मा. Thank you, Lord Jesus. Thank you. Let your fire flow, Lord Jesus. Holy Spirit of God, we worship you, Lord. We give you thanks, we praise you for your glory. ಪವಿತ್ರಾತ್ಮರೇ, ನಿಮ್ಮನ್ನು ಆರಾಧಿಸ್ತೇವೆ, ನಿಮ್ಮನ್ನು ಸ್ತುತಿಸ್ತೇವೆ, ನಿಮ್ಮನ್ನು ಮಹಿಮೆ ಪಡಿಸ್ತೇವೆ. ಪವಿತ್ರಾತ್ಮರೇ, ಬಲವಾಗಿ ನಮ್ಮ ಮೇಲೆ ಇಳಿದು ಬನ್ನಿ ಅಪ್ಪ ತಂದೆಯೇ. ನಿಮ್ಮ ಅಗತ್ಯವು ನಮಗಿದೆ, ಈ ನಮ್ಮ ಕುಟುಂಬಗಳಿಗೆ ನಿಮ್ಮ ಅಗತ್ಯ ಇದೆ. ಪವಿತ್ರಾತ್ಮರೇ, ಬಂದು ನೆಲೆಸಿರಿ ನಮ್ಮ ಹೃದಯದಲ್ಲಿ, ಬಂದು ನೆಲೆಸಿರಿ ನಮ್ಮ ಆತ್ಮಗಳು, ಬಂದು ನೆಲೆಸಿರಿ ನಮ್ಮ ಮನಸ್ಸಿನಲ್ಲಿ. ಪವಿತ್ರಾತ್ಮರೇ, मुझको तेरी जरूरत है पावन आत्मा. 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 मैं तो प्यासा हूँ, मेरी प्यास बुझाने तू आ जा.
हे पावन आत्मा। मैं तो प्यासा हूँ, मेरी प्यास बुझाने तू आजा। हे पावन आत्मा बुझाने तू आजा। हे पावन आत्मा मैं तो तू आजा। आत्मा मैं तो जोड़ने को तू आजा। हे पावन आत्मा मैं तो टूटा हूँ, मुझको जोड़ने को तू आजा। हे पावन आत्मा मुझको तेरी जरूरत है। हे पावन आत्मा मुझको तेरी जरूरत है। हे पावन आत्मा ಪವಿತ್ರಾತ್ಮರೇ, ನಿಮ್ಮ ವರಗಳಿಂದ ನಮ್ಮನ್ನು ತುಂಬಿರಿ ಅಪ್ಪ ತಂದೆಯೇ. ನಮ್ಮ ಜೀವಮಾನ ಕಾಲವೆಲ್ಲ ನಿಮ್ಮನ್ನು ಸ್ತುತಿಸುವೆ, ನಿಮ್ಮನ್ನು ಆರಾಧಿಸುವೆ ಪವಿತ್ರಾತ್ಮರೇ, ನಿಮ್ಮನ್ನು ಮಹಿಮೆ ಪಡಿಸುವೆ. ನಮ್ಮನ್ನು ನಿಮ್ಮ ಸ್ವರ್ಗ ಸಾಮ್ರಾಜ್ಯದ ಎಲ್ಲ ಒಳಿತುಗಳನ್ನು ನಮಗೆ ತಿಳಿಯಪಡಿಸಲು ಬಾ ಆತ್ಮರೇ. ಅಪ್ಪ ತಂದೆಯೇ, ರೋಗಿಗಳನ್ನು ಗುಣಪಡಿಸಲು ಬಾ ಅಪ್ಪ ತಂದೆಯೇ. ನಿನ್ನ ಪವಿತ್ರ ಶಕ್ತಿಯಿಂದ ಅಭಿಷೇಕ ಮಾಡಲು ಬಾ ಪವಿತ್ರ ಆತ್ಮರೇ. ಯೇಸುವೆ, ನಿಮ್ಮ ನಾಮದಲ್ಲಿ ಪ್ರಾರ್ಥಿಸುವಾಗ ನಿಮ್ಮ ಪವಿತ್ರಾತ್ಮರ ಸುರಿಮಳೆಯಾಗಲಿ ಕ್ಷಣದಲ್ಲಿ ಈ ದೇವಾಲಯದೊಳಗೆ. ಹಾಗೂ ಅಪ್ಪ ತಂದೆಯೇ, ಇದನ್ನೆಲ್ಲವನ್ನು ನೋಡುವವರಿಗೂ ಕೂಡ ನಿಮ್ಮ ಪವಿತ್ರಾತ್ಮರ ಆಗಮನವಾಗಲಿ ಅಪ್ಪ ತಂದೆಯೇ. मैं तो भटका हूँ, मुझको राह दिखाने तू आजा। ए पावन आत्मा मैं तो भटका हूँ, मुझको राह दिखाने तू आजा। ए पावन आत्मा मैं तो भटका हूँ, मुझको राह दिखाने तू आजा। हे पावन आत्मा मैं तो भटका हूँ, मुझको राह दिखाने तू आजा। हे पावन आत्मा मुझको तेरी जरूरत है। 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 हे पावन आत्मा Alleluia, 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 Alleluia,
hallelujah, 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 Baba barakala berjaga chandar berkarba, urere kariya hallelujah, 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 urere kare kariya lala Baba karabala karabala karabala, rakandar bersada berkarabala rakala berjaga, Yeswe hallelujah, 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 hallelujah. Hallelujah, Baba. Reka Baba, Hariya, 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 Hariya. Shaddar Barakarbala, Rakalavreda. Shaddar Barakarbala, Rakalavreda, Kadaka. Bidikade, 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 Bidikade. Yeswe, Nimanamadali, Bidikade. Yeswe, Nimanamadali, Bidikade. Ura Baba, Barakare, Kare, Kare, Kare. Ella Bandhanagalu Muriyal Padali. Ella Kattugalu Bichal Padali. Yeswe, Pavitra Namadali. Ura Baba, Barikariya, Hariya. ಅಂದು ಗಟ್ಟಿ ಚಪ್ಪಾಳೆ ಯೇಸುವಿಗಾಗಿ ಪ್ರಿಯರೇ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ, ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ದೇವರ ವಾಕ್ಯ ಹೇಳ್ತದೆ, ಪ್ರಭು ಕುರಿಗಾಯಾಗಿರಲು ನಮಗೆ ಎಲ್ಲಿದೆ ಕೊರತೆ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಅದಕ್ಕಾಗಿ ನಮಗೆ ಯಾವುದು ಕೊರತೆ ಇಲ್ಲ, ಎಲ್ಲವನ್ನು ಕೊರತೆಗಳನ್ನು ನೀಗಿಸಲು ದೇವರು ಶಕ್ತರಾಗಿದ್ದಾರೆ. ಪ್ರೈಸ್ ದಿ ಲಾರ್ಡ್, ಹಾಲೆಲೂಯ್ಯ, ಹಾಲೆಲೂಯ್ಯ, ಹಾಲೆಲೂಯ್ಯ. ನಿರ್ವಾಕ್ಯ ಹೇಳ್ತದೆ, ಹಸಿರು ಗಾವಲುಗಳೆಲ್ಲನ್ನು ತಂಗಿಸುವನು, ತಿಳಿಕೊಳ್ಳ ಬೆಳಗ್ಗೆಯನ್ನು ಕರೆದೊಯ್ಯುವನು. ಪ್ರೈಸ್ ಲಾರ್ಡ್, ಹಾಲೆಲೂಯ್ಯ, ಹಾಲೆಲೂಯ್ಯ. ಪುನರುಚ್ಚೇತನಗೊಳಿಸುವನು ನಮ್ಮ ಪ್ರಾಣವನಾಥ. ಪ್ರೈಸ್ ಲಾರ್ಡ್, ಹಾಲೆಲೂಯ್ಯ. ಸನ್ಮಾರ್ಗದಲ್ಲಿ ನಡೆಸುವವನು ತನ್ನ ನಾಮ ನಿಮಿತ್ತ. ಪ್ರೈಸ್ ಲಾರ್ಡ್, ಹಾಲೆಲೂಯ್ಯ, ಹಾಲೆಲೂಯ್ಯ. ಕಾರ್ಗತ್ತಲ ಕಣಿವೆಯಲ್ಲಿ ನಡೆವಾಗಲೂ ಅಂಜನು ಕೇಡಿಗೆ ನಿನ್ನ ಕುರಿಗೋಲು ಊರುಗೋಲು ಧೈರ್ಯವನ್ನು ತರುವುದೆನಗೆ. ಪ್ರೈಸ್ ದಿ ಲಾರ್ಡ್, ಹಾಲೆಲೂಯ್ಯ. ಕಾಣೆನೆಂದು ನಾ ದಿಗಿಲನು, ನೀನಿರಲು ನನ್ನೊಂದಿಗೆ ಸಜ್ಜಿಗೊಳಿಸುವೆ. ನೀ ಶತ್ರುಗಳ ಕಣ್ಮುಂದೆ ನನಗೆ ಔತಣವನ್ನು ಹಚ್ಚುವೆ, ತಲೆಗೆ ತೈಲವನ್ನು ತುಂಬಿ ತುಳುಕಿಸುವೆ. ನನ್ನ ಪಾನ ಪಾತ್ರೆಯನ್ನು ಶುಭ ಶಾಂತಿಯಿಂದ ನಾ ಬಾಳುವೆ. ಜೀವಮಾನವೆಲ್ಲ ದೇವ ಮಂದಿರದಲ್ಲಿ ನಾ ವಾಸಿಸುವೆ ಚಿರಕಾಲವೆಲ್ಲ. ಪ್ರೈಸ್ ದಿ ಲಾರ್ಡ್, ಹಾಲೆಲೂಯ್ಯ. ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ, ಯೇಸುವೆ ಆರಾಧನೆ, ಯೇಸುವೆ ಮಹಿಮೆ. ಹಾಲೆಲೂಯ್ಯ, 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 ಹಾಲೆಲೂಯ್ಯ. ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್, ಹಾಲೆಲೂಯ್ಯ. ದೇವರನ್ನು ಸ್ತುತಿಸುವ, ದೇವರನ್ನು ಮಹಿಮೆ ಪಡಿಸುವ, ದೇವರಿಗೆ ಕೀರ್ತನೆಗಳನ್ನು ಹಾಡುತ್ತಾ ಈ ಗೀತೆಯೊಂದಿಗೆ ದೇವರನ್ನು ನಾವು ಸ್ತುತಿಸೋಣ. ಪ್ರೈಸ್ ದಿ ಲಾರ್ಡ್, ಹಾಲೆಲೂಯ್ಯ. ನೀವೆಲ್ಲರೂ ಸಿದ್ಧರಾಗಿದ್ದೀರಾ? ಇಲ್ಲ, ಸ್ವರವೇ ಕೇಳಲ್ಲ. ಪ್ರೈಸ್, ಸಿದ್ಧರಾಗಿದ್ದೀರಾ ದೇವರನ್ನು ಸ್ತುತಿಸಲು? ಒಂದು ಗಟ್ಟಿಯಾಗಿ ಹೇಳಿ ಹಲ್ಲೆಲೂಯ್ಯ, ಇನ್ನೂ ಗಟ್ಟಿಯಾಗಿ ಹೇಳಿ ಹಲ್ಲೆಲೂಯ್ಯ, ಒಂದು ಗಟ್ಟಿ ಚಪ್ಪಾಳೆ ತಟ್ಟುತ್ತಾ ಹೇಳಿ ಹಲ್ಲೆಲೂಯ್ಯ, 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 ಹಲ್ಲೆಲೂಯ್ಯ. ಕುಣಿಯುತ್ತಾ ಕಾಲನ್ನು ಎಲ್ಲ, ಕೈ ಕಾಲುಗಳನ್ನೆಲ್ಲ ಸ್ವಲ್ಪ ಕಠಿಣವಾದದು ನಿನಗೆ ಒಂದು ಇಲ್ಲ, ಅಸಾಧ್ಯವು ನಿನಗೆ ಒಂದು ಇಲ್ಲ. ಕಠಿಣವಾದದು ನಿಮಗೆ ಒಂದು ಇಲ್ಲ, ಅಸಾಧ್ಯವು ನಿಮಗೆ ಒಂದು ಇಲ್ಲ. ಕಠಿಣವಾದದು ನಿನಗೆ ಒಂದು ಇಲ್ಲ, ಅಸಾಧ್ಯವು ನಿನಗೆ ಒಂದು ಇಲ್ಲ. ಓ, ಕಠಿಣವಾದದು ನಿಮಗೆ ಒಂದು ಇಲ್ಲ, ಅಸಾಧ್ಯವು ನಿನಗೆ ಒಂದು ಇಲ್ಲ. ಒಂದು ಇಲ್ಲ ಎಸಪ್ಪ, ಒಂದು ಇಲ್ಲ, ಅಸಾಧ್ಯ ಒಂದು ಇಲ್ಲ. ಒಂದು ಇಲ್ಲ ಎಸಪ್ಪ, ಒಂದು ಇಲ್ಲ, ಅಸಾಧ್ಯ ಒಂದು ಇಲ್ಲ. ಕಠಿಣವಾದದ್ದು ನಿನಗೆ ಒಂದು ಇಲ್ಲ, ಅಸಾಧ್ಯವು ನಿನಗೆ ಒಂದು ಇಲ್ಲ. ಕಠಿಣವಾದದ್ದು ನಿನಗೆ ಒಂದು ಇಲ್ಲ, ಅಸಾಧ್ಯವು ನಿನಗೆ ಒಂದು ಇಲ್ಲ. ಆಮೆನ್, ಆಮೆನ್, ಹಲ್ಲೆಲೂಯಾ, ಆಮೆನ್, ಆಮೆನ್, ಹಲ್ಲೆಲೂಯಾ, ಆಮೆನ್, ಆಮೆನ್, ಹಲ್ಲೆಲೂಯಾ. ಯೇಸುವೇ ಸ್ತೋತ್ರ, ಆಮೆನ್,
ಹಲ್ಲೇಲೂಯ ಆಮೆನ್ ಆಮೆನ್ ಹಲ್ಲೇಲೂಯ ಆಮೆನ್ ಆಮೆನ್ ಹಲ್ಲೇಲೂಯ ಯೇಸುವೇ ಸ್ತೋತ್ರ. ಚಪ್ಪಾಳೆ ತಟ್ಟುತ್ತ ದೇವರ ಪ್ರಸನ್ನತೆಯಲ್ಲಿ ಎಲ್ಲರೂ ಹಾಡೋಣ, ಎಲ್ಲರೂ ಕುಣಿಯೋಣ. ನಿನ್ನಯ ಭುಜಬಲದಿಂದ ಭೂಮ್ಯಾಕಾಶ ಉಂಟು ಮಾಡಿದೆ. ಹೋ ನಿನ್ನಯ ಭುಜಬಲದಿಂದ ಭೂಮ್ಯಾಕಾಶ ಉಂಟು ಮಾಡಿದೆ. ನಿನ್ನಯ ಭುಜಬಲದಿಂದ ಭೂಮ್ಯಾಕಾಶ ಉಂಟು ಮಾಡಿದೆ. ಹೋ ನಿನ್ನಯ ಭುಜಬಲದಿಂದ ಭೂಮ್ಯಾಕಾಶ ಉಂಟು ಮಾಡಿದೆ. ಚಾಚಲ್ಪಟ್ಟ ನಿನ್ನ ಹಸ್ತದಿ ಲೋಕವನ್ನೇ ಅಳುತ್ತಿರುವೆ. ಚಾಚಲ್ಪಟ್ಟ ನಿನ್ನ ಹಸ್ತದಿ ಲೋಕವನ್ನೇ ಆಳುತ್ತಿರುವೆ. ಕಠಿಣವಾದದು ನಿನಗೆ ಒಂದು ಇಲ್ಲ, ಅಸಾಧ್ಯವು ನಿನಗೆ ಒಂದು ಇಲ್ಲ. ಹೋ ಕಠಿಣವಾದದ್ದು ನಿಮಗೆ ಒಂದು ಇಲ್ಲ, ಅಸಾಧ್ಯವು ನಿಮಗೆ ಒಂದು ಇಲ್ಲ. ಒಂದು ಇಲ್ಲ ಎಸಪ್ಪ, ಒಂದು ಇಲ್ಲ, ಅಸಾಧ್ಯ ಒಂದು ಇಲ್ಲ. ಒಂದು ಇಲ್ಲ ಎಸಪ್ಪ, ಒಂದು ಇಲ್ಲ, ಅಸಾಧ್ಯ ಒಂದು ಇಲ್ಲ. ಆಮೆನ್ ಆಮೆನ್ ಹಲ್ಲೇಲೂಯ ಆಮೆನ್ ಆಮೆನ್ ಹಲ್ಲೇಲೂಯ ಆಮೆನ್ ಆಮೆನ್ ಹಲ್ಲೇಲೂಯ ಯೇಸುವೇ ಸ್ತೋತ್ರ. ಆಮೆನ್ ಆಮೆನ್ ಹಲ್ಲೇಲೂಯ ಆಮೆನ್ ಆಮೆನ್ ಹಲ್ಲೇಲೂಯ ಆಮೆನ್ ಆಮೆನ್ ಹಲ್ಲೇಲೂಯ ಯೇಸುವೇ ಸ್ತೋತ್ರ. ನಿನ್ನಿಂದ ಆಗದಂತ ಅತಿಶಯ ಒಂದು ಇಲ್ಲ. ಹೋ ನಿಮ್ಮಿಂದ ಆಗದಂತ ಅತಿಶಯ ಒಂದು ಇಲ್ಲ. ನಿನ್ನಿಂದ ಆಗದಂತ ಅತಿಶಯ ಒಂದು ಇಲ್ಲ. ಹೋ ನಿಮ್ಮಿಂದ ಆಗದಂತ ಅತಿಶಯ ಒಂದು ಇಲ್ಲ. ಸಾವಿರಾರು ತಲೆಮಾರಿಗೂ ಪ್ರೀತಿಸುವ ಆಲ್ಮೈಟಿ ಗಾಡ್. ಸಾವಿರಾರು ತಲೆಮಾರಿಗೂ ಪ್ರೀತಿಸುವ ಆಲ್ಮೈಟಿ ಗಾಡ್. ಓ ಸಾವಿರಾರು ತಲೆಮಾರಿಗೂ ಪ್ರೀತಿಸುವ ಆಲ್ಮೈಟಿ ಗಾಡ್. ಸಾವಿರಾರು ತಲೆಮಾರಿಗೂ ಪ್ರೀತಿಸುವ ಆಲ್ಮೈಟಿ ಗಾಡ್. ಒಂದು ಇಲ್ಲ ಏಸಪ್ಪ, ಒಂದು ಇಲ್ಲ, ಅಸಾಧ್ಯ ಒಂದು ಇಲ್ಲ. ಒಂದು ಇಲ್ಲ ಏಸಪ್ಪ, ಒಂದು ಇಲ್ಲ, ಅಸಾಧ್ಯ ಒಂದು ಇಲ್ಲ.
ಮಾನವನ ಕಾರ್ಯವನ್ನೆಲ್ಲ ದೃಷ್ಟಿಸಿ ನೋಡುತ್ತಿರುವೆ. ಓ ಮಾನವನ ಕಾರ್ಯವನ್ನೆಲ್ಲ ದೃಷ್ಟಿಸಿ ನೋಡುತ್ತಿರುವೆ. ಮಾನವನ ಕಾರ್ಯವನ್ನೆಲ್ಲ ದೃಷ್ಟಿಸಿ ನೋಡುತ್ತಿರುವೆ. ಓ ಮಾನವನ ಕಾರ್ಯವನ್ನೆಲ್ಲ ದೃಷ್ಟಿಸಿ ನೋಡುತ್ತಿರುವೆ. ಅವನವನ ಕೆಲಸಕ್ಕೆ ತಕ್ಕ ಬಹುಮಾನ ನೀ ತರುವೆ. ಅವನವನ ಕೆಲಸಕ್ಕೆ ತಕ್ಕ ಬಹುಮಾನ ನೀ ತರುವೆ. ಒಂದು ಇಲ್ಲ ಯೇಸಪ್ಪ, ಒಂದು ಇಲ್ಲ ಅಸಾಧ್ಯ, ಒಂದು ಇಲ್ಲ. ಒಂದು ಇಲ್ಲ ಯೇಸಪ್ಪ, ಒಂದು ಇಲ್ಲ ಅಸಾಧ್ಯ, ಒಂದು ಇಲ್ಲ. ಕಠಿಣವಾದದು ನಿನಗೆ ಒಂದು ಇಲ್ಲ, ಅಸಾಧ್ಯವು ನಿನಗೆ 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 ಒಂದು ಇಲ್ಲ. ಒಂದು ಇಲ್ಲ ಯೇಸಪ್ಪ, ಒಂದು ಇಲ್ಲ ಅಸಾಧ್ಯ, ಒಂದು ಇಲ್ಲ. ಒಂದು ಇಲ್ಲ ಯೇಸಪ್ಪ, ಒಂದು ಇಲ್ಲ ಅಸಾಧ್ಯ, ಒಂದು ಇಲ್ಲ. ಆಮೆನ್ ಆಮೆನ್ ಹಲ್ಲೆಲೂಯಾ, ಆಮೆನ್ ಆಮೆನ್ ಹಲ್ಲೆಲೂಯಾ, ಆಮೆನ್ ಆಮೆನ್ ಹಲ್ಲೆಲೂಯಾ. ಯೇಸುವೇ ಸ್ತೋತ್ರ. ಆಮೆನ್ ಆಮೆನ್ ಹಲ್ಲೆಲೂಯಾ, ಆಮೆನ್ ಆಮೆನ್ ಹಲ್ಲೆಲೂಯಾ, ಆಮೆನ್ ಆಮೆನ್ ಹಲ್ಲೆಲೂಯಾ. ಯೇಸುವೇ ಸ್ತೋತ್ರ. ಆಮೆನ್ ಆಮೆನ್ ಹಲ್ಲೆಲೂಯಾ, ಆಮೆನ್ ಆಮೆನ್ ಹಲ್ಲೆಲೂಯಾ, ಆಮೆನ್ ಆಮೆನ್ ಹಲ್ಲೆಲೂಯಾ. ಯೇಸುವೇ ಸ್ತೋತ್ರ. ಆಮೆನ್ ಆಮೆನ್ ಹಲ್ಲೆಲೂಯಾ, ಆಮೆನ್ ಆಮೆನ್ ಹಲ್ಲೆಲೂಯಾ, ಆಮೆನ್ ಆಮೆನ್ ಹಲ್ಲೆಲೂಯಾ. ಯೇಸುವೇ ಸ್ತೋತ್ರ. ಯೇಸುವೇ ಸ್ತೋತ್ರ. ಯೇಸುವೇ ಸ್ತೋತ್ರ. ಯೇಸುವೇ ಸ್ತೋತ್ರ. ಹಲ್ಲೆಲೂಯಾ 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 ಹಲ್ಲೆಲೂಯಾ. ಅಭಿಷೇಕ ಮಾಡಿದೆಪ್ಪ ತಂದೆ, ಬಿಡುಗಡೆಗೊಳಿಸಿರಿ. ಎಲ್ಲ ರೋಗಗಳು ಗುಣವಾಗಲಿ, ಎಲ್ಲ ಕಟ್ಟುಗಳು ಬಿಚ್ಚಲ್ಪಡಲಿ, ಎಲ್ಲ ರೋಗಗಳು ವಾಸಿಯಾಗಲಿ. ಕ್ಷಣದಲ್ಲಿ ಮನಸ್ಸಿನ ವೇದನೆಗಳು ದೂರವಾಗಲಿ, ಹೃದಯದ ಭಾರಗಳು ದೂರವಾಗಲಿ. ಯೇಸುವಿನ ಪವಿತ್ರ ನಾಮದಲ್ಲಿ ರಕಲ ಉರಿದಗ ಶಂದರ ಬರೆ ಕರಬಲ ರೋಕ ಬರಿಯಾರಿಯ ಯಾರಿಗೊಬ್ಬರಿಗೂ ತುಂಬ ಕಾಲು ನೋವು ಬರುವಾಗ ನಡೆದುಕೊಂಡು ಬರಲಿಕ್ಕಾಗಲಿಲ್ಲ ಅಂತ ಒಂದು ಕಾಲು ನೋವು, ಈ ಕಾಲು ನೋವು, ಬಲಬದಿ ಕಾಲು ನೋವು ಯೇಸು ಗುಣಪಡಿಸ್ತಾ ಇದ್ದಾರೆ. ಯಾರಿಗಾದ್ರೂ ಕಾಲು ನೋವು ಇದ್ದರೆ ಈಗ ಪ್ರಾರ್ಥಿಸಿರಿ, ನಿಮ್ಮ ಕಾಲು ಗುಣ ಆಗಲಿಕ್ಕೆ ಯೇಸು ಮುಟ್ಟಿ ಗುಣಪಡಿಸ್ತಾರೆ. ಪ್ರಿಯರೇ, ಯಾರೆಲ್ಲ ಈ ಕಾಲು ನೋವಿನಿಂದ ಬಳಲ್ತಾ ಇದ್ದಾರೆ ಅವರನ್ನು ಗುಣಪಡಿಸ್ತಾರೆ. ಯೇಸು ಈಗ ಮುಟ್ಟಿ ಗುಣಪಡಿಸ್ತಾರೆ. ದೇವರ ಕೃಪೆ ವರದಾನಗಳು. ಪ್ರತಿಯೊಬ್ಬರು ಇಲ್ಲಿ 3 ಜನ ಈ ಕ್ಷಣದಲ್ಲಿ ಮನಸ್ಸಿನ ವೇದನೆಗಳನ್ನು ಬಳಲುತ್ತಾ ಇರುವಂಥ 3 ಜನರಿಗೆ ದೇವರು ಮನಸ್ಸಿನ ವೇದನೆಗಳಿಂದ ಬಿಡುಗಡೆ ಕೊಡುತ್ತಾ ಇದ್ದಾರೆ. ಮನಸ್ಸಿನ ವೇದನೆಗಳಿಂದ ಬಿಡುಗಡೆ ಕೊಡುತ್ತಾ ಮಾನಸಿಕವಾಗಿ ಖಿನ್ನತೆಯಿಂದ ಒತ್ತಡದಿಂದ ಬಳಲುತ್ತಿದ್ದ 3 ಜನರಿಗೆ ಯಾರಾದರೂ ನಿಮಗೆ ಇದ್ದರೆ, ನಿಮ್ಮ ಮನೆಗಳಲ್ಲಿದ್ದರೆ ಪ್ರಾರ್ಥಿ ಶಿಕ್ಷಣದಲ್ಲಿ ಅವರನ್ನು ಯೇಸು ಬಿಡುಗಡೆಗೊಳಿಸ್ತಾರೆ. ಮಾನಸಿಕ ಖಿನ್ನತೆಯಿಂದ ಬಳಲುತ್ತಿದ್ದ 3 ಜನರನ್ನು ಯೇಸು ಮುಟ್ಟಿ ಗುಣಪಡಿಸ್ತಾ ಇದ್ದಾರೆ.
ಉರುಕ ಬಬ ರಿಯ 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 ಶದರಂದೇರೆ ಬರೆ ಕರಬಲರ ಕಲವರದಾಗ ಶಂದರ ಬರೆ ಕರಬಲರ ಕರ ಜೀಸಸ್ ಥ್ಯಾಂಕ್ ಯು ಲಾರ್ಡ್ 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 ಹಲ್ಲೆಲೂಯಾ 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 ಉರರ ಬಬ ಬಾರ ಕರಬರದ ಕರ 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 ಯಾವಾಗಲೂ ಜ್ವರ ಬರುವುದು, ಎಷ್ಟು ಮದ್ದು ಮಾಡಿದರೂ ಕೂಡ ನಿಲ್ಲುವುದಿಲ್ಲ, ಜ್ವರ ಬರುವುದು, ಆಗಾಗ ಜ್ವರ ಬರುವುದು. ಇಂಥ ಒಂದು ಕಠಿಣತೆಯಿಂದ ಬಳಲುತ್ತಿದ್ದ ಒಬ್ಬರನ್ನು ಯೇಸು ಗುಣಪಡಿಸ್ತಾ ಇದ್ದಾರೆ. ತೆದಳ ತಾಪಿಯೋಸು ಕಿಟ್ಲ ಟೆಸ್ಟ್ ಕೆಲರಿ ಕಾಲ ಕೆಲರಿ ಕಂಚೇ ರಿಪೋರ್ಟ್ ಮೆಲ್ನ ಯಾವಳ ತಾಪ ಅಂತ ಕೆದಳ ಏಕಪಡಿ तापियंस इतिहास महीना एक पटी दोन पटी ताप इतिहास असले एक व्यक्ति जिजो आप इतिहास जिकोना कसलो ताप येत असले परिस्थिती असा मागा यावेळा क्लेम कर मागा देव तुमका गुण करता देव तुमका गुण करता ಎಗರಿಬರ್ ಧ್ವನಿ ಹಾತಂಚ ವೈರ್ ಗಲಿಯ ಎಲ್ಲರೂ ಎರಡು ಕರಗಳನ್ನು ಮೇಲಕ್ಕೆತ್ತೋಣ ಪ್ರಿಯರೇ, ಗಟ್ಟಿಯಾಗಿ ಸ್ತುತಿಸೋಣ. ನಿಮಗೆ ಬಿಡುಗಡೆಗಾಗಿ ಪ್ರಾರ್ಥಿಸಿರಿ. ಹಲ್ಲೆಲೂಯಾ 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 ಹಲ್ಲೆಲೂಯಾ. ದೇವರಿಗೆ ಕಠಿಣವಾದದ್ದು ಯಾವುದೂ ಇಲ್ಲ, ಅವರಿಗೆ ಅಸಾಧ್ಯವಾದದ್ದು ಯಾವುದೂ ಇಲ್ಲ, ಎಲ್ಲವೂ ಅವರಿಗೆ ಸಾಧ್ಯ. ಯಾರೊಬ್ಬರು ಜಾಗ ಮಾರಾಟಕ್ಕಾಗಿ ಪ್ರಾರ್ಥಿಸ್ತಾ ಇದ್ದಾರೆ. ಎಷ್ಟೋ ಸಮಯದಲ್ಲಿ ಆ ಜಾಗ ಮಾರಾಟ ಆಗುವುದೇ ಇಲ್ಲ, ಬಂದು ನೋಡ್ತಾರೆ, ಯಾರು ತೆಗೆದುಕೊಳ್ಳಿಗೆ ಅಡ್ವಾನ್ಸ್ ಕೊಡೋದಿಲ್ಲ. ಇಂಥ ಪರಿಸ್ಥಿತಿಯಲ್ಲಿ ಯಾರೋ ಇಬ್ಬರು ಇಲ್ಲಿ ಪ್ರಾರ್ಥಿಸ್ತಾ ಇದ್ದಾರೆ. ಅವರ ಜಾಗವನ್ನು ಮಾರಾಟ ಮಾಡಲಿಕ್ಕೆ ಒಳ್ಳೆಯ ಸಮಯದಲ್ಲಿ ಒಳ್ಳೆಯ ರೀತಿಯಲ್ಲಿ ದೇವರು ಆಶೀರ್ವದಿಸ್ತಾ ಇದ್ದಾರೆ. ಆ ಜಾಗ ಮಾರಾಟ ಆಗುವಂತೆ ದೇವರು ಆಶೀರ್ವದಿಸ್ತಾ ಇದ್ದಾರೆ. ಪ್ರಿಯರೇ, ಆ ಜಾಗ ಯಾರೆಲ್ಲ ಮಾರಾಟಕ್ಕೆ ಇದ್ದೀರೋ ಈಗ ಪ್ರಾರ್ಥಿಸಿ, ನಿಮ್ಮ ಜಾಗಗಳನ್ನು ಮಾರಾಟ ಮಾಡಲಿಕ್ಕೆ ಒಳ್ಳೆಯ ರೀತಿಯಲ್ಲಿ ಮಾರಾಟ ಆಗಲಿಕ್ಕೆ ಪ್ರಾರ್ಥಿಸಿ. ದೇವರು ಇದನ್ನು ಕರುಣಿಸ್ತಾ ಇದ್ದಾರೆ, ದೇವರನ್ನು ಇದನ್ನು ಕರುಣಿಸ್ತಾ ಇದ್ದಾರೆ. तुमचं कोणाकी जागो विकूंक मन असले इदोळी विकूंक जायना, सगळे कस्टमर्स येतात पळयतात आनी वेतात. पण असल्या परिस्थितींत कोणी आसा जाल्यार मागा ह्या वेळार देव तुमकां कृपा दिती आसा. तुमचो जागो बऱ्या रेटीर विकून वेचे बरी देव आशीर्वादीत करती आसा. हालेलुया 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 हालेलुया. रे रे बाबा बरी यालिया लिया लिया शदरंदर प्रकार बल रे कलवर रे शंदर वर कर बल रग बाबा बरी यार 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 रे बाबा बरी यार 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 शदर कर बल रे कल जीजा 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 हालेलुया 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 रे रे कर कर जीजा 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 जीजा. थैंक यू लॉर्ड 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 थैंक यू लॉर्ड. ಪ್ರೈಸ್ ದಿ ಲಾರ್ಡ್. ಹಾಲೆಲೂಯಾ ಹಾಲೆಲೂಯಾ. ನಮ್ಮನ್ನು ಸೃಷ್ಟಿಸಿದಾತ ಯಾರು? ನಮ್ಮನ್ನು ಸೃಷ್ಟಿಸಿದಾತರು ಯಾರು? ದೇವರು. ಪ್ರೈಸ್ ದಿ ಲಾರ್ಡ್. ಅವರೇ ನಮ್ಮ ಅಪ್ಪ. ಪ್ರೈಸ್ ದಿ ಲಾರ್ಡ್. ಹಾಲೆಲೂಯಾ ಹಾಲೆಲೂಯಾ. ಈ ಲೋಕದ ಎಲ್ಲ ಜನರಿಗಿಂತ ಅವರು ನಮ್ಮನ್ನು ಪ್ರೀತಿಸ್ತಾರೆ. ಪ್ರೈಸ್ ದಿ ಲಾರ್ಡ್. ಹಾಲೆಲೂಯಾ. ಅದಕ್ಕಾಗಿ ಆ ದೇವರನ್ನು ಸ್ತುತಿಸೋಣ, ದೇವರನ್ನು ಮಹಿಮೆ ಪಡಿಸೋಣ, ಆ ಅಪ್ಪ ತಂದೆಯನ್ನು ಸ್ತುತಿಸಿ ಹಾಡೋಣ ಪ್ರಿಯರೇ. ಪ್ರೈಸ್ ದಿ ಲಾರ್ಡ್. ಹಾಲೆಲೂಯಾ 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 ಹಾಲೆಲೂಯಾ. ಚಪ್ಪಾಳೆ ತಟ್ಟುತ್ತಾ ಅಪ್ಪ ಅಪ್ಪ ಏಸಪ್ಪ ನೀನೇ ನನ್ನ ಸರ್ವಸ್ವ. ಅಪ್ಪ ಅಪ್ಪ ಏಸಪ್ಪ ನೀನೇ ನನ್ನ ಸರ್ವಸ್ವ. ನಾನು ನಿನ್ನನ್ನು ಬಿಟ್ಟು ಏನು ಮಾಡಲಾರೆನು, ನಾನು ನಿನ್ನನ್ನು ಬಿಟ್ಟು ಏನು ಮಾಡಲಾರೆನು. ಅಪ್ಪ ಅಪ್ಪ ಏಸಪ್ಪ ನೀನೇ ನನ್ನ ಸರ್ವಸ್ವ. ಅಪ್ಪ ಅಪ್ಪ ಏಸಪ್ಪ ನೀನೇ ನನ್ನ ಸರ್ವಸ್ವ. ನಾನು ನಿನ್ನನ್ನು ಬಿಟ್ಟು ಏನು ಮಾಡಲಾರೆನು, ನಾನು ನಿನ್ನನ್ನು ಬಿಟ್ಟು ಏನು ಮಾಡಲಾರೆನು.
ನನ್ನ ನಡೆಯಿಂದಾಗಲಿ ನನ್ನ ನುಡಿಯಿಂದಾಗಲಿ ನಿನ್ನ ನಾಮವನ್ನೇ ಮಹಿಮೆ ಹೊಂದಲಿ. ನನ್ನ ನಡೆಯಿಂದಾಗಲಿ ನನ್ನ ನುಡಿಯಿಂದಾಗಲಿ ನಿಮ್ಮ ನಾಮವನ್ನೇ ಮಹಿಮೆ ಹೊಂದಲಿ. ನನ್ನ ಸರ್ವಾಂಗಗಳು ನಿನ್ನ ಸ್ತುತಿ ಮಾಡಲಿ. 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 ಅಪ್ಪ ಅಪ್ಪ ಯೇಸಪ್ಪ ನೀನೇ ನನ್ನ ಸರ್ವಸ್ವ. ಅಪ್ಪ ಅಪ್ಪ ಯೇಸಪ್ಪ ನೀನೇ ನನ್ನ ಸರ್ವಸ್ವ. ನಾನು ನಿನ್ನನ್ನು ಬಿಟ್ಟು ಏನು ಮಾಡಲಾರೆನು. 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 ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯ. ನೀವು ಸ್ತುತಿಸುವುದು ಸಾಕಾಗೋದಿಲ್ಲ ಅಂತೆ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯ ಹಲ್ಲೆಲೂಯ. ಈ ಏನು ಜೀವ ಇದ್ದಂಗೆ ಇರಲ್ಲ. ಪ್ರೈಸ್ ದಿ ಲಾರ್ಡ್. ಎಷ್ಟು ಚೆನ್ನಾಗಿ ಹಾಡುಂಟು, ಎಷ್ಟು ಸಂಗೀತ ಬಾರಿಸ್ತಾ ಇದೆ, ಆದರೂ ಕೂಡ ನಾವು ನಲಿಯುವುದಿಲ್ಲ, ಕುಣಿಯುವುದಿಲ್ಲ ಆದರೆ ದೇವರಿಗೆ ಖಂಡಿತ ಬೇಸರ ಆಗುತ್ತೆ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯ 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 ಹಲ್ಲೆಲೂಯ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯ. ನಿಮ್ಮ ಶಾಲ್ ಇದ್ದರೆ ಸ್ವಲ್ಪ ಶಾಲುಗಳನ್ನು ಕೈಗಲ್ಲಿ ತಗೊಳ್ಳಿ. ಶಾಲ್ ಇದ್ದರೆ, ಇಲ್ಲದ್ರೆ ಟವೆಲ್ ಇದ್ದರೆ ಟವೆಲ್ ಸ್ವಲ್ಪ ಬಿಡಿಸಿ, ಟವೆಲ್ ಇದ್ದರೆ ಸ್ವಲ್ಪ ಬಿಡಿಸಿರಿ. ಏನಾದರೂ ಮಾಡೋಣ, ನೋಡೋಣ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯ. ನಾವು ದೇವರಿಗೆ ತೋರಿಸಬೇಕು ನಾವು ಜೀವಂತವಾಗಿದ್ದೀವಿ ಅಂತ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯ. ಇಲ್ಲದ್ರೆ ಏನು ಆಡ್ತಾರೆ ಜನರೆಲ್ಲ, ನಾವು ಸ್ತುತಿಸದಿದ್ದರೆ, ಜೀವಂತವಾಗಿ ತೋರಿಸದಿದ್ದರೆ ಜನರೆಲ್ಲ ಏನು ಆಡ್ತಾರೆ, ಏನಾಡ್ತಾರೆ? ಸಸ್ನಾ ಸೋವಿಶೇ ಆಡ್ತಾರಲ್ವಾ, ಆಡ್ತಾರಲ್ವಾ. ಪ್ರೈಸ್ ದಿ ಲಾರ್ಡ್. ಅದಕ್ಕಾಗಿ ಅದಕ್ಕೆ ಚೆನ್ನಾಗಿ ಹೀಗೆ ಸ್ವಲ್ಪ ಈಗ ಎತ್ತಿ ಇಡಿ, ಹೀಗೆ ಇಲ್ಲ ಹೀಗೆ ನೋಡಿ. ಹಾಂ, ನಿಮ್ಮ ಶಾಲ್ ಇಲ್ವಾ? ಹೀಗೆ ಫ್ಯಾನ್ ಅಲ್ಲ, ಹೀಗೆ ಮೇಲೆ ಸ್ವಲ್ಪ, ಓಕೆ, ಸ್ಟ್ಯಾಂಡ್ ಫ್ಯಾನ್ ಅಲ್ಲ, ಸೀಲಿಂಗ್ ಫ್ಯಾನ್ ಮೇಲೆ, ಓಕೆ, ಹೀಗೆ ಮೇಲೆ ಚೆನ್ನಾಗಿ. ಓಕೆ, ಕಮಾನ್ ಕಮಾನ್, ಎಲ್ಲರೂ ಎಲ್ಲರೂ ಚೆನ್ನಾಗಿ. ಎಲ್ಲರೂ ಕಮಾನ್. ದೇವರಿಗೆ ಮಹಿಮೆ ಆಗಲಿ, ದೇವರಿಗೆ ಸ್ತುತಿ ಆಗಲಿ. ಎಲ್ಲರೂ ಕಮಾನ್. ಸರ್ವ ಸೃಷ್ಟಿಗೆ ನೀನು ಯಜಮಾನನು, ಸರ್ವಲೋಕವು ನಿನಗೆ ಅಡ್ಡ ಬೀಳಲಿ. 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 ಸರ್ವ ಜನರು ನಿನ್ನಲ್ಲಿ ಬಂದು ಸೇರಲಿ. ಸರ್ವ ಜನ ನಿನ್ನಲ್ಲಿ ಬಂದು ಸೇರಲಿ. ಸರ್ವ ಜನರು ನಿನ್ನಲ್ಲಿ ಬಂದು ಸೇರಲಿ. ಸರ್ವ ಜನರು ನಿಮ್ಮಲ್ಲಿ ಬಂದು ಸೇರಲಿ. ಅಪ್ಪ ಅಪ್ಪ ಯೇಸಪ್ಪ ನೀನೇ ನನ್ನ ಸರ್ವಸ್ವ. ಅಪ್ಪ ಅಪ್ಪ ಯೇಸಪ್ಪ ನೀನೇ ನನ್ನ ಸರ್ವಸ್ವ. ನಾನು ನಿನ್ನನ್ನು ಬಿಟ್ಟು ಏನು ಮಾಡಲಾರೇನು. ನಾನು ನಿಮ್ಮನ್ನು ಬಿಟ್ಟು ಏನು ಮಾಡಲಾರೇನು. ಚಪ್ಪಾಳೆ ದೊಡ್ಡದ, ಚಪ್ಪಾಳೆ ದೊಡ್ಡದ, ಚೆನ್ನಾಗಿ. ಯೇಸು ನಾನು ನಿಮ್ಮಲ್ಲಿ, ನಿಮ್ಮ ವಾಕ್ಯ ನನ್ನಲ್ಲಿ, ನಮ್ಮ ಪ್ರಾರ್ಥನೆಯಲ್ಲಿ ನನಗೆ ಜಯ ಸಿಗಲಿ. ಯೇಸು ನಾನು ನಿಮ್ಮಲ್ಲಿ, ನಿಮ್ಮ ವಾಕ್ಯ ನನ್ನಲ್ಲಿ, ನನ್ನ ಪ್ರಾರ್ಥನೆಯಲ್ಲಿ ನನಗೆ ಜಯ ಸಿಗಲಿ. ಯೇಸು ನಾನು ನಿಮ್ಮಲ್ಲಿ, ನಿಮ್ಮ ವಾಕ್ಯ ನನ್ನಲ್ಲಿ, ನಮ್ಮ ಪ್ರಾರ್ಥನೆಯಲ್ಲಿ ನನಗೆ ಜಯ ಸಿಗಲಿ. ಯೇಸು ನಾನು ನಿಮ್ಮಲ್ಲಿ, ನಿಮ್ಮ ವಾಕ್ಯ ನನ್ನಲ್ಲಿ, ನನ್ನ ಪ್ರಾರ್ಥನೆಯಲ್ಲಿ
ನನಗೆ ಜಯ ಸಿಗಲಿ. ನಾನು ನಿಮ್ಮಲ್ಲಿ ಇದ್ದು ಬಹಳ ಫಲವ ಕೊಡುವೆನು, ನಾನು ನಿಮ್ಮಲ್ಲಿ ಇದ್ದು ಬಹಳ ಫಲವ ಕೊಡುವೆನು, ನಾನು ನಿಮ್ಮಲ್ಲಿ ಇದ್ದು ಬಹಳ ಫಲವ ಕೊಡುವೆನು, ನಾನು ನಿಮ್ಮಲ್ಲಿ ಇದ್ದು ಬಹಳ ಫಲವ ಕೊಡುವೆನು. ಅಪ್ಪ ಅಪ್ಪ ಏಸಪ್ಪ ನೀವೇ ನನ್ನ ಸರ್ವಸ್ವ. ಅಪ್ಪ ಅಪ್ಪ ಏಸಪ್ಪ ನೀನೇ ನನ್ನ ಸರ್ವಸ್ವ. ನಾನು ನಿನ್ನನ್ನು ಬಿಟ್ಟು ಏನು ಮಾಡಲಾರೇನು, ನಾನು ನಿನ್ನನ್ನು ಬಿಟ್ಟು ಏನು ಮಾಡಲಾರೇನು, ನಾನು ನಿನ್ನನ್ನು ಬಿಟ್ಟು ಏನು ಮಾಡಲಾರೇನು, ನಾನು ನಿನ್ನನ್ನು ಬಿಟ್ಟು ಏನು ಮಾಡಲಾರೇನು. ಹಲ್ಲೆಲೂಯಾ ಆಮೆನ್, 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 ಹಲ್ಲೆಲೂಯಾ ಆಮೆನ್. ಬಿಡುಗಡೆ ನಾಯಕ ಚಪ್ಪಳೆ ತಟ್ಟುತ್ತಾ ಜಯವನು ಕೊಡುವನು, ಆಮೆನ್, ಆಮೆನ್. ನಮ್ಮಲ್ಲಿ ಇರುವನು. ಎಂತ ಆನಂದ. ಬಿಡುಗಡೆ ನಾಯಕ ಜಯವನು ಕೊಡುವನು, ನಮ್ಮಲ್ಲಿ ಇರುವನು. ಎಂತ ಆನಂದ. ಬಿಡುಗಡೆ ನಾಯಕ ಜಯವನು ಕೊಡುವನು, ನನ್ನಲ್ಲಿ ಇರುವನು. ಎಂತ ಆನಂದ. ಬಿಡುಗಡೆ ನಾಯಕ ಜಯವನು ಕೊಡುವನು, ಜಯವನು ಕೊಡುವನು, ಇರುವನು. ನನ್ನಲ್ಲಿ ಇರುವನು. ಎಂತ ಆನಂದ. ನನ್ನ ಹುಡುಕಿ ಓಡಿ ಬಂದ, ಆಮೆನ್. ಸಂತೈಸಿ ಅಪ್ಪಿಕೊಂಡ. ನನ್ನ ಹುಡುಕಿ ಓಡಿ ಬಂದ, ಸಂತೈಸಿ ಅಪ್ಪಿಕೊಂಡ. ನನ್ನ ಹುಡುಕಿ ಓಡಿ ಬಂದ, ಸಂತೈಸಿ ಅಪ್ಪಿಕೊಂಡ. ನನ್ನ ಹುಡುಕಿ ಓಡಿ ಬಂದ, ಸಂತೈಸಿ ಅಪ್ಪಿಕೊಂಡ. ಎಲ್ಲ ಅಳಿಸಿ, ನನ್ನ ಪಾಪವೆಲ್ಲ ಅಳಿಸಿ, ನನ್ನ ಪಾಪವೆಲ್ಲ ಅಳಿಸಿ, ನನ್ನ ಪಾಪವೆಲ್ಲ ಅಳಿಸಿ, ಹೊಸ ಮನುಷ್ಯನಾಗಿಸಿದ, ಹೊಸ ಮನುಷ್ಯನಾಗಿಸಿದ. ಬಿಡುಗಡೆ ನಾಯಕ ಜಯವನು ಕೊಡುವನು, ನನ್ನಲ್ಲಿ ಇರುವನು. ಎಂತ ಆನಂದ. ಬಿಡುಗಡೆ ನಾಯಕ ಜಯವನು ಕೊಡುವನು, ನನ್ನಲ್ಲಿ ಇರುವನು. ಎಂತ ಆನಂದ. ಹಲ್ಲೆಲೂಯಾ ಆಮೆನ್, 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 ಹಲ್ಲೆಲೂಯಾ ಆಮೆನ್. ನಾನು ಹಾಡಿ ಹರ್ಷಿಸುವೆ, ಕುಣಿದಾಡಿ ಸ್ತುತಿಸಿ ನಲಿವೆ. ನಾನು ಹಾಡಿ ಹರ್ಷಿಸುವೆ,
ಕುಣಿದಾಡಿ ಸ್ತುತಿಸಿ ನಲಿವೆ. ನಾನು ಹಾಡಿ ಹರ್ಷಿಸುವೆ, ಕುಣಿದಾಡಿ ಸ್ತುತಿಸಿ ನಲಿವೆ. ನಾನು ಹಾಡಿ ಹರ್ಷಿಸುವೆ, ಕುಣಿದಾಡಿ ಸ್ತುತಿಸಿ ನಲಿವೆ. ಎಲ್ಲೆಲ್ಲೂ ಓಡಿ ಸಾರುವೆ, ಎಲ್ಲೆಲ್ಲೂ ಓಡಿ ಸಾರುವೆ, ಎಲ್ಲೆಲ್ಲೂ ಓಡಿ ಸಾರುವೆ, ಎಲ್ಲೆಲ್ಲೂ ಓಡಿ ಸಾರುವೆ. ನನ್ನ ಯೇಸು ಜೀವಿಸುವ, ನನ್ನ ಯೇಸು ಜೀವಿಸುವ, ನನ್ನ ಯೇಸು ಜೀವಿಸುವ, ನನ್ನ ಯೇಸು ಜೀವಿಸುವ. ಓ ಬಿಡುಗಡೆ ನಾಯಕ ಜೀವನು ಜಯವನು ಕೊಡುವನು, ನನ್ನಲೆ ಇರುವನು. ಎಂತ ಆನಂದ, ಬಿಡುಗಡೆ ನಾಯಕ ಜಯವನು ಕೊಡುವನು, ನನ್ನಲೆ ಇರುವನು. ಎಂತ ಆನಂದ. ಹಲ್ಲೆಲೂಯಾ ಆಮೆನ್, ಹಲ್ಲೆಲೂಯಾ ಆಮೆನ್, ಹಲ್ಲೆಲೂಯಾ ಆಮೆನ್, ಹಲ್ಲೆಲೂಯಾ ಆಮೆನ್, ಹಲ್ಲೆಲೂಯಾ ಆಮೆನ್, ಹಲ್ಲೆಲೂಯಾ ಆಮೆನ್. ಹಲ್ಲೆಲೂಯಾ ಆಮೆನ್, 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 ಹಲ್ಲೆಲೂಯಾ 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 ಹಲ್ಲೆಲೂಯಾ. ಒರೆರೆ ಕಬಬ ಬರಿಯಾಲೆ ಶಂಕರ ಕರ ಕರ ಬಲರೆ ಕಲವರಿ ಜಗಡೆ ಶಂಕರ ಬರೆ ಕರ ಬರೆ ಕರ ಬರೆ ಬಿಡಿಗಡೆ 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 ಒರೆ ಬಬ ಬರ ಕಲವರಿ ಜಗ ಶಂಕರ ಬರೆ ಕರ ಬಲರೆ ಕಲವರಿ ಜಗಡೆ ಜಗಡೆ ಒರೆರೆ ಯಾಲಿ 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 ಒರೆರೆ ಕರ ಬಬ ಬಬ ಒರೆ ಬಬ ಬರ ಕಲವರಿ ಜಗ ಶಂಕರ ಬರೆ ಕರ ಬಲರೆ ಜಗ ಧೀರ 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 ಹರಿ 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 ಒರೆ ಕಬಬ ಬರಿಯ ಶಂಕರ ಬರೆ ಕರ ಬಲರೆ ಕಲವರಿ ಜಗ. We lift up your name, Lord Jesus. We praise and worship you, Lord. We give you thanks. We praise you for your glory. The mighty God, the mighty anointing, the mighty power, the mighty power, the mighty power. Rababare kariya, ureda kababare, ureda kababa shadar bakarabala, urakanda bare shadar bare karabala, ureda gade 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 gade. Yeswe, Yeswe, Yeswe. Bidigade, 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 bidigade. Wa baba bara kababa, shadar baba riya 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 riya. Rakababa riya riya riya. Ureda Jesus, ureda kare riya riya riya. Shadar baba shadar. Hallelujah. Thank you Jesus, thank you Lord, thank you Lord. ದೇವರ ಕೃಪೆ ವರದಾನಗಳು ನಮ್ಮ ಮೇಲೆ ಇಳಿದು ಬಂದಿದೆ ಪ್ರಿಯರೇ. ದೇವರು ನಮ್ಮೊಂದಿಗಿದ್ದಾರೆ. ಕಣ್ಣುಗಳನ್ನು ಮುಚ್ಚಿಕೊಳ್ಳಿ, ಎರಡು ಕರಗಳನ್ನು ಹೃದಯ ಮೇಲೆ ಇಟ್ಟುಕೊಳ್ಳಿ. ನಿಮಗೆ ಯಾವುದಾದ್ರೂ ಬೇಡಿಕೆಗಳಿದ್ದರೆ, ಕೋರಿಕೆಗಳಿದ್ದರೆ ಯೇಸು ಹತ್ರ ಪ್ರಾರ್ಥಿಸಿ. ಪ್ರತ್ಯೇಕವಾಗಿ ಒಬ್ಬರು ಯಾರೋ ಒಬ್ಬರು ತುಂಬ ದುಃಖದಲ್ಲಿದ್ದಾರೆ. ಅವರ ಹಸ್ಬೆಂಡ್, ಅವರ ಗಂಡ ತೀರಿ ಹೋಗಿದ್ದಾರೆ, ಇಲ್ಲದ್ರೆ ಏನಾದರೂ ಸಮಸ್ಯೆಗಳಿಂದ ಒಳಗಾಗಿದ್ದಾರೆ. ದುಃಖದಿಂದ ಇದ್ದಂಥ ಸಹೋದರಿಗೆ ಯೇಸು ಅವರ ಕಣ್ಣೀರನ್ನು ಒರೆಸಿ ಸಾಂತ್ವನವನ್ನು ಹೇಳ್ತಾ ಇದ್ದಾರೆ. ಕಣ್ಣೀರನ್ನು ಒರೆಸಿ ಸಾಂತ್ವನವನ್ನು ಹೇಳ್ತಾ ಇದ್ದಾರೆ. ಏನೋ ಗಂಡನ ಪರಿಸ್ಥಿತಿ ಸರಿಯಿಲ್ಲ, ಒಂದೇ ತೀರಿ ಹೋಗಿದ್ದಾರೆ, ಇಲ್ಲದ್ರೆ ಏನಾದರೂ ಸಮಸ್ಯೆಗಳಿದ್ದು ಅವರಲ್ಲಿ ಏನೋ ಬೇರ್ಪಟ್ಟಂಥ ಡೈವರ್ಟ್ ಆಗಿರುವಂಥ ಸಮಸ್ಯೆಗಳನ್ನು ದೇವರು ತೋರಿಸ್ತಾ ಇದ್ದಾರೆ. ಆ ಹೆಂಗಸಿಗೆ, ಹೆಣ್ಮಗಳಿಗೆ ಸಾಂತ್ವನವನ್ನು ಹೇಳ್ತಾ ಇದ್ದಾರೆ. ದೇವರ ಕೃಪೆ ವರದಾನಗಳು ಆ ಸಹೋದರಿಯ ಮೇಲೆ ಇಳಿದು ಬರುವಂಥ ಸಮಯ ಪ್ರಿಯರೇ. ಪ್ರಾರ್ಥಿಸೋಣ. ನಿಮ್ಮ ಎಲ್ಲ ಪ್ರತ್ಯೇಕ ಒಬ್ಬರು ಮನೆಯನ್ನು ಕಟ್ಟಬೇಕಂತ ಇದ್ದಾರೆ. ಎಷ್ಟೋ ವರ್ಷದಿಂದ ಪ್ರಾರ್ಥಿಸ್ತಾ ಇದ್ದಾರೆ, ಹೌದು, ಅವ್ರಿಗೆ ನೆರವೇರಿಸ್ತಾ ಇಲ್ಲ. ಈ ವರ್ಷ 2021 ಡಿಸೆಂಬರ್ ಒಳಗೆ ಅವರಿಗೆ ಮನೆ ಕಟ್ಟಲಿಕ್ಕೆ ದೇವರು ಆಶೀರ್ವಾದವನ್ನು ನೀಡ್ತಾ ಇದ್ದಾರೆ. ಅವರಿಗೆ ಬೇಕಾದ ಹಣ ಎಲ್ಲವನ್ನು ದೇವರು ವ್ಯವಸ್ಥೆ ಮಾಡ್ತಾ ಇದ್ದಾರೆ. ಒಂದು ಒಳ್ಳೆಯ ಮನೆಯನ್ನು ಕಟ್ಟಲಿಕ್ಕೆ, ಸ್ವಂತ ಮನೆಯನ್ನು ಕಟ್ಟಲಿಕ್ಕೆ ದೇವರು ಆಶೀರ್ವದಿಸ್ತಾ ಇದ್ದಾರೆ. ಯಾರಾದರೂ ಮನೆ ಕಟ್ಟಲಿಕ್ಕೆ ಯೋಚನೆ ಇದ್ದರೆ ಪ್ರಾರ್ಥಿಸಿ. ಈಗ ಅಪ್ಪ ತಂದೆ, ಈ ಮನೆಯನ್ನು ನನಗೆ ಕಟ್ಟಿಕೊಡಿ ಅಂತ ಪ್ರಾರ್ಥಿಸಿ. ನನಗೊಂದು ಮನೆಯನ್ನು, ಸ್ವಂತ ಮನೆಯನ್ನು ಕಟ್ಟಿಕೊಡಿ ಅಂತ ಪ್ರಾರ್ಥಿಸಿ. ದೇವರಿಗೆ ಅಸಾಧ್ಯವಾದದ್ದು ಯಾವುದೂ ಇಲ್ಲ ಪ್ರಿಯರೇ. ವಿಶ್ವಾಸದಿಂದ ಪ್ರಾರ್ಥಿಸಿ, ವಿಶ್ವಾಸದಿಂದ ಪ್ರಾರ್ಥಿಸಿ.
ನಿಮ್ಮ ಮನೆಗಳನ್ನು ದೇವರು ಕಟ್ಟಿಕೊಡ್ತಾರೆ. ಖಂಡಿತವಾಗಿ ನಿಮಗೆ ಬೇಕಾದ ಸಹಾಯ ಧನವನ್ನು ದೇವರು ಕೊಡ್ತಾ ಇದ್ದಾರೆ. ಒಳ್ಳೆಯ ಆಶೀರ್ವಾದವನ್ನು ನಿಮಗೆ ದೇವರು ಕೊಡ್ತಾ ಇದ್ದಾರೆ. ಒಂದು ಒಳ್ಳೆಯ ಮನೆಯನ್ನು ಕಟ್ಟಲಿಕ್ಕೆ ಪ್ರಾರ್ಥಿಸಿ. ಯಾರಿಗೆಲ್ಲ ಮನೆ ಕಟ್ಟಲಿಕ್ಕೆ ಆಸೆ ಉಂಟೋ ಕರಗಳನ್ನು ಮೇಲೆ ಕೆತ್ತಿ ಎಲ್ಲ ಪ್ರಾರ್ಥಿಸಿರಿ. ಹಾಲೆಲುಯ್ಯ, ಹಾಲೆಲುಯ್ಯ, ಹಾಲೆಲುಯ್ಯ. ಉರಿರೆ ಬಬಾರೆ ಕರೆರಿಯಾಲೆಲ್ಲ ಮರ ಕರಬಲರ ಕಲವರ್ಗರ ಶಂದರ್ವರ ಕರಬಲರ ಕಲವರ ದಗ 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 ಶಂದರ್ವರ ಕರಬಲ 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 ರಖಂದವರ ದಗ 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 ಶಂದರ್ವರ ಕರಬಲ ರಖಲವರ ದಗ ಉರಿದೆ ಬಬಾರಿ ಯರಿ 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 ವರ ಬಬಾರಿ ಯರಿ 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 ಶದರ್ವರ ಕರಬಲ 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 ರಖ ಬಬಾ ಶದರಿ ಯರಿ 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 ಮಾನಸಿಕವಾಗಿ ಖಿನ್ನತೆಯಿಂದ ಪ್ರತಿಯೊಬ್ಬರನ್ನು ಆಶೀರ್ವದಿಸಿರಿ. ಬಿಡುಗಡೆ 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 ಯೇಸುವಿನ ಪವಿತ್ರ ನಾಮದಲ್ಲಿ ಬಿಡುಗಡೆ. ವಬಬರ ಕಲವರದಗ ಶಂದರ್ವರ ಶಂದರ್ವರ ಕರ ಕೆಲವರಿಗೆ ಮನೆಗಳಲ್ಲಿ ತಾಪತ್ರೆ ಇದೆ, घरांत समस्या आसात. मस्त जणांक दुबाव एका सैतानाचे कोन्ना म्हणून ह्या दंसरीची पदवी कोन्ना म्हणून केदळ केदळ एक्की प्रॉस्परिटी म्हळ्यार समृद्धी घरांत मेळना, सुख समाधान ना, संतोष ना घरांत. असले सगळ्या कुटुंबाक जेजू सुटका दिते आसा. तुमच्या घरांनी देवाचे आशीर्वाद येते आसात. ಯಾರೆಲ್ಲ ಮನೆಗಳಲ್ಲಿ ಶಾಂತಿ ಸಮಾಧಾನ ನೆಮ್ಮದಿ ಇಲ್ವೋ ಕರಗಳನ್ನು ಮೇಲಕ್ಕೆತ್ತಿ ಪ್ರಾರ್ಥಿಸಿ. ನಿಮ್ಮ ಮನೆಯಲ್ಲಿ ಶಾಂತಿ ಸಮಾಧಾನ ನೆಮ್ಮದಿ ಐಕ್ಯತೆ ದೇವರು ಈ ಕ್ಷಣದಲ್ಲಿ ದಯಪಾಲಿಸ್ತಾ ಇದ್ದಾರೆ. ಶಂದರಂಬರ ಕರಬಲ ರೊಕ್ಕಲವರ ಶಂದರ್ಬರ ಕರಬಲ ರೊಕ್ಕಲವರ ಜೀಸಸ್ 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 ಜೀಸಸ್. ಥ್ಯಾಂಕ್ ಯು ಲಾರ್ಡ್, 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 ಥ್ಯಾಂಕ್ ಯು. ಎಲ್ಲ ಮನೆಗಳನ್ನು ಆಶೀರ್ವದಿಸಿರಿ ಕರ್ತನೆ. ಒಬ್ಬ ರಖಲವರಿದಾಗ ಶಂದರ್ಬರಿ ಕರಬಲ ಉರಬ್ಬ ರಿಯಾರಿ ಯಾರಿ ಯಾರಿ ಯಾರಿ. ಕಣ್ಣುಗಳನ್ನು ಮುಚ್ಚಿಕೊಳ್ಳಿ, ಎರಡು ಕರಗಳನ್ನು ತೆರೆದಿಟ್ಟುಕೊಂಡು ಯೇಸುವನ್ನು ನಾವು ಆರಾಧಿಸೋಣ, ದೇವರನ್ನು ಆರಾಧಿಸೋಣ, ಪವಿತ್ರಾತ್ಮನನ್ನು ಆರಾಧಿಸೋಣ. ನಮ್ಮ ಜೀವಮಾನ ಕಾಲವೆಲ್ಲ ಆ ಕರ್ತನನ್ನು ಆರಾಧಿಸಲು, ಆ ಕರ್ತನನ್ನು ಸ್ತುತಿಸಲು, ಕರ್ತನನ್ನು ಶಕ್ತಿಯಿಂದಲೂ ಆತ್ಮದಿಂದಲೂ ಆರಾಧಿಸಲು ದೇವರು ಕರುಣೆ ಕೃಪೆ ನಮಗೆ ನೀಡಲೆಂದು ಪ್ರಾರ್ಥಿಸೋಣ. ಪರಲೋಕ ತಂದೆ ನಿನ್ನ ಪ್ರೀತಿಸುವೆ, ಆಮೆನ್ ಆಮೆನ್. ನಿನ್ನ ನಾಮವ ಎಲ್ಲೆಲ್ಲೋ ಘನಪಡಿಸುವೆ. ಜೀಸಸ್, ಯೆಸ್ ಲಾರ್ಡ್. ನಿನ್ನ ರಾಜ್ಯ ಸ್ಥಾಪಿಸಲಿ ನಮ್ಮ ಸ್ತುತಿಯಲಿ. ಆಮೆನ್ ಆಮೆನ್. ನಿನ್ನ ಜನರು ನಿನ್ನ ಕಾರ್ಯವ ಸಾರುವರು. ಪರಲೋಕ ತಂದೆ ನಿನ್ನ ಪ್ರೀತಿಸುವೆ, ನಿನ್ನ ನಾಮವ ಎಲ್ಲೆಲ್ಲೋ ಘನಪಡಿಸುವೆ. ನಿನ್ನ ರಾಜ್ಯ ಸ್ಥಾಪಿಸಲಿ ನಮ್ಮ ಸ್ತುತಿಯಲಿ. ನಿನ್ನ ಜನರು ನಿನ್ನ ಕಾರ್ಯವ ಸಾರುವರು. ಧನ್ಯ ಕರ್ತನು ಸರ್ವಶಕ್ತನು, ಇದ್ದವನು ಇರುವಾತನು ಮುಂದೆ ಬರುವವನು. ಧನ್ಯ ಕರ್ತನು ಸರ್ವಶಕ್ತನು, ಎಂದೆಂದಿಗೂ ಆಳುವರು. ಪರಲೋಕ ತಂದೆ ನಿನ್ನ ಪ್ರೀತಿಸುವೆ, ಆಮೆನ್ ಆಮೆನ್. ಲಾರ್ಡ್ ಜೀಸಸ್, ನಿನ್ನ ನಾಮವ ಎಲ್ಲೆಲ್ಲೋ ಘನಪಡಿಸುವೆ. ನಿನ್ನ ರಾಜ್ಯ ಸ್ಥಾಪಿಸಲಿ ನಮ್ಮ ಸ್ತುತಿಯಲಿ. ನಿನ್ನ ಜನರು ನಿನ್ನ ಕಾರ್ಯವ ಸಾರುವರು. ಪರಲೋಕ ತಂದೆ ನಿನ್ನ ಪ್ರೀತಿಸುವೆ, ನಿನ್ನ ನಾಮವ ಎಲ್ಲೆಲ್ಲೂ ಘನಪಡಿಸುವೆ. ನಿನ್ನ ರಾಜ್ಯ ಸ್ಥಾಪಿಸಲಿ ನಮ್ಮ ಸ್ತುತಿಯಲಿ. ನಿನ್ನ ಜನರು ನಿನ್ನ ಕಾರ್ಯವ ಸಾರುವರು.
ಧನ್ಯಕರ್ತನು ಸರ್ವಶಕ್ತನು ಇರುವಾತನು ಮುಂದೆ ಬರುವವನು ಧನ್ಯಕರ್ತನು ಸರ್ವಶಕ್ತನು ಎಂದೆಂದಿಗೂ ಆಳುವರು ನೀ ಮಹೋನ್ನತ ಮಹಿಮೆಗೆ ಯೋಗ್ಯನು ನೀ ಸಿಂಹಾಸನರೂಢನೇ ನಿನ್ನನ್ನೇನ ಆರಾಧಿಸುವೆನು ಸಿಂಹಾಸನರೂಢನೇ ನೀ ಮಹೋನ್ನತ ಮಹಿಮೆಗೆ ಯೋಗ್ಯನು ನೀ ಸಿಂಹಾಸನರೂಢನೇ ನಿನ್ನನ್ನೇನ ಆರಾಧಿಸುವೆನು ಸಿಂಹಾಸನರು Yes, Lord Jesus, ಮಹಿಮೆ 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 ನಿನಗೆ. Hallelujah, Jesus. Thank you, Lord. ಮಹಿಮೆ 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 ನಿನಗೆ. ಮಹಿಮೆ 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 ನಿನಗೆ. ಮಹಿಮೆ 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 ನಿನಗೆ. ನಿಮ್ಮೋನ್ನತ ಆರಾಧನೆಯು ಕೆರಳಿ ಸಿಂಹಾಸನರು ನೇನ ಆರಾಧಿಸುವೆನು ಸಿಂಹಾಸನರೂಢನೇ. ನೀ ಮಹೋನ್ನತ ಮಹಿಮೆಗೆ ಯೋಗ್ಯನು ನೀ ಸಿಂಹಾಸನರೂಢನೇ. ನಿನ್ನನ್ನೇನ ಆರಾಧಿಸುವೆನು ಸಿಂಹಾಸನರೂಢನೇ. ಅಪ್ಪ ತಂದೆ, ನೀವು ಸ್ತುತಿಗೆ ಯೋಗ್ಯರು, ನೀವು ಆರಾಧನೆಗೆ ಯೋಗ್ಯರು. ಅಪ್ಪ ತಂದೆಯೇ, ಈ ಲೋಕವನ್ನು ಸೃಷ್ಟಿಸಿದಾತ ನೀವೇ, ಈ ಲೋಕದಲ್ಲಿ ನಮಗೆ ಅನ್ನಪಾನವನ್ನು ನೀಡುವಾತ ನೀವೇ, ಈ ಗಾಳಿಯನ್ನು ನೀಡುವಾತ ನೀವೇ, ನಮ್ಮ ಜೀವನಕ್ಕೆ ಬೇಕಾದ ಪ್ರತಿಯೊಂದು ಸವಲತ್ತನ್ನು ನೀಡುವಾತ ನೀನೇ. ಓ ಅಪ್ಪ ತಂದೆಯೇ, ನಿಮಗೆ ಆರಾಧನೆ, ನಿಮಗೆ ಸ್ತೋತ್ರ, ನಿಮಗೆ ಮಹಿಮೆ. ಈ ಲೋಕದ ವ್ಯಾಮೋಹಕ್ಕೆ ನಾವು ಒಳಗಾಗದೆ ನಿಮ್ಮ ಚಿತ್ತದಂತೆ ನಡೆಯಲು ನಮಗೆ ಆಶೀರ್ವದಿಸಿರಿ ಯೇಸುವೆ. ನಿಮ್ಮ ಕೃಪೆಗಾಗಿ ನಾವು ಆರಾಧಿಸ್ತೇವೆ, ನಿಮ್ಮ ಕ್ಷಮೆಗಾಗಿ ನಾವು ಆರಾಧಿಸ್ತೇವೆ, ನಿಮ್ಮ ಮಹಿಮೆಯ ಪ್ರೀತಿಗಾಗಿ ನಾವು ನಿಮ್ಮನ್ನು ಆರಾಧಿಸ್ತೇವೆ, ನಿಮ್ಮನ್ನು ಸ್ತುತಿಸ್ತೇವೆ. ನೀವು ನಮ್ಮನ್ನು ಬಲದಿಂದ ನಮ್ಮನ್ನು ರಕ್ಷಿಸಿ, ನಿಮ್ಮ ವಾಕ್ಯದ ಶಕ್ತಿಯಿಂದ ನಮ್ಮನ್ನು ಕಾಪಾಡಿರಿ. ಎಲ್ಲ ರೋಗಗಳನ್ನು ನಮ್ಮಿಂದ ದೂರ ಮಾಡಿ, ಎಲ್ಲ ದುರಾವಸ್ಥೆಗಳನ್ನು ನಮ್ಮಿಂದ ದೂರ ತಳ್ಳಿಬಿಡಿ. ಅಪ್ಪ ತಂದೆಯೇ, ನಮ್ಮನ್ನು ಅಭ್ಯಂಗಿಸಿರಿ, ತೈಲದಿಂದ ಅಭ್ಯಂಗಿಸಿರಿ, ನಮ್ಮನ್ನು ಶುದ್ಧೀಕರಿಸಿರಿ. ನಿಮ್ಮ ಘನತೆಗಾಗಿ, ನಿಮ್ಮ ಮಹಿಮೆಗಾಗಿ ನಮ್ಮನ್ನು ಉಪಯೋಗಿಸಿರಪ್ಪ ತಂದೆಯೇ. ಹಲ್ಲೆಲೂಯ ಯೇಸುವೆ, ಹಲ್ಲೆಲೂಯ ಯೇಸುವೆ, ಆರಾಧನೆ ಯೇಸುವೆ. ಪರಲೋಕ ತಂದೆ ನಿನ್ನ ಪ್ರೀತಿಸುವೆ, ಎಸ್ ಲಾರ್ಡ್. ನಿನ್ನ ನಾಮವ ಎಲ್ಲೆಲ್ಲೋ ಘನಪಡಿಸುವೆ.
ಸ್ಥಾಪಿಸಲಿ ನಮ್ಮ ಸ್ತುತಿಯಲಿ. ನಿನ್ನ ಜನರು ನಿನ್ನ ಕಾರ್ಯವ ಸಾರುವರು. ಪರಲೋಕ ತಂದೆ ನಿನ್ನ ಪ್ರೀತಿಸುವೆ. ನಿನ್ನ ನಾಮವ ಎಲ್ಲೆಲ್ಲೂ ಘನಪಡಿಸುವೆ. ನಿನ್ನ ರಾಜ್ಯ ಸ್ಥಾಪಿಸಲಿ ನಮ್ಮ ಸ್ತುತಿಯಲಿ. ನಿನ್ನ ಜನರು ನಿನ್ನ ಕಾರ್ಯವ ಸಾರುವರು. ಧನ್ಯ ಕರ್ತನು ಸರ್ವಶಕ್ತನು, ಇದ್ದವನು ಇರುವಾತನು ಮುಂದೆ ಬರುವವನು. ಧನ್ಯ ಕರ್ತನು ಸರ್ವಶಕ್ತನು, ಎಂದೆಂದಿಗೂ ಆಳುವರು. ಮಹಿಮೆ 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 ನೀನಗೆ. ಆಮೆನ್ ಆಮೆನ್ ಆಮೆನ್. ಮಹಿಮೆ 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 ನೀನಗೆ. ಮಹಿಮೆ ಆಮೆನ್ ಆಮೆನ್. ಮಹಿಮೆ. Oh Lord Jesus, thank you Lord. ಮಹಿಮೆ ನೀನಗೆ. Aine baba baba raka baba baba. Bare baba rika baba. ಮಹಿಮೆ ನೀನಗೆ. ನೀ ಮಹೋನ್ನತ ಆರಾಧನೆಯೋಗ್ಯನಿಗೆ. ಸಿಂಹಾಸನರೂಢನೇ ನಿನ್ನನ್ನೇ ಆರಾಧಿಸುವೆವು. ಸಿಂಹಾಸನರೂಢನೇ ನೀ ಮಹೋನ್ನತ ಮಹಿಮೆಗೆ ಯೋಗ್ಯನು. ನೀ ಸಿಂಹಾಸನರೂಢನೇ ರಕ ಬaba ಶತ. ನಿನ್ನ ಆರಾಧಿಸುವೆನು. ಸಿಂಹಾಸನರೂಢನೇ ಮಹಿಮೆ 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 ನಿನಗೆ. ಮಹಿಮೆ 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 ನಿನಗೆ. Thank you Jesus. Thank you. Thank you Lord Jesus. Thank you. Praise you Lord. Glorify mighty. Worship you Lord Jesus. Thank you Lord. Praise you Lord. Glory glory glory.
ഹല്ലേലൂയ. എല്ലാവരും കൊളുത്തുകൊള്ളരി. Praise the Lord. Hallelujah. 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 നമ്മളിന്ന് മനസ്സിലാക്കുന്ന ദൈവത്തിൻ്റെ വചനം, ನಾವು ಇವತ್ತು ಧ್ಯಾನಿಸುವಂತಹ ವಿಷಯ വിലാപങ്ങളുടെ പുസ്തകം 4-ാം അധ്യായം 1-ാം വാക്യമാണ്. ಪ್ರಲಾಪಗಳ ಗ್ರಂಥ 4ನೇ ಅಧ್ಯಾಯ 1ರಿಂದ ಇರುವ ವಾಕ್ಯಗಳು. ബുക്ക് ഓഫ് ലമന്റേഷൻ ചാപ്റ്റർ 4 വേഴ്സ് 1. ಪ್ರಲಾಪಗಳು 4ನೇ ಅಧ್ಯಾಯ 1ರಿಂದ ಇರುವ ವಾಕ್ಯ. സ്വർണം എങ്ങനെ മങ്ങിപ്പോയി, ಬಂಗಾರ ಹೇಗೆ ಮುಸುಕಾಗಿದೆ, തങ്കത്തിന് എങ്ങനെ മാറ്റം വന്നു, ಅಪ್ಪಟ ಚಿನ್ನ ಕಾಂತಿಹೀನ ಆಗಿಬಿಟ್ಟಿದೆ ಹೇಗೆ, വിശുദ്ധ മന്ദിരത്തിൻ്റെ കല്ലുകൾ വഴിക്കവലയ്ക്കൽ ചിതറിക്കിടക്കുന്നു, ಪವಿತ್ರಾಲಯದ ಕಲ್ಲುಗಳು ಬಿದ್ದಿವೆ ಚೆಲ್ಲಾಪಿಲ್ಲಿಯಾಗಿ ಬೀದಿ ಬೀದಿಗಳ ಬದಿಯಲ್ಲಿ. സ്വർണം എങ്ങനെ മങ്ങിപ്പോയി, ಬಂಗಾರ ಹೇಗೆ ಮುಸುಕಾಗಿ ಬಿಟ್ಟಿದೆ. ഹല്ലേലൂയ. ಹಾಲೆಲೂಯ, ഹല്ലേലൂയ. ಹಾಲೆಲೂಯ, ഹല്ലേലൂയ. ಹಾಲೆಲೂಯ. എന്താണ് ബൈബിൾ നമ്മെ പഠിപ്പിക്കുന്ന ഈ സ്വർണം? ಬೈಬಲ್ ಕಲಿಸುವಂತಹ ಈ ಬಂಗಾರ ಏನಾಗಿದೆ? സ്വർണം കൃപയാണ്. ಬಂಗಾರ ಅಂತ ಹೇಳಿದರೆ ಕೃಪೆ, ദൈവം നൽകുന്ന കൃപ. ದೇವರು ನೀಡುವಂತಹ ಕೃಪೆ. ആ കൃപ എങ്ങനെയാണ് നഷ്ടപ്പെടുന്നത്? ಆ ದೇವರು ಕೊಡುವ ಕೃಪೆ ಹೇಗೆ ನಮ್ಮಿಂದ ನಷ್ಟವಾಗುತ್ತದೆ? അതിൻ്റെ ഒരു ഭാഗം തന്നെയാണ് ಈ സ്വർണം എന്ന് പറയുന്നത്. ಅದರ ಒಂದು ಭಾಗವೆಂಬುದೇ ಈ ಬಂಗಾರವೆಂಬುದು. അപ്പോൾ സ്വർണം എങ്ങനെ മങ്ങിപ്പോയി? ಹೇಗೆ ಈ ಬಂಗಾರಕ್ಕೆ ಮುಸುಕಾಗಿ ಬಿಟ್ಟಿದೆ? ഇസ്രായേലിൻ്റെ ചരിത്രത്തിൽ ಇಸ್ರಾಯೇಲಿನ ಚರಿತ್ರೆಯಲ್ಲಿ സ്വർണത്തിന് ഒത്തിരി പങ്കുണ്ട്. ಈ ಬಂಗಾರಕ್ಕೆ ತುಂಬ ಪಾಲುದಾರಿಕೆ ಇದೆ. ലോക ചരിത്രത്തിൽ തന്നെ ಲೋಕದ ಚರಿತ್ರೆಯಲ್ಲಿ സ്വർണത്തിൻ്റെ പങ്ക് കൂടുതൽ നമ്മൾ കാണുന്നത്, ಈ ಬಂಗಾರದ ಪಾಲುಗಾರಿಕೆ ಹೆಚ್ಚಾಗಿ ಕಾಣುವಂಥದ್ದು അത് ഇസ്രായേലിൻ്റെ ചരിത്രത്തിലാണ്. ಇಸ್ರಾಯೇಲಿನ ಚರಿತ್ರೆಯಲ್ಲಿ. അവിടെ മുതലാണ് ಅಲ್ಲಿಂದ ഈ സ്വർണം ഇത്രയും മാത്രം മനുഷ്യനെ സ്വാധീനിച്ചിട്ടുള്ളത്. ಅಲ್ಲಿಂದ ಪ್ರಾರಂಭಗೊಂಡದು ಈ ಬಂಗಾರದ ಪ್ರಾಮುಖ್ಯತೆ ಜನತೆಗೆ. ഇസ്രായേൽ വംശത്തിലൂടെയാണ് അത് കൂടുതൽ ಜನത്തിൻ്റെ മുമ്പിൽ കൂടുതൽ വിലയുള്ള വസ്തുവായി രൂപപ്പെട്ടത്. ಇಸ್ರಾಯೇಲ್ ಜನತೆಯಿಂದ ಆಗಿದೆ ಇದು ಎಲ್ಲರ ಮುಂದೆ ಅತ್ಯಂತ ಬೆಲೆ ಬಾಳುವ ವಸ್ತುವಾಗಿ ಬಿಟ್ಟದ್ದು. പ്രൈസ് ദി ലോർഡ്. ಪ್ರೈಸ್ ದಿ ಲಾರ್ಡ್. ഹല്ലേലൂയ. ഹല്ലേലൂയ, ഹല്ലേലൂയ. ഹല്ലേലൂയ, ഹല്ലേലൂയ. ഹല്ലേലൂയ. അപ്പോൾ സ്വർണത്തിൻ്റെ പ്രസക്തി എന്തെന്ന് അറിയണമെങ്കിൽ ಈ ಬಂಗಾರದ ಪ್ರಾಮುಖ್ಯತೆ ಏನೆಂದು ತಿಳಿದುಕೊಳ್ಳಲು നമ്മൾ ഇസ്രായേലിൻ്റെ രാജാക്കന്മാരുടെ ചരിത്രത്തിലേക്ക് കടക്കണം. ಇಸ್ರಾಯೇಲಿನ ರಾಜರುಗಳ ಚರಿತ್ರೆಯನ್ನು ನಾವು ಹಾದು ಹೋಗಬೇಕಾಗಿದೆ. ഇസ്രായേൽ രാജ്യത്തിൻ്റെ ഏറ്റവും വലിയ മഹത്വം എന്ന് പറയുന്നത്, ಇಸ್ರಾಯೇಲ್ ಸಾಮ್ರಾಜ್ಯದ ಅತ್ಯಂತ ಶ್ರೇಷ್ಠ ಮಹಿಮೆ ಅಂತ ಹೇಳೋದು അത് സോളമൻ രാജാവിൻ്റെ ഭരണകാലമാണ്. ಅದು ಸೊಲೊಮನ ಆಡಳಿತ ಕಾಲದಲ್ಲಿ. ഇസ്രായേലിൽ 3 രാജാക്കന്മാരാണ് പ്രത്യേകമായിട്ടുണ്ടായിരുന്നത്. ಇಸ್ರಾಯೇಲರಿ ಪ್ರತ್ಯೇಕವಾಗಿ 3 ಅರಸರುಗಳು ಇದ್ದರು. ഒന്ന് സാവൂൾ, ಒಂದು ಸಾವುಲ್, 2 ദാവീദ്, ಎರಡನೇದಾಗಿ ದಾವೀದ್, 3 സോളമൻ. ಮೂರನೇದಾಗಿ ಸೊಲೊಮ. ഈ 3 രാജാക്കന്മാരാണ് ഇസ്രായേലിൻ്റെ ചരിത്രത്തിൽ അറിയപ്പെടുന്ന രാജാക്കന്മാരെന്ന് പറയുന്നത്. ಇಸ್ರಾಯೇಲ್ ಚರಿತ್ರೆಯಲ್ಲಿ ಅರಿಯಲ್ಪಡುವಂಥ ಅರಸರುಗಳೆಂದರೆ ಈ 3 ರಾಜರುಗಳು. സോളമൻ്റെ കാലശേഷം ಈ ಸೊಲೊಮ ಅರಸನ ನಂತರ സോളമൻ്റെ മക്കളായപ്പോൾ ಸೊಲೊಮನ ಮಕ್ಕಳಾದ ನಂತರ ആ രാജ്യം വിഭജിക്കപ്പെടുന്നുണ്ട്. ಈ ರಾಜ್ಯವು ಇಬ್ಬಾಗವಾಗುತ್ತದೆ. വിഭജിക്കപ്പെട്ടു എന്ന് മാത്രമല്ല, രാജ്യത്തിൻ്റെ ശക്തി മുഴുവൻ നഷ്ടപ്പെട്ടു പോകുന്നുണ്ട്. ಇದು ವಿಭಜನೆಗೊಂಡದು ಮಾತ್ರವಲ್ಲ, ಆ ರಾಜ್ಯದ ಶಕ್ತಿ ಸಹ ಕುಂದಿ ಹೋಗುತ್ತದೆ. അപ്പോൾ ഇസ്രായേലിൻ്റെ ഏറ്റവും പ്രഗത്ഭരായ 3 രാജാക്കന്മാർ, ಇಸ್ರಾಯೇಲಿರ ಅತ್ಯಂತ ಪ್ರಮುಖರಾದ ರಾಜರು 3. ಒಂದನೇದಾಗಿ ಸಾವೂಲ್, 2 ಎರಡನೇದು ദാവീദ്, ದಾವೀದ ಅರಸ, 3 സോളമൻ. 3ನೇ ಸೊಲೊಮ. ഇസ്രായേൽ മക്കൾ ദൈവത്തോട് ആവശ്യപ്പെട്ടത് പ്രകാരമാണ് ಈ ಇಸ್ರಾಯೇಲ್ ಜನತೆ ದೇವರಲ್ಲಿ ಕೇಳಿಕೊಂಡದ್ದು,
ദൈവം രാജാവിനെ വാഴിക്കുന്നത്. ಹಾಗೆ ಈ ಅರಸರುಗಳಲ್ಲಿ ಆಳುವಂಥದ್ದು. ഞങ്ങൾക്കൊരു രാജാവ് വേണമെന്ന് അവർ ദൈവത്തിൻ്റെ മുമ്പിൽ കരഞ്ഞപേക്ഷിച്ചു. ಅವರೊಂದು ದೇವರ ಸನ್ನಿಧಿಯಲ್ಲಿ ಇಂತಹ ಒಂದು ಅರಸ ಬೇಕಂತ ದೇವರ ಸನ್ನಿಧಿಯಲ್ಲಿ ಅವರು ಹತ್ತು ಬೇಡುತ್ತಾರೆ. കാരണം അവർ നോക്കുമ്പോൾ എല്ലാ രാജ്യത്തെയും ഭരിക്കാൻ രാജാക്കന്മാരുണ്ട്. ಎಲ್ಲ ರಾಜ್ಯವನ್ನು ನಡೆಸಲು ಅಲ್ಲಿ ಅರಸರುಗಳು ಇದ್ದಾರೆ. അവർ ജീവിച്ചിരുന്ന ഈജിപ്തിൽ ഫറവോ രാജാവ്, ಅವರು ಇದ್ದಂತಹ ಈಜಿಪ್ಟ್ ದೇಶದಲ್ಲಿ ಫರೋಹ ರಾಜನಿದ್ದ. അപ്പൊ എല്ലാ രാജ്യത്തും രാജാക്കന്മാരുണ്ട്. ಹಾಗೆ ಒಂದೊಂದು ರಾಜ್ಯಕ್ಕೆ ಒಬ್ಬೊಬ್ಬರು ಅಧಿಕಾರಿಗಳು ರಾಜರುಗಳು ಇದ್ದರು. തങ്ങൾക്കൊരു രാജാവില്ല. ಹಾಗೆ ನಮಗೆ ರಾಜರು ಇಲ್ಲ. ദൈവത്തിന്റെ പദ്ധതിയിൽ രാജാവിന്റെ ആവശ്യമില്ല. ದೇವರ ಪದ್ಧತಿಯಲ್ಲಿ ಒಂದು ಅರಸ ಎಂಬುದು ಬೇಕಾಗಿಲ್ಲ. ദൈവമാണ് അവരെ നയിക്കുന്നതും അവരെ കൊണ്ടുപോകുന്നതെല്ലാം. ಈ ದೇವರೇ ಅವರನ್ನು ಮುನ್ನಡೆಸುತ್ತಿದ್ದರು, ಕೊಂಡೊಯ್ಯುತ್ತಿದ್ದರು. പക്ഷെ അവർ തൃപ്തരായിരുന്നില്ല. ಆದರೆ ಅದರಲ್ಲಿ ಅವರು ತೃಪ್ತಿ ಪಡುತ್ತಿರಲಿಲ್ಲ. അവർക്ക് രാജാവിനെ വേണം. ಅವರಿಗೆ ಅದರ ರಾಜ ಬೇಕು. അങ്ങനെയാണ് ಹೀಗೆ അവർക്ക് രാജാവ് ഉടലെടുക്കുന്നത്. ಹಾಗೆ ಅಲ್ಲಿ ಅರಸನು ಅಲ್ಲಿ ಬರುವಂತದ್ದು. പ്രൈസ് ദി ലോർഡ്. ಪ್ರೈಸ್ ದಿ ಲಾರ್ಡ್. ഹല്ലേലൂയ. ಹಲ್ಲೆಲೂಯಾ. ഹല്ലേലൂയ. ಹಲ್ಲೆಲೂಯಾ. ആദ്യ അഭിഷേകം ചെയ്യപ്പെട്ട രാജാവാണ് സാവൂൾ. ಮೊದಲಿಗೆ ಅಭಿಷೇಕಗೊಂಡದ್ದು ಅರಸ ದಾವೀದ್. സാവൂൾ രാജാവ്. ಸಾವೂಲ್ ರಾಜನು. പക്ഷെ ആ രാജാവും ಆದರೆ ಆ ರಾಜನು പിന്നീട് കൊല്ലപ്പെടുകയാണ്. ಅವನು ಸಾಯ್ತಾನೆ. സ്വയം വധിക്കപ്പെടുകയാണ്. ಸ್ವಂತ ಅವನು ವಧಿಸಲ್ಪಡುತ್ತಾನೆ. വളരെ പരാജയത്തിൻ്റെ വേദനയുടെ ചിത്രങ്ങളാണ് നമ്മൾ പിന്നെ കാണുന്നത്. ಅಲ್ಲಿ ಕಾಣುವಂತ ತುಂಬಾ ವೇದನಾಜನಕವಾದ ಚಿತ್ರಗಳನ್ನು ನಮಗೆ ಕಾಣಬಹುದು. പ്രൈസ് ദി ലോർഡ്. ಪ್ರೈಸ್ ದಿ ಲಾರ್ಡ್. ഹല്ലേലൂയ. ಹಲ್ಲೆಲೂಯಾ. ഹല്ലേലൂയ. ಹಲ್ಲೆಲೂಯಾ. അപ്പോൾ നമ്മൾ ഇന്നത്തെ വചനം ശ്രദ്ധിക്കുമ്പോൾ ನಾವಿಲ್ಲಿ ವಾಕ್ಯವನ್ನು ಆಲಿಸುವಾಗ വളരെ മനോഹരമായ രംഗം നിങ്ങൾ മനസ്സിലാക്കണം. ಒಳ್ಳೆಯ ರೀತಿಯಲ್ಲಿ ನಮಗೆ ಇಲ್ಲಿನ ಇದನ್ನು ಕಾಣಬಹುದು. ഇസ്രായേൽ ചരിത്രത്തിലെ വളരെ മനോഹരമായ രംഗമാണത്. ಇಸ್ರಾಯೇಲ್ನ ಚರಿತ್ರೆಯಲ್ಲಿ ಅತ್ಯಂತ ಮನೋಹರವಾದಂತಹ ಭಾಗವಿದು. 1 രാജാക്കന്മാരുടെ പുസ്തകം 10-ാം അധ്യായം. 1 ಅರಸುಗಳು 10ನೇ ಅಧ್ಯಾಯ. സോളമൻ രാജാവിനെ കുറിച്ചാണ്. ಇಲ್ಲಿ ಸೋಲೊಮನ್ ರಾಜನ ಬಗ್ಗೆ ಕೇಳುತ್ತೇವೆ. ദാവീദായിരുന്നു മിടുക്കനെങ്കിലും ದಾವೀದನು ಒಳ್ಳೆಯ ರಾಜನಾದರೂ ദേവാലയം പണിതത് ദാവീദല്ല. ಈ ದೇವಾಲಯವನ್ನು ನಿರ್ಮಿಸಿದ್ದು ದಾವೀದನಲ್ಲ. ദേവാലയം പണിതത് സോളമനാണ്. ದೇವಾಲಯವನ್ನು ನಿರ್ಮಾಣ ಮಾಡಿದ್ದು ಸೊಲೊಮನ ಅರಸ. സോളമന്റെ കാലത്താണ് സത്യത്തിൽ ഇസ്രായേൽ അങ്ങേയറ്റം മഹത്വം ആർജിച്ചത്. ಈ ಸೊಲೊಮನ ಅರಸನ ಕಾಲದಲ್ಲಿ ಇಸ್ರಾಯೇಲ್ ಜನತೆ ಅತ್ಯಂತ ಹೆಚ್ಚಾಗಿ ಮಹಿಮೆಯನ್ನು ದರ್ಶಿಸಿತು. ദൈവം സോളമന് ബുദ്ധിയും ജ്ഞാനവും അറിവും ದೇವರು ಈ ಸೊಲೊಮನಿಗೆ ಹೆಚ್ಚಾದ ಬುದ್ಧಿ, ಜ್ಞಾನ, ಅರಿವನ್ನು, സമ്പത്തെല്ലാം കൊടുത്തു. ಸಂಪತ್ತು ಇದನ್ನೆಲ್ಲ ನೀಡಿದರು. ദൈവം പറയുന്നുണ്ട്, ದೇವರು ಇಲ್ಲಿ ಹೇಳುತ್ತಾರೆ, ഇതിനു മുമ്പോ ഇതിന് ശേഷമോ ഇല്ലാത്ത രീതിയിലുള്ള സമ്പത്തും ജ്ഞാനവും കൊടുത്താണ് ദൈവം സോളമനെ അലങ്കരിച്ചത്. ಇದರ ಮುಂದೋ ಇಂದೋ ಬರದಂತಹ ರೀತಿಯ ಸಂಪತ್ತನ್ನು ಈ ಸೊಲೊಮನಿಗೆ ದೇವರು ಕೊಟ್ಟು ಅನುಗ್ರಹಿಸಿದ್ದಾರೆ. നമ്മൾ ആ രംഗം നമ്മൾ ബൈബിളിൽ നിന്ന് മനസ്സിലാക്കുക. ನಾವು ಬೈಬಲಲ್ಲಿ ಕಾಣುತ್ತೇವೆ. 1 രാജാക്കന്മാർ 10-ാം അധ്യായത്തിലെ 1 ಅರಸುಗಳು 10ನೇ ಅಧ್ಯಾಯದಲ್ಲಿ 1-ാം വാക്യം മുതലേ 1ನೇ ವಾಕ್ಯದಿಂದ വായിച്ചു. ಸರ್ವೇಶ್ವರನ ನಾಮ ಮಹತ್ವದಿಂದ ಸೊಲೊಮೋನನ ಕೀರ್ತಿ ಹರಡಿತು. ಇದನ್ನು ಕೇಳಿದ ಶೆಬದ ರಾಣಿ ಅವನನ್ನು ಒಗಟುಗಳಿಂದ ಪರೀಕ್ಷಿಸುವುದಕ್ಕೆ ಬಂದಳು. ಆಕೆ ಸುಗಂಧ ದ್ರವ್ಯ, ಅಪರಿಮಿತವಾದ ಬಂಗಾರ, ರತ್ನ ಇವುಗಳನ್ನು ಒಂಟೆಗಳ ಮೇಲೆ ಏರಿಸಿಕೊಂಡು ಮಹಾಪರಿವಾರದೊಡನೆ ಜೆರೂಸಲೇಮಿಗೆ ಬಂದಳು. ತನ್ನ ಮನಸ್ಸಿನಲ್ಲಿ ಗೊತ್ತು ಮಾಡಿಕೊಂಡಿದ್ದ ಎಲ್ಲ ವಿಷಯಗಳನ್ನು ಕುರಿತು ಸೊಲೊಮೋನನೊಡನೆ ಸಂಭಾಷಿಸಿದಳು. ಸೊಲೊಮೋನನು ಆಕೆಯ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಕೊಟ್ಟನು. ಅರಸನಿಗೆ ಬಿಡಿಸಲು ಕ್ಲಿಷ್ಟವಾದ ಒಗಟು ಒಂದು ಇರಲಿಲ್ಲ. ಶೆಬದ ರಾಣಿ ಸೊಲೊಮೋನನ ಹಲವಿಧವಾದ ಜ್ಞಾನೋಕ್ತಿಗಳನ್ನು ಕೇಳಿದಳು. ಅವನು ಕಟ್ಟಿಸಿದ ಅರಮನೆ, ಅವನ ಭೋಜನ ಪೀಠದ ಆಹಾರ, ಆ ಪೀಠದ ಸುತ್ತಮುತ್ತಲಿರುವ ಉದ್ಯೋಗಸ್ಥರ ಆಸನಗಳು, ಅವನ ಪರಿಚಾರಕರ ಸೇವಾಕ್ರಮ, ಅವರ ಉಡುಪುಗಳು, ಅವನ ಪಾನಕಗಳು ಇವುಗಳನ್ನು ಮತ್ತು ಸರ್ವೇಶ್ವರನ ಆಲಯದಲ್ಲಿ ಅವನು ಸಮರ್ಪಿಸುತ್ತಿದ್ದ ದಹನ ಬಲಿಗಳನ್ನು ನೋಡಿದಳು. ಇವುಗಳಿಂದ ಆಶ್ಚರ್ಯಚಕಿತಳಾಗಿ, ನಾನು ನನ್ನ ದೇಶದಲ್ಲಿ ನಿಮ್ಮ ಜ್ಞಾನವನ್ನು ಸಾಧನೆಗಳನ್ನು ಕುರಿತು ಕೇಳಿದ್ದು ಸತ್ಯವಾಗಿದೆ. ನಾನಾಗಿ ಇಲ್ಲಿಗೆ ಬಂದು ಕಣ್ಣಾರೆ ನೋಡುವುದಕ್ಕೆ ಮೊದಲು ಜನರು ಹೇಳಿದ ಸುದ್ದಿಯನ್ನು ನಂಬಲಿಲ್ಲ. ಈಗ ನೋಡಿದರೆ ನಿಮ್ಮ ಜ್ಞಾನ ವೈಭವಗಳು ನಾನು ಕೇಳಿದ್ದಕ್ಕಿಂತ ಮಿಗಿಲಾಗಿವೆ. Praise the Lord. Praise the Lord. Hallelujah. 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 Hallelujah.
ഇവിടെ ഒരു ഷേബ രാജ്ഞിയെക്കുറിച്ച് ബൈബിൾ പഠിപ്പിക്കുകയാണ്. ಇಲ್ಲಿ ಒಂದು ಶೇಬಾದ ರಾಣಿ ಅಂತ ಒಬ್ಬಳನ್ನು ನಮಗೆ ಬೈಬಲ್ ಹೇಳಿಕೊಡುತ್ತದೆ. ഈ കാലം കഴിഞ്ഞ് യേശുവിൻ്റെ കാലത്തും യേശു ഈ രാജ്ഞിയെക്കുറിച്ച് പറയുന്നുണ്ട്. ಯೇಸುವಿನ ಕಾಲದಲ್ಲಿಯೂ ಈ ರಾಜ್ಞಿಯ ಬಗ್ಗೆ ಹೇಳುತ್ತಾರೆ. ഷേബ രാജ്ഞി, ಶೇಬಾದ ರಾಣಿ ഭൂമിಯಲ್ಲಿ ഏറ്റവും കൂടുതൽ അലങ്കൃതയായ ഒരു രാജ്ഞിയാണ് ഈ ഷേബ രാജ്ഞിയെ. ಈ ಭೂಮಿಯಲ್ಲಿ ಅತ್ಯಂತ ಅಲಂಕೃತವಾದ ಒಂದು ರಾಣಿ ಅಂತ ಹೇಳಿದ್ರೆ ಈ ಶೇಬದ ರಾಣಿ. അപ്പം ആ രാജ്ഞി, ഈ ರಾಣಿ സോളമന്റെ കീർത്തിയെക്കുറിച്ച് കേട്ടിട്ട്, ഈ സോളമನ ಬಗ್ಗೆ ಕೀರ್ತಿಯ ಬಗ್ಗೆ ಕೇಳಿ അവൾ സോളമൻ രാജാവിനെ കാണാൻ വരുന്നുണ്ട്. ಹಾಗೆ ಈ ಸೋಲಮನ್ ರಾಜನನ್ನು ಕಾಣಲು ಬರುತ್ತಾಳೆ. സോളമന്റെ ബുദ്ധി, ಈ ಸೋಲಮನ ಬುದ್ಧಿ, അവന്റെ ആഡംബരം, ಅವನ ಆಚಾರ ವಿಚಾರಗಳು, അവന്റെ പ്രശസ്തി, ഇതെല്ലാം കണ്ടിട്ട് സോളമനെ ചെറുതാക്കാൻ വേണ്ടിയിട്ടാണ് വരുന്നത്. ಇದನ್ನೆಲ್ಲ ಕಂಡು സോളമൻ എന്ന് ചെറുതാക്കി കാണിക്കാൻ, ಹೇಗಾದರೂ ಅವನನ್ನು ತಗ್ಗಿಸಬೇಕೆಂದು ಭಾವದಲ್ಲಿ ಬರುತ್ತಿದ್ದಾರೆ. താനാണ് ഏറ്റവും വലുത്, ಅತ್ಯಂತ ಶ್ರೇಷ್ಠಳು ಅವಳೆಂದು ಗ್ರಹಿಸಿದಳು. താനാണ് ഏറ്റവും കീർത്തി ആർജിച്ചത്, ಅವಳು ನನಗೆ ತುಂಬಾ ಕೀರ್ತಿ ಇರುವಂತದ್ದು. എന്നാൽ അല്പം അഹങ്കരിച്ചതാണ് ഈ ഷേബ രാജ്ഞി. ಹಾಗೆ ಅಹಂಕಾರ ಪಟ್ಟವಳು ಈ ಶೇಬದ ರಾಣಿ. അങ്ങനെ മനസ്സിൽ കണ്ടുകൊണ്ടാണ് ഇവള് രാജാവിനെ കാണാൻ വരുന്നത്. ಅಂತಹ ಒಂದು ಮನಸ್ಸಿನಲ್ಲಿ ಭಾವನೆ ಇಟ್ಟುಕೊಂಡೇ ಅವಳು ಈ ರಾಜನನ್ನು ಕಾಣಲು ಬರುವಂತದ್ದು. രാജാവിന് കുറെ സമ്മാനങ്ങൾ കൊണ്ടുവരുന്നുണ്ട്. ಹಾಗೆಯೇ ಅರಸನಿಗೆ ಬೇಕಾದ കുറെ സമ്മാനങ്ങൾ, ತುಂಬಾ ಬೇಕಾದ ಬಹುಮಾನಗಳನ್ನು ಸಹ ತರುತ್ತಾಳೆ. മാത്രമല്ല, ಅದು ಮಾತ್ರವಲ್ಲ, അവന്റെ ബുദ്ധിയെ പരീക്ഷിക്കുന്നതിന് വേണ്ടി, ಅವನ ಬುದ್ಧಿಯನ್ನು ಪರೀಕ್ಷಿಸಲು ചില കുറുക്ക് ചോദ്യങ്ങൾ അവൾ ചോദിക്കുന്നുണ്ട്. ಕೆಲವು ಗೊತ್ತಾಗದಂತಹ ಪ್ರಶ್ನೆಗಳನ್ನು ಸಹ ಕೇಳುತ್ತಾಳೆ. കാരണം സോളമൻ ಅಪಾರ ബുദ്ധി ഉണ്ട് എന്നാണ് കേട്ടിരിക്കുന്നത്. ಈ ಸೋಲಮನಿಗೆ ತುಂಬಾ ಬುದ್ಧಿ ಇದೆ ಅಂತ ಇವಳು ಕೇಳಿದ್ದಳು. നമ്മൾ ബൈബിൾ വായിക്കുന്ന ഒരു സംഭവമുണ്ട്. ಬೈಬಲಲ್ಲಿ ನಾವು ಓದುವಾಗ ಒಂದು ವಿಷಯ ಕಾಣುತ್ತೇವೆ. ഒരു സ്ത്രീ ഒരു കുഞ്ഞിനെ പ്രസവിച്ചപ്പോൾ, ಒಂದು ಸ್ತ್ರೀ ಒಂದು ಮಗುವನ್ನು ಪ್ರಸವಿಸಿದಾಗ വേറൊരു സ്ത്രീയാണ് അതിൻ്റെ കുഞ്ഞ് എന്നും പറഞ്ഞുകൊണ്ട് ಬೇರೊಬ್ಬಳು ಸ್ತ್ರೀ ಅದು ನನ್ನ ಮಗು ಎಂದು ಹೇಳಿ തർക്കിച്ച് ಅದಕ್ಕೆ ತರ್ಕ ಮಾಡಿ എൻ്റെ കുഞ്ഞിനെ അവൾ മാറ്റി കിടത്തിയതാണ്, ನನ್ನ ಮಗುವನ್ನು ಅವಳು ಬದಲಾಯಿಸಿದಾಳೆ, ഞാനും അവൾ ഒരേ ദിവസം പ്രസവിച്ചതാണ്, ನಾನು ಅವಳು ಒಂದೇ ದಿನ ಗರ್ಭ ಧರಿಸಿದ್ದು, ഇങ്ങനെ കുഞ്ഞിന് അവകാശം പറഞ്ഞുകൊണ്ട് ഒരിക്കൽ രാജാവിൻ്റെ അടുത്ത് വരുന്നുണ്ട്. ಹಾಗೆ ಒಂದು ಸಲ ಈ ರಾಜನ ಹತ್ತಿರ ಇವಳು ಹಾಗೆ ಹೇಳಿಕೊಂಡು ಬರುತ್ತಾಳೆ. രാജാവ് കൽപ്പിച്ചത് എന്താണെന്നറിയാമോ? ಈ ರಾಜನು ಹಾಗೆ ಹೇಳಿದ್ದೇನು ಗೊತ್ತಾ? ആ കുഞ്ഞിനെ രണ്ടായിട്ട് ಖಂಡಿക്കുക, ಆ ಮಗುವನ್ನು ಎರಡಾಗಿ ಭಾಗ ಮಾಡಿ ഓരോ കഷ്ണം ഓരോരുത്തർ കൊടുത്തേ, ಒಂದೊಂದು ತುಂಡನ್ನು ಒಬ್ಬೊಬ್ಬರಿಗೆ ನೀಡಿ. അപ്പൊ കുഞ്ഞ് അവകാശപ്പെട്ട വന്നവള്, ಈ ಮಗುವನ್ನು ಅವಳದಂತೆ ಹೇಳಿ ಬಂದವಳು, അവളത് സ്വീകരിച്ചു. ಅವಳು ಅದನ್ನು ಸ್ವೀಕರಿಸುತ್ತಾಳೆ. യഥാർത്ഥ അമ്മ എന്ത് ചെയ്തു? ಆಗ യഥാർത്ഥ അമ്മ ಅದರ ಸತ್ಯದಲ್ಲಿರುವ ತಾಯಿ ಏನು ಮಾಡುತ್ತಾಳೆ? കുഞ്ഞിനെ മുറിക്കാൻ സമ്മതിച്ചില്ല. ಆದರೆ ಆ ಮಗುವನ್ನು ಕೊಯ್ಯಲು ಹೇಳುವುದಿಲ್ಲ. രാജാവിന് മനസ്സിലായി. ಆಗ ಈ ಅರಸನಿಗೆ ಅರಿವಾಗುತ್ತದೆ, ഏത് സ്ത്രീയാണോ കുഞ്ഞിനെ മുറിക്കാൻ സമ്മതിക്കാതിരുന്നത്, ಯಾವ ಹೆಂಗಸೋ ಆ ಮಗುವನ್ನು ಕತ್ತರಿಸಲು ಹೇಳುವುದಿಲ್ಲವೋ ആ സ്ത്രീയാണ് യഥാർത്ഥ അമ്മ. ಆ ಸರಿಯಾದ ತಾಯಿ ಏನೆಂದರೆ ಅವಳಾಗಿರುತ್ತಾಳೆ. ആ കുഞ്ഞിനെ എന്നിട്ട് അമ്മയ്ക്ക് കൊടുക്കുകയാണ്. ಹಾಗೆ ಆ ಮಗುವನ್ನು ಆ ತಾಯಿಗೆ ನೀಡುತ್ತಾರೆ. അപ്പൊ അത്രമാത്രം ബുദ്ധിയും ആലോചനയുള്ള രാജാവാണ് സോളമൻ. ಅಂತಹ ಬುದ್ಧಿ ಸಾಮರ್ಥ್ಯ ಇರುವ ಒಬ್ಬ ಅರಸನಾಗಿದ್ದಾನೆ ಈ ಸೊಲೊಮೋನ್ ರಾಜ. ആ സോളമനെ പരീക്ഷിക്കാനാണ് ഈ ഷേബ രാജ്ഞി വരുന്നത്. ಹಾಗೆ ಈ ಸೋಲಮನ್ ಅರಸನನ್ನು ಪರೀಕ್ಷಿಸಲು ಈ ಶೇಬದ ರಾಣಿ ಬರುವುದು. 4ാം വാക്യം നമ്മൾ നോക്കുക. 4ನೇ ವಾಕ್ಯ ನಾವು ಇಲ್ಲಿ ಕಾಣುತ್ತೇವೆ. ಶೇಬದ ರಾಣಿ ಸೊಲೊಮೋನನ ಹಲವಿಧವಾದ ಜ್ಞಾನೋಕ್ತಿಗಳನ್ನು ಕೇಳಿದಳು. ಅವನು ಕಟ್ಟಿಸಿದ ಅರಮನೆ, ಅವನ ಭೋಜನ ಪೀಠದ ಆಹಾರ, ಆ ಪೀಠದ ಸುತ್ತಲಿರುವ ಉದ್ಯೋಗಸ್ಥರ ಆಸನಗಳು, ಅವನ ಪರಿಚಾರಕರ ಸೇವಾಕ್ರಮ, ಅವರ ಉಡುಪುಗಳು, ಅವನ ಪಾನಕಗಳು ಇವುಗಳನ್ನು ಮತ್ತು ಸರ್ವೇಶ್ವರನ ಆಲಯದಲ್ಲಿ ಅವನು ಸಮರ್ಪಿಸುತ್ತಿದ್ದ ದಹನ ಬಲಿಗಳನ್ನು ನೋಡಿದಳು. ಇವುಗಳಿಂದ ಆಶ್ಚರ್ಯಚಕಿತಳಾಗಿ, ನಾನು ನನ್ನ ದೇಶದಲ್ಲಿ ನಿಮ್ಮ ಜ್ಞಾನವನ್ನು ಸಾಧನೆಗಳನ್ನು ಕುರಿತು ಕೇಳಿದ್ದು ಸತ್ಯವಾಗಿದೆ. ഇതെല്ലാം കണ്ടപ്പോൾ അവൾ അമ്പരന്ന് പോയി. ಹಾಗೆ ಇವಳಿಗೆ ಅದು ಆಶ್ಚರ್ಯವಾಗುತ್ತದೆ ಇದನ್ನೆಲ್ಲ ಕಾಣುವಾಗ. രാജകൊട്ടാരം, ಅರಮನೆ,
അവിടുത്തെ സേവകര്, ಅಲ್ಲಿನ ಸೇವಕರು, അവിടെ ഒരുക്കിയ വിഭവങ്ങള്, ಅಲ್ಲಿನ ಭೋಜನ ಪೀಠದ ಆಹಾರ, രാജാവിന്റെ ദഹനബലി, ಅವರು ಅರ್ಪಿಸುತ್ತಿದ್ದ ದಹನ ಬಲಿ, ഇതെല്ലാം കണ്ടപ്പോൾ അവൾ അമ്പരന്ന് പോയി. ಹಾಗೆ ಇವಳೇ ಆಶ್ಚರ್ಯಚಕಿತಳಾಗುತ್ತಾಳೆ. അവൾക്ക് ഒരിക്കലും അങ്ങനെ ചിന്തിക്കാൻ പറ്റിയില്ല. ಇಂತಹ ಒಂದು ಚಿಂತೆ ಅವಳ ಮನಸ್ಸಲ್ಲೇ ಬರುತ್ತಿರಲಿಲ್ಲ. അവൾ രാജാവിനെ കണ്ട് അമ്പരന്നു. ಹಾಗೆ ಈ ರಾಜನನ್ನು ಕಂಡು ಅವಳು ಆಶ್ಚರ್ಯಚಕಿತಳಾಗುತ್ತಾಳೆ. അത്രയും മാത്രം ആഡംബരമാണ് സോളമൻ രാജാവിന് ഉണ്ടായിരുന്നത്. ಒಂದು ಅರಸನಾಗಿದ್ದನು ಈ ಸೊಲೊಮೋನ ಅರಸ. ഹല്ലേലൂയ, ಹಾಲೆಲೂಯ. അപ്പൊ ഇസ്രായേലിന്റെ മഹത്വം എന്ന് പറയുന്നത്, ಇಸ್ರಾಯೇಲಿನ ಮಹಿಮೆ ಏನಂತ ಹೇಳಿದರೆ സോളമൻ രാജാവിന്റെ ഭരണകാലമാണ്. ಸೊಲೊಮನ್ ಅರಸನ ಆಡಳಿತ ಕಾಲದಲ್ಲಿ വേറെ ലോകത്തിൽ ഒരു രാജാവിനും ಅಂತಹ ಒಂದು ರಾಜ ಈ ಪ್ರಪಂಚದಲ್ಲಿಯೇ ಇಲ್ಲ. അവകാശപ്പെടാനില്ലാത്ത ജ്ഞാനവും ബുദ്ധിയും അറിവും സമ്പത്തും ಅಂತಹ ಹೇಳಿಕೊಳ್ಳುವಂತಹ ಜ್ಞಾನ, ಬುದ್ಧಿ, ಸಂಪತ್ತು ಇರುವಂತಹ സോളമൻ ഉണ്ടായിരുന്നു. ಆದರೆ ಆ ಜ್ಞಾನ ಎಲ್ಲ ಸಂಪತ್ತು ಈ ಸೊಲೊಮನ್ ಅರಸನಿಗೆ ಇತ್ತು. പ്രൈസ് ദ ലോർഡ്, ಪ್ರೈಸ್ ದ ಲಾರ್ಡ್, ഹല്ലേലൂയ, 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 ഹല്ലേലൂയ. ഹല്ലേലൂയ. വീണ്ടും നമ്മൾ 16-ാം വാക്യത്തിലേക്ക് വരുമ്പോൾ, ಮುಂದೆ ನಾವು 16ನೇ ವಾಕ್ಯಕ್ಕೆ ಬರುವಾಗ 14 വായിച്ച 14 തൊട്ട് 17 വരെ, 14ರಿಂದ 17 ತನಕ ಓದ್ತೇನೆ. ಸೊಲೊಮೋನನಿಗೆ ದೇಶಾಂತರ ವ್ಯಾಪಾರಿಗಳು, ವರ್ತಕರು, ಅರೇಬ್ಯದ ಅರಸರು ಹಾಗೂ ಪ್ರದೇಶಾಧಿಪತಿಗಳು ತರುತ್ತಿದ್ದ ಬಂಗಾರವಲ್ಲದೆ ಪ್ರತಿ ವರ್ಷ ಸುಮಾರು 23,000 ಕಿಲೋಗ್ರಾಂ ಬಂಗಾರ ದೊರಕುತ್ತಿತ್ತು. ಅರಸ ಸೊಲೊಮೋನನು ಬಂಗಾರದ ತಗಡಿನಿಂದ 200 ಗುರಾಣಿಗಳನ್ನು ಮಾಡಿಸಿದನು. ಪ್ರತಿಯೊಂದು ಗುರಾಣಿಗೆ ಸುಮಾರು 7 ಕಿಲೋಗ್ರಾಂ ಬಂಗಾರ ಹಿಡಿಯಿತು. ಅವನು ಬಂಗಾರದ ತಗಡಿನಿಂದ 300 ಕೇಡ್ಯಗಳನ್ನು ಮಾಡಿಸಿದನು. ಪ್ರತಿಯೊಂದು ಕೇಡ್ಯಕ್ಕೆ 2 ಕಿಲೋಗ್ರಾಂ ಬಂಗಾರ ಹಿಡಿಯಿತು. ಇವುಗಳನ್ನು ಲೆಬನೋನಿನ ತೋಪು ಎನಿಸಿಕೊಳ್ಳುವ ಮಂದಿರದಲ್ಲಿ ಇರಿಸಿದನು. പ്രൈസ് ദ ലോർഡ്, ಪ್ರೈಸ್ ದ ಲಾರ್ಡ್. 200 വലിയ ഈ സ്വർണം കൊണ്ട് അടിച്ചു പരത്തിയ ഇതാണുള്ളത്. 200 ಗುರಾಣಿಗಳನ್ನು ಈ ತಗಡಿನಿಂದ പരിച, ಗುರಾಣಿ, സ്വർണം കൊണ്ടുള്ള പരിച, ಬಂಗಾರದ ತಗಡಿನಿಂದ ಮಾಡಿದ ಗುರಾಣಿ. പിന്നെ 300 ചെറിയ പരിചകള്, ಹಾಗೆ 300 ಸಣ್ಣ ಗುರಾಣಿಗಳು. അപ്പൊ 500 പരിചകള്, ಹಾಗೆ 500 ಗುರಾಣಿಗಳು, സ്വർണ്ണ പരിചകള്. ಅದು ಬಂಗಾರದ ಗುರಾಣಿಗಳು. രാജാവ് രാജകൊട്ടാരത്തിൽ എഴുന്നള്ളുമ്പോ ಈ ಅರಸನು ಅಲ್ಲಿಂದ ಹೊರಡುವಾಗ ഈ പടയാളികള്, ಈ ಸೈನಿಕರು ഈ 500 പരിചകൾ വെച്ചുകൊണ്ടാണ് സ്വീകരിക്കുന്നത്. ಈ 500 ಗುರಾಣಿಗಳನ್ನು ಹಿಡಿದು ಅವರನ್ನು ಎದುರುಗೊಳ್ಳುತ್ತಿದ್ದರು. സ്വർണം അടിച്ചു പരത്തിയ പരിചകളാണ്. ಈ ಬಂಗಾರದ ತಗಡನ್ನು ಹೊಡೆದು ಅದನ್ನು ಮಾಡುವಂತಹ ಒಂದು ಗುರಾಣಿ. അപ്പൊ നമ്മൾ ഓർക്കണം, ನಾವು ಇಲ್ಲಿ ಗಮನಿಸಿ, ഈ സോളമന്റെ രാജവാഴ്ച എത്രയോ സമ്പന്നമായിരുന്നു. ನೋಡಿ ಆ ಅರಸನ ಒಂದು ಆಳ್ವಿಕೆಯ ಸಮಯದಲ್ಲಿ ಹೇಗಿದ್ದರು ಅವರು. സ്വർണ്ണപ്പരിച തന്നെ 500 എണ്ണം, 500 ಗುರಾಣಿಗಳಿತ್ತು. അത്രയും മാത്രം പേരും പ്രശസ്തിയും എല്ലാം ഈ രാജകൊട്ടാരത്തിനുണ്ടായിരുന്നു. ಅಂತಹ ಒಂದು ಹೆಸರು ಆ ಅರಮನೆಗೂ ಆ ಅರಸನಿಗೂ ಇತ್ತು. ഹല്ലേലൂയ, 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 ഹല്ലേലൂയ. ഹല്ലേലൂയ. അത്രയും മാത്രം ആഡംബരമായിരുന്നു ಅಂತಹ ಒಂದು ವ್ಯಕ್ತಿ. അപ്പൊ ഇസ്രായേലിന്റെ മഹത്വം ഏറ്റവും ഉയർന്നു നിന്ന സമയമാണ് സോളമൻ രാജാവിന്റെ സമയം. ಅತ್ಯಂತ ಉನ್ನತ ಮಟ್ಟದಲ್ಲಿ ಇಸ್ರಾಯೇಲಿನ ಆ ಸಂದರ್ಭ ನಿಂತ ಸಮಯ ಈ ಸೊಲೊಮನ ಕಾಲದಲ್ಲಿ. പ്രൈസ് ദി ലോർഡ്, ಪ್ರೈಸ್ ದಿ ಲಾರ್ಡ್, ഹല്ലേലൂയ, 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 ഹല്ലേലൂയ. ഹല്ലേലൂയ. എന്നാൽ അതിനൊക്കെ എന്ത് സംഭവിച്ചു? ಆದರೆ ಇದಕ್ಕೆಲ್ಲ ಏನು ಅಲ್ಲಿ ಸಂಭವಿಸಿತು? ഇത്രയും മഹത്വമായ ഒരു രാജത്വം, ಇಂತಹ ಒಂದು ಮಹಿಮೆ ಪೂರ್ಣವಾದ ರಾಜತ್ವ, ദൈവം അഭിഷേകം ചെയ്ത രാജത്വം, ದೇವರು ಅವರನ್ನು ಅಭಿಷೇಕ ಮಾಡಿದಂತಹ ರಾಜತ್ವ, ദൈവം അഭിഷേകം ചെയ്ത രാജാവ്, ದೇವರು ಅಭಿಷೇಕ ಮಾಡಿದಂತಹ ಅರಸ. അപ്പോൾ ഒരിക്കൽ ലോക രാജ്യങ്ങളിൽ ഏറ്റവും ഉന്നതമായിരുന്നു സോളമന്റെ രാജ്യം. ಅತ್ಯಂತ ಶ್ರೇಷ್ಠವಾದುದು ರಾಜ್ಯವಾಗಿದೆ ಈ ಸೊಲೊಮನ ರಾಜ್ಯ. പക്ഷേ ಆದರೆ സോളമന്റെ കാലശേഷം ಈ ಸೊಲೊಮನ ಅವಧಿ ನಂತರ ഇതെല്ലാം രാജ്യത്ത് നഷ്ടപ്പെടുകയാണ്. ಈ ರಾಜಗಿರಿಯಲ್ಲಿ ಇವರದು ನಷ್ಟವಾಗ್ತದೆ. അതാണ് നമ്മൾ പിന്നീട് ചരിത്രത്തിൽ വായിക്കുന്നത്. ಮುಂದೆ ನಾವು ಚರಿತ್ರೆ ಓದುವಾಗ ಕಾಣುವುದು ಅದನ್ನು. സോളമന്റെ മക്കൾ വന്നപ്പോ ಈ ಸೊಲೊಮನ ಮಕ್ಕಳು ಬಂದ ನಂತರ അവർക്ക് പിടിച്ചു നിൽക്കാൻ സാധിച്ചില്ല. ಅವರಿಗೆ ಹಿಡಿದು ನಿಲ್ಲಲು ಸಾಧ್ಯವಾಗುತ್ತಿರಲಿಲ್ಲ. മക്കളുടെ കാലത്തെല്ലാം നഷ്ടപ്പെടുകയാണ്. ಈ ಮಕ್ಕಳ ಕಾಲದಲ್ಲಿ ಇದೆಲ್ಲ ಇವರಿಗೆ ನಷ್ಟವಾಗುತ್ತದೆ. അതിൻ്റെ ഒരു കാരണമുണ്ട്. ಅದಕ್ಕೆ ಒಂದು ಕಾರಣವಿತ್ತು. കാരണವೇನೆಂದರೆ ಸೋಳಮന്റെ സോളമന്റെ തന്നെ തെറ്റുകളാണ്. ಈ
ಈ ಸೋಲಮನೆ ಮಾಡಿದ ಕೆಲವು ತಪ್ಪುಗಳು. ദൈവം സോളമൻ അഭിഷേകം ചെയ്തുവെങ്കിലും ಈ ದೇವರು ಸೋಲಮನಿಗೆ ಅಭಿಷೇಕ ಕೊಟ್ಟ ಆಯಿತು. നമ്മൾ 11-ാം അധ്യായത്തിൽ വായിക്കുന്ന രംഗമുണ്ട്. ನಾವು 11ನೇ ಅಧ್ಯಾಯಕ್ಕೆ ಹೋದರೆ ನಾವು ಕಾಣುತ್ತೇವೆ, ಸೋಲಮನಿಗೆ 700 ഭാര്യമാരും 300 ഉപനാരികകളും ഉണ്ടായിരുന്നു. 700 ಮಂದಿ ಪತ್ನಿಯರಲ್ಲದೆ 300 ಮಂದಿ ಉಪಪತ್ನಿಯರಿದ್ದರು. അങ്ങനെ 1000 ഭാര്യമാരുണ്ടായിരുന്നു. ಹಾಗೆ ಅವನಿಗೆ 1000 ಪತ್ನಿಯರು. ഈ 1000 ഭാര്യമാരെന്ന് പറയുമ്പോൾ ಈ 1000ರಷ್ಟು ಪತ್ನಿಯರಂತ ಹೇಳುವಾಗ നമ്മൾ അതിനകത്ത് ഇങ്ങനെ അതിനെ തപ്പായിട്ട് കാണേണ്ട കാര്യമില്ല. ನಾವು ಅದನ್ನೊಂದು ತಪ್ಪಾದ ರೀತಿಯಲ್ಲಿ ನೋಡುವುದು ಬೇಕಾಗಿಲ್ಲ. എന്തുകൊണ്ടാണ് സോളമൻ 1000 ഭാര്യമാര് വന്നത്? ಯಾಕಾಗಿ ಈ 1000ರಷ್ಟು ಪತ್ನಿಯಂದರು ಸೋಲಮನಿಗೆ ಇದ್ದುದು? അവന്റെ ബുദ്ധിയിലെ, ಅವನ ಬುದ್ಧಿಶಕ್ತಿ. അവന് ಚಿಂತಿಸಿದ, തൊട്ടടുത്ത രാജ്യങ്ങളിലെല്ലാം അവന് സ്ഥാനമാനങ്ങൾ വേണം. ಹತ್ತಿರ ಇರುವ ರಾಜ್ಯದಲ್ಲಿ ಪ್ರದೇಶಗಳಲ್ಲಿ ನನಗೆ ಸ್ಥಾನಮಾನ ಬೇಕು. അപ്പൊ അതുകൊണ്ട് ಆದ್ದರಿಂದ ആ അടുത്തുള്ള രാജ്യങ്ങളിലെ രാജകുമാരിമാരെ എല്ലാം വിവാഹം കഴിച്ചു. ಹತ್ತಿರ ಇರುವಂತಹ ಆ ರಾಜ್ಯದ ರಾಜಕುಮಾರಿಗಳನ್ನೆಲ್ಲ ವಿವಾಹ ಮಾಡಿದ. അതല്ലാതെ വെറും ഒരു ശാരീരിക വാസനയ്ക്ക് വേണ്ടിയിട്ടല്ല. ಅಲ್ಲದೆ ಅವನೊಂದು ಶಾರೀರಿಕ ಒಂದು ಜೀವನ ನಡೆಸಲು ಮಾತ್ರವಲ್ಲ, ഒരു ലൈംഗിക തീഷ്ണതയ്ക്ക് വേണ്ടിയിട്ടല്ല വിവാഹം കഴിച്ചത്. ಒಂದು ಲೈಂಗಿಕವಾದ ಒಂದು ಇಚ್ಛೆಗೆ ಮಾತ್ರವಲ್ಲ ಅವನು ವಿವಾಹ ಮಾಡಿದ್ದು. മറിച്ച് ಬದಲಾಗಿ അയൽ രാജ്യങ്ങളിൽ ഈ വാണ്ട് ടു ഇൻഫ്ലുവൻസ് ദ നൈബറിംഗ് കൺട്രീസ്, ഈ അടുത്തുള്ള രാജ്യങ്ങളിൽ അവനെ സ്വാധീനം കിട്ടണം. ನೆರೆಯ ರಾಜ್ಯಕ್ಕೂ ಇವರ ಸ್ವಾಧೀನ ಹಬ್ಬಬೇಕು. അതിനു വേണ്ടിയിട്ടാണ്, ಅದಕ್ಕಾಗಿ ഇവൻ അടുത്തുള്ള രാജ്യങ്ങളിലെ രാജകുമാരിമാരെയൊക്കെ വിവാഹം കഴിച്ചത്. ನೆರೆಯ ರಾಜ್ಯದ ರಾಜಕುಮಾರಿಗಳನ್ನೆಲ್ಲ ಮದುವೆ ಮಾಡಿಕೊಳ್ಳುತ್ತಾನೆ. അതുകൊണ്ട് എന്ത് സംഭവിച്ചു? ಈಗ ಏನು ಸಂಭವಿಸಿತು? ദൈവത്തിന്റെ കൽപ്പനയ്ക്ക് വിരുദ്ധമാകേണ്ടി വന്നു. ದೇವರ ಆಜ್ಞೆಗಳಿಗೆ ಅದು ವಿರುದ್ಧವಾಗಿತ್ತು. നമ്മൾ 11-ാം അധ്യായത്തിൽ ഒന്ന് വായിക്കുക. 11ನೇ ಅಧ್ಯಾಯ 1 മുതൽ 1ರಿಂದ. ಅರಸ ಸೊಲೊಮೋನನ ಫರೋಹನ ಮಗಳನ್ನಲ್ಲದೆ ಮೊವಾಬ್ಯರು, ಅಮೋನಿಯರು, ಎದೋಮ್ಯರು, ಸಿದೋನ್ಯರು, ಹಿತ್ತಿಯರು ಎಂಬ ಜನಾಂಗಗಳ ಮಹಿಳೆಯರನ್ನು ಮೋಹಿಸಿದನು. ഒരിക്കലും ചെയ്യാൻ പാടില്ലാത്തതാണത്. ಒಂದು ಸಲ ಸಹ ಇಂತಹ ತಪ್ಪು ಮಾಡಬಾರದಿತ್ತು. ಕಾರಣ ഈ രാജ്യങ്ങളെല്ലാം നിത്യമായി ഇസ്രായേലിന്റെ ശത്രു രാജ്യങ്ങളാണ്. ഈ രാജ്യಗಳೆಲ್ಲ ഇസ്രായേലിಗೆ ശത്രു ರಾಷ್ಟ್ರಗಳು. ಅದು ಮಾತ್ರವಲ್ಲ, അവരെല്ലാം അന്യ ദൈവ ആരാധന നടത്തുന്ന രാജവംശങ്ങളാണ്. ಈ ರಾಜ್ಯದವರೆಲ್ಲ ಅನ್ಯ ದೇವರುಗಳ ಆರಾಧನೆ ಮಾಡುವವರು. ಫೆರೋಹ, ಮೊವಾಬ್ಯರು, ಅಮ್ಮೋನ್ಯರು, ಎದೋಮ್ಯರು, ಸಿದೋನ್ಯರು, ಹಿತ್ತಿಯರು ഇവരൊക്കെ ഈ അന്യദേവ സ്ഥാനങ്ങളിൽ പോകുന്നവരാണ്. ಇವರೆಲ್ಲ ಅನ್ಯ ದೇವರುಗಳ ಹತ್ತಿರ ಹೋಗುವವರು. അന്യ ദൈവങ്ങളെ ആരാധിക്കുന്ന വംശമാണ്. ಅನ್ಯ ದೇವರುಗಳ ಆರಾಧನೆಗಳನ್ನು ಮಾಡುವವರು. അപ്പൊ അവിടുന്ന് രാജകുമാരിമാരെ വിവാഹം കഴിക്കുമ്പോൾ, ಅಲ್ಲಿಂದ ರಾಜಕುಮಾರಿಗಳನ್ನೆಲ್ಲ ಮದುವೆ ಮಾಡುವಾಗ നിങ്ങൾ ശ്രദ്ധിക്കാനുള്ള എന്താണെന്നറിയാമോ? ನೀವಿಲ್ಲಿ ಗಮನಿಸಬೇಕಾದದ್ದು ಏನಂತೆ ಗೊತ್ತಾ? നിങ്ങളുടെ മക്കള്, ನಿಮ್ಮ ಮಕ್ಕಳು കുറച്ച് ഒരു BA MA ഒക്കെ പഠിച്ചു കഴിഞ്ഞിട്ട്, ಒಂದು BA MA ಎಲ್ಲ ಆದ ಮೇಲೆ, ഈ ബാംഗ്ലൂരൊക്കെ കാണുന്ന അതാണ്. ബാംഗ്ലൂರಲ್ಲಿ ಹೆಚ್ಚಾಗಿ ಕಾಣುವುದು ಇದೆ. മറ്റ് മതത്തിൽപ്പെട്ട യുവാക്കന്മാരുമായ യുവതികളുമായ സ്നേഹത്തിലാകും. ಬೇರೆ ಧರ್ಮದ ಯುವಕರೊಂದಿಗೆ ಯುವತಿಯೊಂದಿಗೆ ಪ್ರೀತಿ ಸಂಬಂಧ, ലവ് ജിഹാദ്. അതുപോലെ തന്നെ മറ്റ് വംശത്തിൽപ്പെട്ടവരായിട്ട് ഇങ്ങനെ സ്നേഹത്തിലായിട്ട് ಬೇರೆ ಜಾತಿ ಧರ್ಮದೊಡನೆಗೆ ಪ್ರೀತಿ ಸಂಬಂಧ ಹೆಚ್ಚಾಗಿ അവരെ വിവാഹം കഴിച്ച് കിട്ടാൻ അവർ നിങ്ങളുടെ മേലെ സമ്മർദ്ദം ചെലുത്തും. ಹಾಗೆ ಅವರನ್ನು ಮದುವೆಯಾಗಿ ಸಿಗಬೇಕಂದ ಮೇಲೆ ನಿಮ್ಮ ಮೇಲೆ ಅವರು ಹೆಚ್ಚಾಗಿ ಒತ್ತಡ ಕೊಡುತ್ತಾರೆ. ചിലര് നിവൃത്തിയില്ലാതെ വിവാഹം കഴിപ്പിക്കും. ಕೆಲವರಿಗೆ ಬೇರೆ ಮಾರ್ಗವಿಲ್ಲ ಅಂತ ಹೇಳುವಾಗ ಮದುವೆ ಮಾಡಿಸಿ ಬಿಡುತ್ತಾರೆ. ചിലർ എഴുതി വെപ്പിക്കും. ಕೆಲವರು ಬರೆದಿಡುತ್ತಾರೆ. നിങ്ങൾക്കുണ്ടാകുന്ന മക്കളെ ക്രിസ്തീയ വിശ്വാസത്തെ വളർത്തിക്കൊള്ളാമെന്ന്. ನಿಮಗೆ ಆಗುವಂತಹ ಮಕ್ಕಳನ್ನು ನಾವು ಕ್ರಿಸ್ತೀಯ ರೀತಿಯಲ್ಲಿ ಬೆಳೆಸುತ್ತೇವೆ. ഇങ്ങനെ എഴുതി വെച്ചിട്ടൊക്കെയാണ് വിവാഹം നടക്കുന്നത്. ಈ ರೀತಿಯೆಲ್ಲ ಬರೆದು ಕೊಟ್ಟ ಮೇಲೆ ಮದುವೆ ಮಾಡಿಕೊಳ್ಳುವವರು. പക്ഷേ ಆದರೆ ഈ വിവാഹശേഷം, ಈ ವಿವಾಹದ ನಂತರ ഒരിക്കലും പിന്നെ തിരിച്ചു വരാറില്ല. ಮತ್ತೆ ಅವರು ಈಚೆ ಬರುವುದೇ ಇಲ್ಲ. മക്കളെയും നമ്മുടെ വിശ്വാസത്തിൽ വളർത്താറില്ല. ಮಕ್ಕಳಿಗೂ ಆ ವಿಶ್ವಾಸವನ್ನು ಕೊಡುವುದು ಸಹ ಇಲ್ಲ. അവരേത് മതത്തിൽപ്പെട്ടവരായിട്ടാണ് വിവാഹം കഴിച്ചത്, ಅವರು ಯಾವ ಧರ್ಮದಲ್ಲಿ ಇದ್ದುಕೊಂಡು ಮದುವೆಯಾದರೂ
ആ മതത്തിലേക്ക് മക്കളും പോവും. ಆ ಧರ್ಮಕ್ಕೆ ಆ ಮಕ್ಕಳು ಸಹ ಸೇರುತ್ತಾರೆ. ഇതാണ് സംഭവിക്കുന്നത്. ಇದೇ ಸಂಭವಿಸುತ್ತಾ ಇದೆ. ഇത് തന്നെയാണ് ഈ സോളമൻ രാജാവിന് സംഭവിച്ചത്. ಇದೇ ಸಂಭವಿಸಿದ್ದು ಈ ಸೊಲೊಮ ಅರಸನಿಗೂ. 3-ാം വാക്യം നോക്കുക. 3ನೇ ವಾಕ್ಯ. ಅವನಿಗೆ ರಾಜವಂಶದವರಾದ 700 ಮಂದಿ ಪತ್ನಿಯರಲ್ಲದೆ 300 ಮಂದಿ ಉಪಪತ್ನಿಯರಿದ್ದರು. ಆ ಮಹಿಳೆಯರು ಅವನ ಮನಸ್ಸನ್ನು ಕೆಡಿಸಿ ಬಿಟ್ಟರು. ಅವನು ವೃದ್ಧನಾದಾಗ ಇವರು ಅವನ ಹೃದಯವನ್ನು ಅನ್ಯ ದೇವತೆಗಳ ಕಡೆಗೆ ತಿರುಗಿಸಿದರು. ಈ ಕಾರಣ ಅವನು ತನ್ನ ದೇವರಾದ ಸರ್ವೇಶ್ವರನಲ್ಲಿಟ್ಟಿದ್ದ ಯಥಾರ್ಥ ಭಕ್ತಿಯನ್ನು ಕಳೆದುಕೊಂಡನು. ತನ್ನ ತಂದೆಯಾದ ದಾವೀದನಂತೆ ನಡೆಯಲಿಲ್ಲ. ಸಿದೋನ್ಯರ ಅಷ್ಟರೇತ್ ದೇವತೆಯನ್ನು, ಅಮೋನ್ಯರ ಮಿಲ್ಕೋಮ್ ಎಂಬ ಅಸಹ್ಯ ವಿಗ್ರಹವನ್ನು ಆರಾಧಿಸತೊಡಗಿದನು. 9ാം ವಾಕ್യം. ಸೊಲೊಮೋನನಿಗೆ ಇಸ್ರಾಯೇಲ್ ದೇವರಾದ ಸರ್ವೇಶ್ವರ 2 ಸಾರಿ ಕಾಣಿಸಿಕೊಂಡು ಅನ್ಯ ದೇವತೆಗಳನ್ನು ಪೂಜಿಸಲೇಬಾರದೆಂದು ಆಜ್ಞಾಪಿಸಿದರೂ ಅವನು ಅವರ ಆಜ್ಞೆಗಳನ್ನು ಮೀರಿದನು. ಆದ್ದರಿಂದ ಸರ್ವೇಶ್ವರ ಅವನ ಮೇಲೆ ಕೋಪಗೊಂಡು, ನೀನು ಹೀಗೆ ಮಾಡಿ ನನ್ನ ನಿಬಂಧನೆಗಳನ್ನು ಮೀರಿದ್ದರಿಂದ ನಿನ್ನ ರಾಜ್ಯವನ್ನು ಕಿತ್ತುಕೊಂಡು ನಿನ್ನ ದಾಸನಿಗೆ ಕೊಡುವನು. ಆದರೂ ನಾನು ನಿನ್ನ ತಂದೆ ದಾವೀದನನ್ನು ಸ್ಮರಿಸಿ ನಿನ್ನ ಕಾಲದಲ್ಲಿ ಇದನ್ನು ಮಾಡುವುದಿಲ್ಲ. ನಿನ್ನ ಮಗನ ಕೈಯಿಂದ ಅದನ್ನು ಕಿತ್ತುಕೊಳ್ಳುವೆನು. ಆದರೆ ಇಡೀ ಸಾಮ್ರಾಜ್ಯವನ್ನು ಕಿತ್ತುಕೊಳ್ಳುವುದಿಲ್ಲ. ನನ್ನ ದಾಸ ದಾವೀದನ ನಿಮಿತ್ತ ಹಾಗೂ ನಾನು ಆರಿಸಿಕೊಂಡ ಜೆರುಸಲೇಮ್ ಪಟ್ಟಣದ ನಿಮಿತ್ತ ನಿನ್ನ ಮಗನಿಗೆ ಒಂದು ಕುಲವನ್ನು ಉಳಿಸುವೆನು ಎಂದು ಸರ್ವೇಶ್ವರನೇ ಹೇಳಿದನು. അതാണ് ദൈവത്തിന്റെ വാക്കുകൾ നമ്മൾ ഓർത്തോണം. ನೋಡಿ, ದೇವರ ಮಾತುಗಳನ್ನು ಇಲ್ಲಿ ಗಮನಿಸಿರಿ. സോളമൻ ഇങ്ങനെ തെറ്റായ ബന്ധത്തിലേക്ക് കടന്നു വന്നപ്പോൾ, ಈ ಸೊಲೊಮೋನು ಇಂತಹ ತಪ್ಪು ಸಂಬಂಧವನ್ನು ಇಟ್ಟುಕೊಂಡಾಗ, സോളമൻ വയസ്സായപ്പോൾ, ಈ ಸೊಲೊಮನಿಗೆ ಪ್ರಾಯವಾದಾಗ ഈ ಹೆಂಡತಿമാര് ಈ ಹೆಂಡತಿಯಂದಿರು അന്യദേവന്മാർക്കും ദൈവമാർക്കും ബലിയർപ്പിക്കുവാനായിട്ട് സോളമനെ പ്രേരിപ്പിച്ചു. ಅನ್ಯ ದೇವತೆಗಳಿಗೆ ಆರಾಧನೆ ನೀಡಲು ಈ ಸೊಲೊಮನಿಗೆ ಪ್ರೇರಣೆ ಕೊಡುತ್ತಾರೆ. ദൈവത്തിന്റെ 1ാം പ്രമാണം ലംഘിക്കുകയാണ്. ಹಾಗೆ ದೇವರ 1ನೇ ಕಟ್ಟಳೆಯನ್ನು ಇವರು ತ್ಯಜಿಸುತ್ತಾರೆ. അപ്പൊ ദൈവം പറയുകയാണ്, ದೇವರು ಇಲ್ಲಿ ಹೇಳುತ್ತಾರೆ, നിന്റെ രാജ്യം ನಿನ್ನ ರಾಜ್ಯ നിന്റെ മക്കൾക്ക് പോലും ലഭിക്കത്തില്ല, ನಿಮ್ಮ ಮಕ್ಕಳಿಗೂ ಸಿಗದು, ദാസന്മാർക്ക് ഞാൻ വിഭജിച്ചു കൊടുക്കും, ಅದು ದಾಸರಿಗೆ ನಾನು ವಿಭಜಿಸಿ ಕೊಡುವೆನು. അങ്ങനെയാണ് ಹಾಗೆ ആ രാജ്യം നശിക്കുന്നത്. ಹಾಗೆ ಆ ರಾಜ್ಯವು ನಾಶ ಹೊಂದುವಂತದ್ದು. ഹല്ലേലൂയ, 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 ഹല്ലേലൂയ. വളരെ വേദനാജനകമായ രംഗങ്ങൾ നമ്മൾ ഇവിടെ കാണുന്നുണ്ട്. ತುಂಬಾ ದುಃಖಕರ ವೇದನಾಜನಕವಾದ ಭಾಗವನ್ನು ನಾವಿಲ್ಲಿ ಕಾಣುತ್ತೇವೆ. സോളമൻ 40 വർഷം രാജ്യം ഭരിച്ചു. ಈ ಸೊಲೊಮೋನು 40 ವರ್ಷಗಳ ಕಾಲ ಆ ರಾಜ್ಯವನ್ನು ಆಳುತ್ತಾನೆ. ദാവീദ് 40 വർഷം ഭരിച്ചു. ದಾವೀದನು 40 ವರ್ಷ ಆಳುತ್ತಾನೆ. സോളമൻ 40 വർഷം ഭരിച്ചു. ಸೊಲೊಮೋನು 40 ವರ್ಷ ಆಳುತ್ತಾನೆ. സോളമന്റെ മരണശേഷം ಈ ಸೊಲೊಮನ್ನ ಮರಣದ ನಂತರ 5 വർഷം കഴിഞ്ഞപ്പോൾ 5 ವರ್ಷ ಕಳೆದಾಗ സോളമന്റെ മകൻ, ಈ ಸೊಲೊಮನ್ನ ಮಗ, ആ മകന്റെ പേരാണ് റെഹോബാം. ಈ ಮಗನ ಹೆಸರು റെഹോബാം. ರೆಹೋಬ. ಹೇಳಿ, റെഹോബാം. ರೆಹೋಬ. കുറച്ച് കഴിയുമ്പോൾ റെഹോബാം ആരാന്ന് അതിനോട് ചോദിച്ചേക്കരുത്. ಇನ್ನು ಬೇರೆ ಏನಾದ್ರು ಹೇಳ್ಬಾರದು ಸ್ವಲ್ಪ ಕಳೆಯುವಾಗ. അത് സോളമൻ രാജാവിന്റെ മകനാണത്. ಈ ಸೊಲೊಮೋನ್ ಮಗನ ಸೊಲೊಮೋನ್ ಅರಸನ ಮಗ. ബസിന്റെയോ ട്രെയിനിന്റെ പേരൊന്നും അല്ല കേട്ടോ. അപ്പൊ റെഹോബാമാണ് രാജാവായിട്ട് മാറുന്നത്. ಯೆರೋಬ ಆಗಿದ್ದಾನೆ ಅರಸನಾಗಿ ಇಲ್ಲಿ ಆಗುವುದು. ഈ റെഹോബാമിന്റെ കാലത്താണ് ಈ ಯೆರೋಬಾನ ಕಾಲದಲ್ಲಿ രാജ്യം വിഭജിക്കപ്പെടുന്നത്. ಈ ರಾಜ್ಯವು ವಿಭಜನೆಗೊಳ್ಳುತ್ತದೆ. പ്രൈസ് ദി ലോർഡ്. പ്രൈസ് ദി ലോർഡ്. ഹല്ലേലൂയ, 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 ഹല്ലേലൂയ. ഹല്ലേലൂയ. അപ്പന്റെ മരണശേഷം ಈ ತಂದೆಯ ಮರಣದ ನಂತರ താൻ എങ്ങനെയാണ് ജനങ്ങളോട് പ്രതികരിക്കേണ്ടത്, ಹೇಗೆ ಜನತೆಯೊಂದಿಗೆ ಪ್ರತಿಕರಣ ಕೊಡಬೇಕು ಎಂದು അവൻ ആലോചിച്ചുകൊണ്ടിരിക്കുകയായിരുന്നു. ಹೀಗೆ ಚಿಂತಿಸುತ್ತಿರುವಾಗ ഹല്ലേലൂയ, 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 ഹല്ലേലൂയ. ഹല്ലേലൂയ. 12-ാം അധ്യായം 4-ാം വാക്യം. 12ನೇ ಅಧ್ಯಾಯದಲ್ಲಿ 4ನೇ ವಾಕ್ಯ. ನಿಮ್ಮ ತಂದೆ ನಮ್ಮ ಮೇಲೆ ಭಾರವಾದ ನೊಗವನ್ನು ಹೇರಿದ್ದರು. ಅವರು ನೇಮಿಸಿದ್ದ ಬಿಟ್ಟಿ ಕೆಲಸವನ್ನು ನೀನು ಕಡಿಮೆ ಮಾಡಿ ನಮ್ಮ ಮೇಲಿರುವ ಭಾರವನ್ನು ಹಗುರ ಮಾಡುವುದಾದರೆ ನಾವು ನಿನಗೆ ಸೇವೆ ಮಾಡುತ್ತೇವೆ ಎಂದನು. ಅವನು, ನೀವು ಈಗ ಹೋಗಿ 3 ದಿನಗಳಾದ ನಂತರ ಮತ್ತೆ ಬನ್ನಿ ಎಂದು ಉತ್ತರ ಕೊಟ್ಟನು. സംഭവിച്ച എന്നാന്ന് വെച്ച് കഴിഞ്ഞാൽ ಇಲ್ಲಿ ನಡೆದದ್ದು ಏನೆಂದರೆ, സോളമന്റെ കൂടെ ഉണ്ടായിരുന്ന ഭൃത്യന്മാര് വൃദ്ധരായി.
ಈ ಸೋಲೊಮನ ಒಟ್ಟಿಗೆ ಇದ್ದಂಥ ದಾಸರು ಪ್ರಾಯವಾದವರು, ആലോചന സമിതിക്കാർ വൃദ്ധരായി. ಅವರಿಗೆ ആലോചന സമിതി ആലോചനയ മന്ത്രിമാര്, ಅಲ್ಲಿನ ಮಂತ್ರಿ ಎಂದರು. അപ്പൊ മന്ത്രിമാരോട് റഹോബാം ആലോചിച്ചപ്പോ ಈ ರಹಬ ಆಲೋಚನೆ ಮಾಡುವಾಗ അവര് പറഞ്ഞു, ಅವರು ಹೇಳುತ್ತಾರೆ, അല്ലയോ രാജാവേ, ನೋಡಿ ರಾಜರೇ, അങ്ങ് അവരെ സ്നേഹിക്കുകയും ನೀವು ಅವರನ್ನು ಪ್ರೀತಿಸುತ್ತಿ ദയാപൂർവം അവരുടെ കരച്ചിൽ കേൾക്കുകയും ചെയ്തു കഴിഞ്ഞാൽ ದಯಾಪೂರ್ವಕವಾಗಿ ಅವರ ಅಳಲನ್ನು ನೀವು ಆಲಿಸಿದರೆ അവരെന്നും നിനക്ക് വിശ്വസ്തരായ ദാസരായിരിക്കും. ಅವರು ನಿಮಗೆ ಎಂದೆಂದೂ ವಿಶ್ವಸ್ತರಾದ ದಾಸರಾಗಿರುತ್ತಾರೆ. ഇത് കഴിഞ്ഞപ്പോ ಇದು ಕಳೆದಾಗ ഈ രാജാവിന് തോന്നുകയാണ്, ಈ ರಾಜನಿಗೆ ಅನಿಸುತ್ತದೆ, രാജാവിന്റെ കുറെ ക്ലാസ്മേറ്റ്സ് ഒക്കെ ഉണ്ട്, ಈ ರಾಜನಿಗೆ ತುಂಬಾ ಕ್ಲಾಸ್ಮೇಟ್ಸ್ ಎಲ್ಲ ಇದ್ದಾರೆ, കുറച്ച് അതേ പ്രായത്തിലുള്ള ഭൃത്യന്മാരുണ്ട്, ಅದೇ ಪ್ರಾಯದವರು ಸಹ ಅವರೊಟ್ಟಿಗೆ ಇದ್ದಾರೆ. അവൻ അവരോട് ആലോചന ചോദിച്ചു. ಹಾಗೆ ಅವರಲ್ಲಿಯೂ ಈ ಆಲೋಚನೆಯನ್ನು ಕೇಳುತ್ತಾರೆ. അപ്പൊ അവര് പറഞ്ഞു, ಅವರು ಹೇಳಿದ್ದು, നീ ഒരു കാര്യം ചെയ്യണം, ನೀನೊಂದು ಕಾರ್ಯ നീ ಮಾಡಬೇಕು, അവരോട് വളരെ സ്ട്രിക്റ്റ് ആയിട്ട് നിൽക്കണം. ನೀನು ಅವರಲ್ಲಿ ತುಂಬಾ ಸ್ಟ್ರಿಕ್ಟ್ ಆಗಿ ನಿಲ್ಲು. 10ാം വാക്യം ഒന്ന് വായിച്ച്. 10ನೇ ವಾಕ್ಯ, ಅವರು ಅವನಿಗೆ, ನಿಮ್ಮ ತಂದೆ ನಮ್ಮ ಮೇಲೆ ಹೇರಿರುವ ನೊಗವನ್ನು ಹಗುರ ಮಾಡುವುದು ಎಂದು ನಿಮ್ಮನ್ನು ಬೇಡಿಕೊಂಡ ಜನರಿಗೆ ನೀವು, ನನ್ನ ತಂದೆಯ ಸೊಂಟಕ್ಕಿಂತ ನನ್ನ ಈ ಕಿರಿಬೆರಳು ದಪ್ಪ, ನನ್ನ ತಂದೆ ನಿಮ್ಮ ಮೇಲೆ ಭಾರವಾದ ನೊಗವನ್ನು ಹೇರಿರುವುದು ನಿಜ, ಆದರೆ ನಾನು ಅದಕ್ಕೆ ಇನ್ನು ಹೆಚ್ಚಿನ ಭಾರವನ್ನು ಕೂಡಿಸುತ್ತೇನೆ. ಅವರು ನಿಮ್ಮನ್ನು ಬಾರು ಕೋಲುಗಳಿಂದ ಹೊಡೆದದ್ದು ನಿಜ, ನಾನಾದರೂ ನಿಮ್ಮನ್ನು ಮುಳ್ಳು ಕೊರಡೆಗಳಿಂದ ದಂಡಿಸುವೆನು ಎಂಬುದಾಗಿ ಹೇಳಬೇಕು. ഈ രാജാവ് ഈ യങ്സ്റ്റേഴ്സിന്റെ തന്റെ കൂടെയുള്ളവരുടെ ഉപദേശം കേട്ടിട്ട് ಈ ತನ್ನ ಜೊತೆ ಇರುವವರ ಉಪದೇಶ ಕೇಳಿ കൂടുതൽ കഠിനമായി ഇസ്രായേൽ മക്കളോട് പെരുമാറി. ಈ ಇಸ್ರಾಯೇಲ್ ಜನತೆಯನ್ನು ತುಂಬಾ ಕಠಿಣ ರೀತಿಯಲ್ಲಿ ಶಿಕ್ಷೆಗೊಳಪಡಿಸುತ್ತಾರೆ. അങ്ങനെ ആ ജനത്തിന് വേദനയായി. ಹಾಗೆ ಆ ಜನತೆಗೆ ತುಂಬಾ ನೋವಾಗುತ್ತದೆ. ജനത്തിനെ രാജാവിനോട് വിശ്വസ്തരല്ലാണ്ടായി ಈ മാറി. ಜನರಿಗೂ ರಾಜನ ಮೇಲೆ ವಿಶ್ವಾಸ ಕಡಿಮೆಯಾಯಿತು. അവർ രാജാവിനെതിരായി. ಹಾಗೆ ಈ ಅರಸನಿಗೆ ವಿರುದ್ಧವಾಗುತ್ತಾರೆ ಇವರು. അങ്ങനെ വന്നപ്പോ ಹೀಗೆ ಬಂದಾಗ ശത്രു രാജ്യങ്ങൾ, അയൽ രാജ്യങ്ങള് ತನ್ನ ಹತ್ತಿರದ ರಾಜ್ಯದವರು ഈ രാജ്യവുമായിട്ട് യുദ്ധം ചെയ്ത് കൊള്ളയടിച്ചു. ಈ ರಾಜ್ಯದಲ್ಲಿರುವುದನ್ನು ಯುದ್ಧ ಮಾಡಿ ಅಲ್ಲಿರುವುದನ್ನೆಲ್ಲ ಕೊಳ್ಳೆ ಮಾಡಿದರು. അവിടെ ഉണ്ടായിരുന്ന വസ്തുക്കളെല്ലാം മോഷ്ടിച്ചുകൊണ്ട് പോയി. ಅಲ್ಲಿರುವಂತಹ ವಸ್ತುಗಳನ್ನೆಲ್ಲ ಇವರು ಅಲ್ಲಿಂದ ಕೊಂಡೊಯ್ಯುತ್ತಾರೆ. 1 രാജാക്കന്മാർ 14ാം അധ്യായത്തിലെ 1 ಅರಸುಗಳು 14ನೇ ಅಧ್ಯಾಯದಲ್ಲಿ 25ാം വാക്യം 25ನೇ ವಾಕ್ಯ, ರೆಹಬ್ಬಾಮನ ಆಳ್ವಿಕೆಯ 5ನೇ ವರ್ಷದಲ್ಲಿ ಈಜಿಪ್ತಿನ ಅರಸ ಶೀರ್ಷಕನು ಜೆರೂಸಲೇಮಿನ ಮೇಲೆ ದಾಳಿ ಮಾಡಿದನು. ಸರ್ವೇಶ್ವರನ ಆಲಯದ ಮತ್ತು ಅರಮನೆಯ ಎಲ್ಲ ದ್ರವ್ಯವನ್ನು ಹಾಗೂ ಸೊಲೊಮೋನನು ಮಾಡಿಸಿದ ಬಂಗಾರದ ಗುರಾಣಿಗಳನ್ನು ದೋಚಿಕೊಂಡು ಹೋದನು. ಅರಸ ರೆಹಬ್ಬನು ಅವುಗಳಿಗೆ ಬದಲಾಗಿ ತಾಮ್ರದ ಗುರಾಣಿಗಳನ್ನು ಮಾಡಿಸಿ ಅವುಗಳನ್ನು ಅರಮನೆಯ ದ್ವಾರಪಾಲಕರಾಗಿದ್ದ ಮೈಗಾವಲಿನವರ ದಳವಾಯಿಗಳಿಗೆ ಒಪ್ಪಿಸಿದನು. പ്രൈസ് ദി ലോർഡ്. ಪ್ರೈಸ್ ದಿ ಲಾರ್ಡ್. നമ്മളിത് വായിക്കുമ്പോൾ നമുക്ക് ഒത്തിരി സങ്കടം വരും. ನಾವು ಇದನ್ನು ಓದುವಾಗ ನಮಗೆ ತುಂಬಾ ಸಂಕಟ ಬರುವಂತಹ ಭಾಗ. അപ്പൻ വലിയ മഹത്വത്തിൽ ജീവിച്ചു. ತಂದೆ ಅಂತ ಹೇಳಿದ್ರೆ ತುಂಬಾ ಮಹಿಮೆ ಪೂರ್ಣನಾಗಿ ಜೀವನ ನಡೆಸಿದ. മക്കൾ വന്നപ്പോ ಈ മಕ್ಕಳು ಬಂದಾಗ അതെല്ലാം നഷ്ടപ്പെടുകയാണ്. ಅದೆಲ್ಲ ಅವರಿಗೆ ನಷ್ಟವಾಗುತ್ತೆ. അവസാനം ಕೊನೆಗೆ ആ നഷ്ടം കാണിക്കാതിരിക്കാൻ വേണ്ടി എന്ത് ചെയ്തു? ಈ ನಷ್ಟ ಯಾರಿಗೂ ತೋರಿಸಬಾರದೆಂದು ಹೇಳಿ കൊട്ടാരത്തിൽ എത്ര സ്വർണ്ണ പരിചയം ഉണ്ടായിരുന്നത്? ಆ ಅರಮನೆಯಲ್ಲಿ ಎಷ್ಟು ಗುರಾಣಿಗಳಿತ್ತು? എത്ര സ്വർണ്ണ പരിചയ? ಎಷ್ಟು ಗುರಾಣಿಗಳು? മറന്നു. അപ്പൊ തന്നെ മറന്നു. അപ്പൊ ഇനി അങ്ങനെ ഓർത്തിരിക്കട. ಈಗಲೇ ನೀವು ಮರೆತು ಬಿಟ್ರಿ, ಮತ್ತೆ ನೀವು ಹೇಗೆ ನೆನಪಿನಲ್ಲಿ? നിങ്ങളുടെ മക്കളുടെ കാര്യം പറഞ്ഞിട്ടുള്ള കാര്യമുണ്ട്, പരീക്ഷ തോക്കെന്ന് പറഞ്ഞിട്ടുള്ള കാര്യമുണ്ട്. ಮತ್ತೆ ಮಕ್ಕಳು ಪರೀಕ್ಷೆಯಲ್ಲಿ ಫೈಲಾಗದಂತ ಹೇಳಿ ಏನಾದರೂ ಪ್ರಯೋಜನ ಉಂಟಾ? 500 300 ചെറുതും 200 വലിയ പരിചയം ഉണ്ടായിരുന്നു. 300 ದೊಡ್ಡದು ಮತ್ತು 200 ಸಣ್ಣದು. 500 ಒಟ್ಟಿಗೆ 200 വലുത്, 200 ದೊಡ್ಡದು, 300 ചെറുത്, 300 ಸಣ್ಣದು. സ്വർണം അടിച്ചു പരത്തിയ പരിചയം, ಬಂಗಾರದಿಂದ ಮಾಡಿದಂತಹ ಗುರಾಣಿ. രാജാവ് വരുമ്പോൾ ഭടന്മാർ ഈ പരിചയമായിട്ടാണ്. ಈ ರಾಜನು ಬರುವಾಗ ತನ್ನ ಸೈನಿಕರು ಇದನ್ನು ಹಿಡಿದು 2 ಕಡೆಗಳಲ್ಲಿ ನಿಲ್ಲಬೇಕು. രാജമഹത്വം വർണ്ണിക്കുന്നത്, ರಾಜನ ಮಹಿಮೆಯನ್ನು ವರ್ಣನೆ ಮಾಡುವುದು. ಹಾಗೆ അതെല്ലാം മോട്ടിച്ചുകൊണ്ട് പോയി. ಇದನ್ನೆಲ್ಲ ಇವರು ದೋಚುತ್ತಾರೆ. മകൻ റഹോബാം, ಈ ಮಗನಾದ ರೆಹೋಬಾಮ್
തൻ്റെ മക്കളോട് കഠിനമായിട്ട് പെരുമാറിയപ്പോൾ ತನ್ನ ಮಕ್ಕಳಲ್ಲಿ ಕಠಿಣ ರೀತಿಯಲ್ಲಿ ಅವರನ್ನು ಶಿಕ್ಷೆ ಪಡಿಸಿದಾಗ അവര് ഊറ് കാണിച്ചില്ല. ಆದರೆ ಅವರು ಇವರ ಮೇಲೆ ಅಂತಹ ದಯ ತೋರಿಸಲಿಲ್ಲ. അങ്ങനെ വന്നപ്പോ ಹೀಗೆ ಬಂದಾಗ ശത്രുക്കള് അവരെ തോൽപ്പിക്കുകയാണ്. ಹಾಗೆ ಶತ್ರು ರಾಷ್ಟ್ರದರು ಇವರನ್ನು ಸೋಲಿಸುತ್ತಾರೆ. അവര് സ്വർണ്ണമൊക്കെ അടിച്ചോണ്ട് പോയി. ಹಾಗೆ ಈ ಬಂಗಾರವನ್ನೆಲ್ಲ ಅವರು ದೋಚುತ್ತಾರೆ. എങ്കിലും ಆದರೂ ആ പഴയ മഹത്വം കാണിക്കാൻ വേണ്ടിയിട്ട് ಆ ಹಳೆಯ ಮಹಿಮೆ ಇವರಿಗೆ ತೋರಿಸಬೇಕು. ಇನ್ನು അവരെന്ത് ചെയ്യുന്നറിയാമോ? ಅವರು ಏನು ಮಾಡಿದ್ರು ಗೊತ್ತಾ? സ്വർണം കൊണ്ടുപോയി ಬಂಗಾರವೆಲ್ಲ ಕೊಂಡೊಯ್ದರು. പകരം ಅದಕ್ಕೆ ಬದಲಾಗಿ ഓട്ട്, ഈ ചെമ്പ് ഓടൊക്കെ ഇല്ലേ, ಈ ಕಂಚಿನ ಪಾತ್ರೆಗಳೆಲ್ಲ അതുകൊണ്ട് പരിചയം ഉണ്ടാക്കി വെച്ചിരിക്കുകയാണ്. ಈ ಕಂಚಿನ ಇದರಿಂದ ಇವರು ಅಂತಹ ಗುರಾಣಿಗಳನ್ನು ಮಾಡುತ್ತಾರೆ. പതിയെ സ്വർണ്ണമൊക്കെ പൂശിയിരിക്കുകയാണ്. ಅದಕ್ಕೆ ಬಂಗಾರವನ್ನೆಲ್ಲ ಹೊಡೆದು. ഇത് പല വലിയ കുടുംബങ്ങളിൽ കാണുന്ന കാര്യങ്ങളാ. ಇದು ದೊಡ್ಡ ದೊಡ್ಡ ಕುಟುಂಬದಲ್ಲಿ ನಾವು ಸಹ ಕಾಣುತ್ತೇವೆ. ಈಗ ഇപ്പൊ ഈ അനിൽ അംബാനിയൊക്കെ ഇല്ലേ, ಅನಿಲ್ ಅಂಬಾನಿ, വലിയ കോടീശ്വരന്മാര് ഈ മറ്റു കോടീശ്വരന്മാര് ചതിക്കും. ಈ ಕೋಟ್ಯಾಧಿಪತಿಗಳಿಗೆ ಬೇರೆ ಕೋಟ್ಯಾಧಿಪತಿಗಳು ಅವರನ್ನು ಮೋಸಗೊಳಿಸುತ್ತಾರೆ. അങ്ങനെ ചിലപ്പോൾ കൊന്നുകളയും, ചിലപ്പോൾ അവർ ആത്മഹത്യ ചെയ്യും. ಕೆಲವರನ್ನು ಕೊಂದು ಬಿಡುತ್ತಾರೆ, ಕೆಲವರು ಆತ್ಮಹತ್ಯೆ ಮಾಡಿಕೊಳ್ಳುತ್ತಾರೆ. ഈ ദിവസങ്ങളൊക്കെ കേരളത്തില് ಈ ಹಿಂದೆ ಕೇರಳದಲ್ಲಿ ഒരു കപ്പൽ ജോയി എന്ന് പറഞ്ഞ വലിയൊരു കോടീശ്വരൻ, ಕಪ್ಪಲ್ ಜೋಯಿ, ಅಡಗು ಜೋಯಿ ಅಂತ ನೀವು ಕೇಳಿರ್ಬೇಕು. വലിയ കപ്പലൊക്കെ ഉണ്ട്, ಅವನಿಗೆ ಅಡಗೆಲ್ಲ ಉಂಟು ದೊಡ್ಡ. കഴിഞ്ഞ വർഷം ಕಳೆದ ವರ್ಷ അയാൾ കെട്ടിടത്തിന് മുകളിൽ താഴേക്ക് ചാടി ആത്മഹത്യ ചെയ്തു. ದೊಡ್ಡ ಕಟ್ಟಡ ಮೇಲಿಂದ ಹಾರಿ ಅವನು ಆತ್ಮಹತ್ಯೆ ಮಾಡುತ್ತಾನೆ. ഈ വയനാട്ടിലൊക്കെ 500 ഏക്കർ സ്ഥലമൊക്കെ ഉള്ള ആളാണ്. ಕೇರಳದಲ್ಲಿ ವಯನಾಡಲ್ಲಿ 500 ಎಕರೆ ಜಾಗ ಮೇಲಿದೆ. അയാളുടെ വീട് 45,000 സ്ക്വയർ ഫീറ്റ് ആണ്. ಅವರ ಮನೆ ಎಂಬುದು 45,000 ಸ್ಕ್ವೇರ್ ಫೀಟ್ ನ ಮನೆ. കേരളത്തിലെ ഏറ്റവും വലിയ വീടിന്റെ ഉടമസ്ഥനാണ്. ಕೇರಳದಲ್ಲಿ ಅತ್ಯಂತ ದೊಡ್ಡ ಮನೆಯ ಒಡೆಯ. അപ്പൊ ഈ കൂടെയുള്ളവർ ചതിച്ചു കഴിഞ്ഞാൽ, ಈ ಜೊತೆ ಇದ್ದವರು ಅವರನ್ನು ಮೋಸ ಮಾಡಿದರೆ, ഒരു നിമിഷം മതി, ಒಂದು ನಿಮಿಷ ಸಾಕು, എല്ലാം നഷ്ടപ്പെടും, ಎಲ್ಲ ಇವರಿಗೆ ನಷ್ಟವಾಗುತ್ತದೆ. എന്നിട്ട് അയാൾ കെട്ടിടത്തിന് മുകളിൽ താഴേക്ക് ചാടി ആത്മഹത്യ ചെയ്തു. ಹಾಗೆ ಕಟ್ಟಡದ ಮೇಲಿಂದ ಕೆಳಗೆ ಹಾರಿ ಆತ್ಮಹತ್ಯೆ ಮಾಡಿಕೊಳ್ಳುತ್ತಾರೆ. ആത്മഹത്യ ചെയ്തതാണോ അത് ആരെങ്കിലും ഉന്തിയിട്ടതാണോ ഒന്നും അറിയത്തില്ല. ಇನ್ನು ಇವರು ಆತ್ಮಹತ್ಯೆ ಮಾಡಿಕೊಂಡದ, ಯಾರಾದರೂ ಇವರನ್ನು ದೂಡಿ ಹಾಕಿದೋ ಗೊತ್ತಿಲ್ಲ. ഇപ്പൊ കഴിഞ്ഞ ദിവസം ಈ ಹಿಂದಿನ ದಿನ ഈ മുത്തൂറ്റ് ബാങ്കേഴ്സിന്റെ ജോർജ്, ಮುತ್ತೂಟ್ ಫೈನಾನ್ಸಿನ, ನಿಮಗೆ ಗೊತ್ತಿರಬೇಕು ಅದರ അയാൾ ഇതുപോലെ മരണപ്പെട്ടു. ಹಾಗೆ ಈ ವ್ಯಕ್ತಿಯು ಹೀಗೆ ಸಾಯಲ್ಪಡುತ್ತಾರೆ. അത് ആത്മഹത്യയാണെന്ന് പറയുന്നുണ്ട്, കൊന്നതാണെന്നും പറയുന്നു. ಕೆಲವರು ಹೇಳ್ತಾರೆ ಆತ್ಮಹತ್ಯೆ ಮಾಡಿಕೊಂಡದ್ದು, ಇನ್ನು ಕೆಲವರು ಹೇಳ್ತಾರೆ ಯಾರೋ ಕೊಂದದ್ದು ಅಂತ. പല സമ്പന്നന്മാരും ಅಲ್ಲೇ ಹಲವು ಶ್ರೀಮಂತರು അവരുടെ സമ്പത്ത്, ಅವರ ಸಂಪತ್ತು കൂടെ നിന്നവർ ചിലപ്പോൾ ആക്രമിക്കപ്പെടും. ಜೊತೆ ಇದ್ದವರೇ ಆಕ್ರಮಣ ಮಾಡುತ್ತಾರೆ. നിങ്ങൾ ചിലപ്പോൾ പറയാറില്ലേ, ജോയിൻ വെഞ്ചർ ഉണ്ടെന്നൊക്കെ പറഞ്ഞാൽ ചിലപ്പോൾ അച്ഛൻ്റെ അടുത്ത് വരാറുണ്ട്. ജോയിൻ വെഞ്ചർ, കെട്ടിടം പണിയാൻ, ബിസിനസ് ചെയ്യാനൊക്കെ ആയിട്ട്. ಹೀಗೆ ಜಾಯಿನ್ ವೆಂಚರ್ ಅಂತ ಹೇಳಿ ಕೆಲವರು ಬಿಲ್ಡಿಂಗ್ ಎಲ್ಲ ಹೆಸರು ಹೇಳಿ ಗುರುಗಳ ಹತ್ತಿರ ಬರ್ತಾರೆ. സാറിന് അച്ഛൻ അത് സമ്മതിക്കത്തില്ല. ಗುರುಗಳು ಸಾಧಾರಣ ಅದನ್ನೆಲ್ಲ ಕೇಳುವವರಲ್ಲ. ಕಾರಣ നിങ്ങളൊരു സമ്പന്നരാണെങ്കിൽ, ನೀವು ಒಂದು ಶ್ರೀಮಂತರಾಗಿದ್ದರು, മറ്റ് സമ്പന്നന്മാര് ಬೇರೆ ಶ್ರೀಮಂತರುಗಳು അല്ലെങ്കിൽ പാർട്ട്നേഴ്സ്, ಅವರ ಜೊತೆ ವ್ಯವಹಾರ ಮಾಡುವವರು നിങ്ങളെ ചതിക്കും, ನಿಮ್ಮನ್ನು ಮೋಸ ಮಾಡುತ್ತಾರೆ. കാരണം സമ്പത്തിന്റെ കാര്യം ഇത്. ಹಾಗೆ ಆಸ್ತಿ ಎಲ್ಲ ಇದಾಗುವುದು. അങ്ങനെ പലരും പെട്ടെന്ന് മരണപ്പെടുന്നുണ്ട്. ಹಾಗೆ ಕೆಲವರು ಸಡನ್ ಮರಣಗೊಳ್ಳುವುದು ಉಂಟು. ഇവിടെ സംഭവിച്ചത് തന്നെയാണ്. ಇಲ್ಲಿ ಸಂಭವಿಸುವುದು ನಾವು ಅದನ್ನೇ ಕಾಣುತ್ತೇವೆ. ರೆಹോബಾವಿന്റെ കാലത്ത്, ಈ ಯೆರೋಬನ ಕಾಲದಲ್ಲಿ അയൽ രാജ്യങ്ങൾ മുഴുവൻ അടിച്ചോണ്ട് പോയി. ಈ ನೆರೆಯ ರಾಜ್ಯಗಳು ಇದನ್ನೆಲ್ಲ ಅವರು ದೋಚುತ್ತಾರೆ. പക്ഷേ തന്റെ മഹത്വം, ಆದರೆ ತನ್ನ ಮಹಿಮೆಯನ್ನು അത് കളയാൻ ഇഷ്ടപ്പെടുന്നില്ല. ಅದನ್ನು ಅವರು ಹಾಳು ಮಾಡಲು ಇಚ್ಛಿಸುವುದಿಲ್ಲ. അച്ഛന്റെ വീടിനടുത്തുണ്ടല്ലോ, ಈ ಗುರುಗಳ ಮನೆ ಹತ್ತಿರ ಗೊತ್ತೇ ಉಂಟಾ, വലിയൊരു കോടീശ്വരൻ ഉണ്ടായിരുന്നു. ಒಬ್ಬ ಒಂದು ಕೋಟ್ಯಾಧಿಪತಿ ಇದ್ದ. അയാളുടെ വീട്ടുപേര് കൂട്ടിപ്പറമ്പൻ എന്നാണ്. ഊട്ടിപ്പറമ്പ്. കൂട്ടിപ്പറമ്പ്. ಅವರ ಮನೆ ಹೆಸರು ഊട്ടിപ്പറമ്പ്. വലിയ കോടീശ്വരനാണ്, ಕೋಟ್ಯಾಧಿಪತಿ. അദ്ദേഹത്തിന്റെ മക്കളായപ്പം, ಇವರಿಗೆ ಮಕ್ಕಳಾದ ನಂತರ മക്കൾ കുറെ കള്ളുകൂടിയൊക്കെ ആയെല്ലാം നശിപ്പിച്ചു. ഒരു ഫാമിലി ಮಕ್ಕಳೆಲ್ಲ ಆದ ಮೇಲೆ ತುಂಬಾ ಮದ್ಯಪಾನ ದುಶ್ಚಟ ಈ ಮಕ್ಕಳಿಗೆ. അവർക്കൊരു കാറുണ്ട്. ಅವರಿಗೊಂದು ಕಾರ್ ಇತ್ತು, പണ്ടത്തെ അംബാസഡർ കാർ. ಮೊದಲು ಇರುವಂತಹ ಒಂದು ಅಂಬಾಸಿಡರ್ ಕಾರ್. വേറെ ഒന്നും സ്വന്തമായിട്ടില്ല, ಬೇರೆ ಸ್ವಂತವಾಗಿ ಏನೂ ಇಲ್ಲ. ഈ കാർ ഉപയോഗിക്കുന്നത് പള്ളി വരാൻ വേണ്ടി മാത്രമാണ്. ಈ ಕಾರನ್ನು ಇವರು ಯೂಸ್ ಮಾಡುವುದೇನೆಂದರೆ ದೇವಾಲಯಕ್ಕೆ, ಚರ್ಚಿಗೆ ಬರಲು ಮಾತ್ರ. ആൾക്കാരെ കാണിക്കാൻ വേണ്ടിയിട്ടാണ്. ಆ ಮನುಷ್ಯರೊಮ್ಮೆ ನೋಡಬೇಕು ಅಷ್ಟೇ.
കഞ്ഞി വെക്കാനിടയില്ല, അരി കഞ്ഞി കുടിക്കത്തില്ല. ಆದರೆ ಊಟ ಮಾಡ್ಲಿಕ್ಕೆ ಒಂದು ಗತಿ ಇಲ್ಲದ ಸಂದರ್ಭ. പേര് ഭയങ്കര പേരാണ്. ಆದರೆ ಹೆಸರು ತುಂಬಾ ದೊಡ್ಡದಾಗಿದೆ. ഞങ്ങൾ കൂട്ടിപ്പറമ്പൻ ഫാമിലിയാണ്. ನಾವು ഊട്ടിപ്പറമ്പൻ ಫ್ಯಾಮಿಲಿಯವರು. അപ്പോൾ ഞായറാഴ്ച ആൾക്കാരെ കാണിക്കാൻ വേണ്ടിയിട്ട് ಆದ್ದರಿಂದ ಸಂಡೇ ಆದಿತ್ಯವಾರ ಜನರೆಲ್ಲ ಒಮ್ಮೆ ನೋಡ್ಲಿ ಅಂತ ಹೇಳಿ ഈ കാറിൽ 1 ലിറ്റർ പെട്രോൾ ഒഴിച്ച് കൊണ്ടുവരും. ಈ ಕಾರಿಗೆ 1 ಲೀಟರ್ ಪೆಟ್ರೋಲ್ ಹಾಕಿ ಚರ್ಚಿಗೆ ಬರ್ತಾರೆ. അത്രേനും ഓട്ടോ ഉള്ളൂ. ಅದಕ್ಕೆ ಅಷ್ಟೇ ಅದು ಓಡುವ ಗಾಡಿ. അത് ഒരു ഞായറാഴ്ച വന്നു കഴിഞ്ഞാൽ പിന്നെ എടുക്കണം, അടുത്ത ഞായറാഴ്ച എടുക്കുള്ളൂ. ಒಂದು ಈ ವಾರ ಬಂದರೆ ಮತ್ತೆ ಆ ಗಾಡಿ ಓಡುವುದು ನೆಕ್ಸ್ಟ್ ಸಂಡೇ. അപ്പോൾ ഞങ്ങൾ ആ പേര് നിലനിർത്താൻ വേണ്ടിയിട്ട് ಆ ಹೆಸರು ಮಾತ್ರ ಅವರು ಅದು ಹೋಗ್ಬಾರದು ಎಂಬ ಚಿಂತೆಯಿಂದ ഇതുപോലെ സംഭവിക്കുന്നത്. ಹೀಗೆ ಸಂಭವಿಸುವುದು. അപ്പന്റെ ആ പ്രശസ്തി നിലനിർത്താൻ വേണ്ടിയിട്ട് ಈ ತಂದೆಗೆ ಇದ್ದಂತಹ ಹೆಸರು ನೆಲೆಗೊಳ್ಳಬೇಕು ಅಂತ ಹೇಳಿ ಈ ರೀತಿ ಮಾಡುದು. സ്വർണം മാറ്റി ഓടിന്റെ പരിചാക്കി വെച്ചു. ಹಾಗೆ ಈ ಬಂಗಾರ ಹೋಗಿ ಕಂಚಿನದು ಮಾಡಿಟ್ರು. സ്നേഹമുള്ളവരെ, ಪ್ರಿಯರೇ, ഇതാണ് നമ്മൾ പ്രലാപങ്ങളുടെ പുസ്തകങ്ങളിൽ കാണുന്നത്. വിലാപങ്ങളുടെ ನಾವು ಪ್ರಲಾಪಗಳು ಈ ಗ್ರಂಥದಲ್ಲಿ ನಾವು ಇದನ್ನು ಕಂಡೆವು. സ്വർണത്തിന് എങ്ങനെ അതിന്റെ മഹത്വം നഷ്ടപ്പെട്ടു, ಬಂಗಾರಕ್ಕೆ ಹೇಗೆ ಮಂಕು ಸಂಭವಿಸಿತ್ತು. പ്രൈസ് ദി ലോർഡ്, ಪ್ರೈಸ್ ದಿ ಲಾರ್ಡ್, ഹല്ലേലൂയ, 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 ഹല്ലേലൂയ. രെഹോബാമിന്റെ ഭരണകാലത്ത് ಈ ಯೆರೋಬಾಮನ ಮರಣದ ನಂತರ 5 വർഷം കഴിഞ്ഞപ്പോൾ 5 ವರ್ಷ ಕಳೆದಾಗ ഈ രാജ്യം വിഭജിക്കപ്പെടുകയാണ്. ಈ ರಾಜ್ಯವೇ ವಿಭಜನೆಗೊಳ್ಳುತ್ತದೆ. നോർത്തേൺ കിങ്ഡം, സദേൺ കിങ്ഡം, ദക്ഷിണ കിങ്ഡം, ഉത്തര കിങ്ഡം. ದಕ್ಷಿಣ ಭಾಗ, ಉತ್ತರ ಭಾಗ. ಅದರಲ್ಲಿ ഈ ഉത്തരഭാഗം, ಈ ಉತ್ತರದ ಭಾಗ അത് അസീറിയക്കാര് മോഷ്ടിച്ചുകൊണ്ട് പോയി. ಅಸಿರಿಯವರು ಅದನ್ನು ದೋಚುತ್ತಾರೆ. ദക്ഷിണ ഭാഗം, ಈ ದಕ್ಷಿಣ ಭಾಗವನ್ನು അത് ബാബിലോൺകാർ ആക്രമിച്ചു. ಬಾಬಿಲೋನ್ ಅವರು ಅದನ್ನು ಆಕ್ರಮಣ ಮಾಡುತ್ತಾರೆ. അപ്പൊ ഒരിക്കല് ಒಮ್ಮೆ ഫറവോയുടെ കീഴിൽ നിന്ന് രക്ഷപ്പെടുത്തിക്കൊണ്ടുവന്ന ജനം, ಈ ಫರೋಹನ ಆ ಗುಲಾಮಗಿರಿಯಿಂದ ರಕ್ಷಣೆಗೊಂಡ ಜನತೆ വീണ്ടും അടിമത്തത്തിലേക്ക് പോകപ്പെട്ടു. ಪುನಃ ಗುಲಾಮಗಿರಿಗೆ ಇವರು ಹೋಗುತ್ತಾರೆ. അതിൽ അസീറിയക്കാര് പിടിച്ചുകൊണ്ട് പോയ വംശമുണ്ടല്ലോ, ಈ ಅಸಿರಿಯದವರು ಹಿಡಿದುಕೊಂಡೋದಂತಹ ವಂಶಜರು പിന്നീട് ചരിത്രത്തിൽ അവരെ കാണുന്നില്ല. ಮತ್ತೆ ಅವರನ್ನು ಚರಿತ್ರೆಯಲ್ಲಿ ಅವರನ್ನು ಕಾಣುವುದೇ ಇಲ್ಲ. അവർ മടങ്ങി വന്നിട്ടില്ല. ಅವರು ಹಿಂದಿರುಗಿ ಬರಲೇ ಇಲ್ಲ. ഈ അടുത്ത കാലത്ത് ചില പുസ്തകങ്ങൾ നമ്മൾ വായിക്കുന്നുണ്ട്. ನಾವು ಹತ್ತಿರದ ಕಾಲದಲ್ಲಿ ಕೆಲವು ಪುಸ್ತಕಗಳಲ್ಲಿ ಓದುತ್ತೇವೆ. അവരാണ് UK, ലണ്ടന്റെ രാജവംശം എന്ന് പറഞ്ഞാൽ കേട്ടിട്ടുണ്ട്. UK-ಯಲ್ಲಿ ಲಂಡನ್ನ ರಾಜವಂಶ. എന്നാൽ ಆದರೂ ബാബിലോൺകാർ പിടിച്ചുകൊണ്ട് പോയ ഭാഗം, ಈ ಬಾಬಿಲೋನ್ ಅವರು ಹಿಡಿದುಕೊಂಡೋದಂತ ಭಾಗ, അവർ 400 വർഷങ്ങൾ കഴിഞ്ഞ് തിരിച്ചു വരുന്നുണ്ട്. ಅವರೊಂದು 400 ವರ್ಷಗಳ ನಂತರ ಹಿಂದಿರುಗಿ ಬರುತ್ತಾರೆ. നമ്മുടെ ಪ್ರವಾದಿಯಾದ ദാനിയേൽ ആ ഭാഗത്തു നിന്നാണ് വരുന്നത്. ದಾನಿಯೇಲ್ ಆ ಭಾಗದಿಂದ ನಾವು ಕಾಣೋದು. ബാബിലോൺ പീഡനങ്ങളിൽ നിന്നാണ് വരുന്നത്. ಈ ಬಾಬಿಲೋನ್ನ ಹಿಂಸೆಯಿಂದ ನಾವು ಕಾಣುವಂಥದ್ದು. അതുകൊണ്ടാണ് ദാനിയേലിന് ആ ബാബിലോൺകാരുടെ കൾച്ചറും ആ രീതികളെല്ലാം ദാനിയേൽ പ്രവാചകന് ലഭിച്ചിരിക്കുന്നത്. ಈ ದಾನಿಯೇಲಿನಿಗೆ ಲಭಿಸಿದ್ದು ಅಲ್ಲಿನ ಕಲ್ಚರ್ ಎಲ್ಲ ಸಿಕ್ಕಿದ್ದು. അങ്ങനെയാണ് വീണ്ടും പുനഃസ്ഥാപിക്കപ്പെടുന്നത്. ಹಾಗೆ ಪುನಃ ಅಲ್ಲಿ ಇದು ಸ್ಥಾಪನೆಗೊಳ್ಳುವುದು ಆ ರೀತಿ. ഇസ്രായേൽ വംശം വീണ്ടും പുനഃസ്ഥാപിക്കപ്പെടുന്നത് ബാബിലോൺ പ്രവാസകാലത്തിന് ശേഷമാണ്. ಈ ಬಾಬಿಲೋನ್ ಪ್ರವಾಸದ ನಂತರ ಇಸ್ರೇಲ್ ಪುನಃಸ್ಥಾಪನೆಗೊಳ್ಳುವುದು ಆ ನಂತರ. പ്രൈസ് ദി ലോർഡ്, പ്രൈസ് ദി ലോർഡ്, ഹല്ലേലൂയ, 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 ഹല്ലേലൂയ. അപ്പോൾ മഹത്വം നഷ്ടപ്പെട്ടു പോയ ഒരു രാജവംശം, ಮಹಿಮೆ ನಷ್ಟವಾದಂತಹ ಒಂದು ರಾಜವಂಶ, അതാണ് ഇസ്രായേലിന്റെ ചരിത്രം. ಅದೇ ನಾವು ಇಸ್ರಾಯೇಲ್ ಚರಿತ್ರೆ. അതിന്റെ പ്രധാന കാരണമാണ് ಅದರ ಒಂದನೇ ಕಾರಣವೇನೆಂದರೆ നമ്മൾ സോളമൻ രാജാവിന്റെ കാലത്ത് കണ്ടത്. ನಮ್ಮ ಸೊಲೊಮೋನ್ ಅರಸನ ಕಾಲದಲ್ಲಿ ನಾವು ಈಗ ಕಂಡದ್ದು. നമ്മുടെ കുടുംബങ്ങളിൽ മഹത്വം നഷ്ടപ്പെട്ടു പോണ ചില അവസരങ്ങളും ಸಂದರ್ಭಗಳು വരുന്നുണ്ട്. ನಮ್ಮ ಕುಟುಂಬಗಳಲ್ಲಿಯೂ ಇಂತಹ ಮಹಿಮೆಗಳೆಲ್ಲ ನಷ್ಟಪಡುವಂತಹ ಸಂದರ್ಭಗಳು ಬಂದೊದಗುತ್ತವೆ. നിങ്ങൾ ശ്രദ്ധിച്ചിരുന്നാൽ കാണാൻ സാധിക്കും. ನೀವು ಗಮನಿಸಿದರೆ ಅದನ್ನು ನಿಮಗೂ ಕಾಣಬಹುದು. ചില കുട്ടികള്, ಕೆಲವು ವ್ಯಕ್ತಿಗಳು 7ാം ക്ലാസ് വരെ ಕ್ಲಾಸಿൽ ಫಸ್ಟ್ ಆയിട്ടൊക്കെ പഠിച്ചു വന്നു. ಕೆಲವು ಮಕ್ಕಳು 7ನೇ ತರಗತಿ ತನಕ ಒಳ್ಳೆಯ ರೀತಿಯಲ್ಲಿ ಕಲಿದು ಪಾಸ್ ಆಗುತ್ತಾರೆ. ക്ലാസ്സിൽ ചിലപ്പോൾ ഫസ്റ്റ് ആയിരിക്കാം, ഫസ്റ്റ് റാങ്ക് ಆയിരിക്കാം. ಕ್ಲಾಸಲ್ಲಿ ಅವರು ಫಸ್ಟ್ ರ್ಯಾಂಕಲ್ಲೇ ಇರುತ್ತಾರೆ. പക്ഷെ 8, 9, 10 ആവുമ്പോൾ, ಆದರೂ 8, 9, 10ನೇ ತರಗತಿ ಎಲ್ಲ ಬರುವಾಗ പാസ് മാർക്ക് പോലും കിട്ടാണ്ടായി പോകുന്നുണ്ട്. ಜಸ್ಟ್ ಪಾಸ್ ಮಾರ್ಕ್ ಸಹ ಸಿಗುವುದಿಲ್ಲ. മഹത്വം നഷ്ടപ്പെടുകയാണ്. ಅವರ ಆ ಮಹತ್ವ ನಷ್ಟವಾಗುವುದು. ജീവിതത്തിൽ മഹത്വം നഷ്ടപ്പെടുന്ന അനേകം സന്ദർഭങ്ങളും സാഹചര്യങ്ങളും ഉണ്ടാവും. ಜೀವನದಲ್ಲಿ ನಮ್ಮ ಹೆಸರು ಮಹತ್ವ ನಷ್ಟವಾಗುವಂತಹ ಸಂದರ್ಭಗಳು
ಕಾಲಗಳು ಇವೆ. കുടുംബ ജീവിതത്തിൽ മഹത്വം നഷ്ടപ്പെടുന്ന അനേക സന്ദർഭങ്ങൾ സാഹചര്യങ്ങളുണ്ട്. ಕುಟುಂಬ ಜೀವನದಲ್ಲೂ ಹೀಗೆ ಕೆಲವು ಸಂದರ್ಭಗಳು ಕಾಲಗಳು ಇವೆ. കഴിഞ്ഞ ദിവസം അച്ഛനെ കാണാനായിട്ടൊരു ഭാര്യയും ഭർത്താവും വന്നു. ಕಳೆದ ದಿನ ಗುರುಗಳಲ್ಲಿ ಮಾತನಾಡಲು ಒಂದು ಗಂಡ ಹೆಂಡತಿ ಬಂದಿದ್ದರು. ഇവിടെ ഉണ്ടാന്ന് നോക്കട്ടെ, ಇಲ್ಲಿ ಯಾರಾದರೂ ಇದ್ದೆ ಅಂತ ನೋಡ್ತೇವೆ. ഇവിടെ ഇല്ലെന്ന് തോന്നണം. ಇಲ್ಲಿ ಇಲ್ಲ ಅಂತ ಅನಿಸ್ತದೆ. മധുവേ ശേഷം ഒരു മാസത്തേക്ക് ഭയങ്കര സ്നേഹമായിരുന്നു. ಮದುವೆ ನಂತರ 1 ತಿಂಗಳು ಒಳ್ಳೆ ಪ್ರೀತಿ ಪ್ರೇಮದಲ್ಲಿ ಇದ್ದರು. മൈസൂർ പോണ്, ಮೈಸೂರು ಹೋಗುದು, ഊട്ടിക്ക് പോണ്, ഊಟಿಗೆ ಹೊರಡುದು, ഭയങ്കര ഹണിമൂൺ ട്രിപ്പല്ലേ ആയിരുന്നു. ತುಂಬಾ ಹ್ಯಾಪಿಯಾಗಿ ಹನಿಮೂನ್ ಟ್ರಿಪ್ ಎಲ್ಲ ಇತ್ತು. ഒരു മാസം കഴിഞ്ഞപ്പം 1 ತಿಂಗಳು ಕಳೆಯಿತು. ഭർത്താവിൻ്റെ മൊബൈൽ ഫോണിലേക്ക് ഒരു കാമുകിയുടെ മിസ് കോള്. ಈ ಗಂಡನ ಮೊಬೈಲ್ ಫೋನಿಗೆ ಮೊದಲ ಒಂದು ಸ್ನೇಹಿತೆಯ ಒಂದು ಕಾಲ್ ಬಂತು. ഭാര്യയെ പേടിച്ച് അവൻ അറ്റൻഡ് ചെയ്തില്ല. ಆದರೆ ಹೆಂಡತಿಯನ್ನು ಎದರಿ ಅವನು ಅದನ್ನು ಅಟೆಂಡ್ ಮಾಡಲಿಲ್ಲ. ഭാര്യ ഉറങ്ങിക്കഴിഞ്ഞ് അറ്റൻഡ് ചെയ്യാമെന്ന് കണ്ടു. ಆದರೆ ಹೆಂಡತಿಯ ನಿದ್ದೆ ಮಾಡಿದ ಮೇಲೆ ಕಾಲ್ ತೆಗುವ ಅಂತ ಇಚ್ಛಿಸಿದ. അതുകൊണ്ട് അവൻ സൈലൻസിൽ വെച്ച് ಹಾಗೆ ಅವನು ಅದನ್ನು ಸೈಲೆಂಟಲ್ಲಿ ಇಟ್ಟ. ഇവക്കൊരു സംശയം വന്നിട്ട് ಇವಳಿಗೆ ಒಂದು ಸಣ್ಣ ಸಂಶಯ ಶುರುವಾಯಿತು. ഇവള് ഉറങ്ങാണ്ട് കിടന്നു. ಇವಳು ನಿದ್ರೆ ಮಾಡದೇ ಇದ್ದಳು, ഉറക്കം നടിച്ച് കിടന്നു. ಒಂದು ನಿದ್ರೆ. അപ്പോൾ അവൻ തൻ്റെ ഭാര്യ അടുത്തിറങ്ങുന്ന ഭാര്യക്കിട്ട് നോക്കി. ಇವನು ಹತ್ತಿರದಲ್ಲಿ ಮಲಗಿದ್ದ ಹೆಂಡತಿಯನ್ನೊಮ್ಮೆ ನೋಡ್ತಾನೆ. ರೀತಿಯಲ್ಲಿ ಒಂದು ಶ್ವಾಸ ಎಲ್ಲ ಸ್ವಲ್ಪ ಗಟ್ಟಿಯಾಗಿ ತೆಗೆದು ಮಲಗಿದ್ದಾಳೆ. ഉടനെ പഴയ രീതിയിൽ ഇവൻ സംസാരിക്കാൻ തുടങ്ങി. ಹಾಗೆ ಇವಳತ್ರ ಇವನು ಮಾತನಾಡಲು ಪ್ರಾರಂಭಿಸುತ್ತಾನೆ. നേരം വെളുത്തു, ಬೆಳಿಗ್ಗೆ ಹೊತ್ತಾಯಿತು. പിന്നെ ശണ്ടയുടെ പെരുളിയായി. ಮತ್ತೆ ಶುರು ಆಯಿತು ಜಗಳ. മൂത്ത് ಈ ಜಗಳ ಹೆಚ್ಚಾಗಿ അവൾ എന്ത് ചെയ്യുന്നറിയാമോ? ಇವಳು ಏನು ಮಾಡಿದಳು ಗೊತ್ತಾ? ഭർത്താവിനെ കൊല്ലാൻ ಈ ಗಂಡನನ್ನೇ ಕೊಲ್ಲಲಿಕ್ಕೆ 2 പേർക്ക് 10,000 രൂപ വെച്ച് കൊടുത്ത് ಇಬ್ಬರಿಗೆ 10,000 ಲೆಕ್ಕ ಕೊಟ್ಟರು. ഇനി വേണ്ട, അവൻ്റെ കൂടെ ജീവിക്കാൻ വയ്യ, ಅವನೊಂದಿಗೆ ನನಗೆ ಜೀವಿಸಲು ಇನ್ನೂ ಸಾಧ್ಯವಿಲ್ಲ, കാണണ്ട, ನನಗೆ ಅವನನ್ನು ನೋಡುವುದೇ ಬೇಡ, എന്നെ ചതിച്ചു, ಅವನು ನನ್ನನ್ನು ವಂಚನೆ ಮಾಡಿ, അവന് ജീവിച്ചിരിക്കാൻ വയ്യ, ಇನ್ನು ಅವನೊಂದಿಗೆ ಜೀವನ ಬೇಡ. 10,000 രൂപ 10,000 ಕೊಟ್ಟು 2 ഗുണ്ടകൾ കൊടുത്തിട്ട് ജീവിച്ചോണ്ടിരിക്കും. അപ്പൊ ചിലര് ಆದರೂ ಕೆಲವರು ഞാൻ വീട്ടിലിരുന്ന് ടിവിയിലൂടെ കുർബാനയിൽ പങ്കുകൊണ്ടോളാം, ನಾವು ಟಿವಿಯಲ್ಲೇ ಬಲಿಪೂಜೆಯಲ್ಲೆಲ್ಲ ಪಾಲ್ಗೊಳ್ಳುತ್ತೇವೆ, ഞാൻ ടിവിയിലൂടെ കുംസാരിച്ചോളാം, ನಾವು ಟಿವಿಯಿಂದಲೇ ಬೇಕಾದ್ರೆ ಪಾಪ ನಿವೇದನೆ ಸಂಸ್ಕಾರವನ್ನು ಮಾಡುತ್ತೇನೆ. പ്രാർത്ഥനയുടെ മഹത്വം നഷ്ടപ്പെടുന്നു, ಪ್ರಾರ್ಥನೆಯ ಮಹಿಮೆ ನಷ್ಟವಾಗುವುದು, കുടുംബ ജീവിതത്തിന്റെ മഹത്വം നഷ്ടപ്പെടുന്നു, ಕುಟುಂಬ ಜೀವನದ ಮಹಿಮೆ ನಷ್ಟವಾಗುವಂಥದ್ದು, ബിസിനസിന്റെ മഹത്വം നഷ്ടപ്പെടുന്നു, ವ್ಯವಹಾರದ ಆ ಮಹಿಮೆ ನಷ್ಟವಾಗುವಂಥದ್ದು, പഠനത്തിന്റെ ജോലിയുടെ മഹത്വം നഷ്ടപ്പെടുത്തുന്നു, ಕೆಲಸದ ವಿದ್ಯಾಭ್ಯಾಸದ ಮಹಿಮೆ ನಷ್ಟವಾಗುವುದು. സ്വർണം എങ്ങനെ മങ്ങലായി, ಈ ಬಂಗಾರಕ್ಕೆ ಹೇಗೆ ಮುಸುಕು ಸಂಭವಿಸಿತು. ഹല്ലേലൂയ 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 ഹല്ലേലൂയ. സ്നേഹമുള്ളവരെ, ಪ್ರಿಯರೇ, മഹത്വം നഷ്ടപ്പെട്ടാൽ, ಈ ಮಹಿಮೆ ನಮಗೆ ನಷ್ಟವಾಗುವಾಗ, നമ്മുടെ മഹത്വം നഷ്ടപ്പെട്ടു കഴിഞ്ഞാൽ, ನಮ್ಮ ಮಹಿಮೆ ನಮಗೆ ನಷ್ಟವಾದಾಗ പിന്നെ നമ്മൾ രോഗികളായി മാറും, ಮತ್ತೆ ನಾವು ರೋಗಿಗಳಾಗಿ ಬಿಡುತ್ತೇವೆ. നമുക്ക് താങ്ങാൻ പറ്റത്തില്ല, ನಮಗೆ ಅದನ್ನು ಸಹಿಸಲು ಸಾಧ್ಯವಾಗುತ್ತದೆ, നമുക്ക് സങ്കടം വരും, ನಮಗೆ ಮತ್ತೆ ದುಃಖ ಬರುತ್ತದೆ, നമുക്ക് നിരാശ വരും. ನಿರಾಸೆ ನಮ್ಮಲ್ಲಿ ಬರುತ್ತದೆ. ಇವತ್ತು നിങ്ങൾ നിരാശയിലും ഭയത്തിലുമാണ് ജീവിക്കുന്നതെങ്കിൽ, ನಿರಾಸೆಯಲ್ಲೋ ಭಯದಲ್ಲೋ ನೀವು ಜೀವನ ಮಾಡುತ್ತಿದ್ದರೆ, നിങ്ങൾ ചിന്തിക്കണം, ನೀವು ಚಿಂತಿಸಿರಿ, നിങ്ങളുടെ മഹത്വം എവിടെയോ നഷ്ടപ്പെട്ടു പോയി, ನಿಮ್ಮ ಮಹತ್ವ ಮಹಿಮೆ ಎಲ್ಲಿಯೋ ನಷ್ಟವಾಗಿದೆ, എവിടെയോ നഷ്ടപ്പെട്ടു പോയതുകൊണ്ട് ಎಲ್ಲಿಯೋ ನಿಮಗೆ ನಷ್ಟ ಸಂಭವಿಸಿದೆ. അപ്പൊ അതുകൊണ്ട് ಆದ್ದರಿಂದ ആ നഷ്ടപ്പെട്ട മഹത്വത്തെ നിങ്ങൾ തിരിച്ചെടുക്കണം. ಆ ನಷ್ಟವಾದಂತಹ ಮಹಿಮೆಯನ್ನು ನೀವು ಹಿಂಪಡೆಯಬೇಕು. അതിന് ഏറ്റവും വലിയ മാതൃക ക്രിസ്തു തന്നെയാണ്. ಅದಕ್ಕೆ ದೊಡ್ಡದಾದ ಮಾರ್ಗ ಏನೆಂದರೆ ಕ್ರಿಸ್ತನೇ. യോഹന്നാന്റെ സുവിശേഷം 17-ാം അധ്യായത്തിലെ ಯೋಹನ್ನನ ಸುವಾರ್ತೆ 17ನೇ ಅಧ್ಯಾಯದಲ್ಲಿ യേശുവിന്റെ പ്രാർത്ഥനയുണ്ട്. ಯೇಸುವಿನ ಪ್ರಾರ್ಥನೆ ಇದೆ. പിതാവേ, ತಂದೆಯೇ, അങ്ങ് എനിക്ക് തന്ന മഹത്വം ನೀವು ನಮಗೆ ಕೊಟ್ಟಂತಹ ಮಹಿಮೆ വീണ്ടും തരേണമേ, ಪುನಃ ನೀಡಿರಿ. ഞാൻ അങ്ങയെ മഹത്വപ്പെടുത്തിയല്ലോ. ನಾವು ನಿಮ್ಮನ್ನು ಮಹಿಮೆ ಪಡಿಸುತ್ತೇನೆ. നമ്മളൊന്ന് വായിച്ച യോഹന്നാൻ 17-ാം അധ്യായം 1 മുതലേ. ಯೋಹನ್ನನ ಸುವಾರ್ತೆ 17ನೇ ಅಧ್ಯಾಯ 1ರಿಂದ ವಾಕ್ಯಗಳು. ಯೇಸು ಸ್ವಾಮಿ ಅವರೊಡನೆ ಹೀಗೆ ಮಾತನಾಡಿದ ಮೇಲೆ ಆಕಾಶದತ್ತ ಕಣ್ಣೆತ್ತಿ ನೋಡಿ, ಪಿತನೇ, ನಿರೀಕ್ಷಿಸಿದ ಗಳಿಗೆ ಬಂದಿದೆ. ನಿಮ್ಮ ಪುತ್ರನು ನಿಮ್ಮ ಮಹಿಮೆಯನ್ನು ಬೆಳಗಿಸುವಂತೆ ನೀವು ಆತನ ಮಹಿಮೆಯನ್ನು ಬೆಳಗಿಸಿರಿ. ഒന്നുകൂടി.
ನರಮಾನವರೆಲ್ಲರ ಮೇಲೆ ನೀವು ಆತನಿಗೆ ಅಧಿಕಾರವನ್ನು ಕೊಟ್ಟಿರುವಿರಿ. ಇದರಿಂದಾಗಿ ನೀವು ಆತನಿಗೆ ಒಪ್ಪಿಸಿರುವ ಎಲ್ಲರಿಗೆ ನಿತ್ಯ ಜೀವವನ್ನು ಆತನು ನೀಡುವನು. ಏಕೈಕ ನಿಜ ದೇವರಾದ ನಿಮ್ಮನ್ನು ನೀವು ಕಳುಹಿಸಿಕೊಟ್ಟ ಯೇಸು ಕ್ರಿಸ್ತನನ್ನು ಅರಿತುಕೊಳ್ಳುವುದೇ ನಿತ್ಯ ಜೀವ. 5ാം വാക്യം. ಪಿತನೇ, ಜಗತ್ತು ಉಂಟಾಗುವ ಮೊದಲೇ ನಿಮ್ಮೊಡನೆ ನನಗಿದ್ದ ಅದೇ ಮಹಿಮೆಯನ್ನು ಕೊಟ್ಟು ನನ್ನನ್ನು ಈಗ ನಿಮ್ಮ ಸನ್ನಿಧಿಯಲ್ಲಿ ಮಹಿಮೆ ಪಡಿಸಿರಿ. Praise the Lord. Praise the Lord. Hallelujah. Hallelujah. യേശു തന്നെ മഹത്വപ്പെടുത്തണമെന്ന് പിതാവിനോട് അപേക്ഷിക്കുകയാണ്. ಯೇಸು ಸ್ವಾಮಿ ತನ್ನನ್ನು ಮಹಿಮೆ ಪಡಿಸಲು ತನ್ನ ತಂದೆಯಲ್ಲಿ ಕೇಳಿಕೊಳ್ಳುತ್ತಾರೆ. താൻ വന്നത് ನಾನು ಬಂದದ್ದು പിതാവിനെ ലോകത്തിന് കൊടുക്കാൻ വേണ്ടിയിട്ടാണ്. ಪಿತನೇ, ಜಗತ್ತು ಉಂಟಾಗುವ ಮೊದಲೇ. ഇതെന്റെ അവസാന ഘട്ടമാണ്. ಇದು ಕೊನೆಯ ಗಳಿಗೆ. താൻ പിതാവിനെ കൊടുത്തു കഴിഞ്ഞു. ನಾನು ನನ್ನ ಪಿತನನ್ನು ಕೊಟ್ಟು ಆಗಿದೆ. എല്ലാ ജനരും അത് സ്വീകരിച്ചിട്ടില്ല. ಎಲ್ಲರೂ ಆದರೆ ಸ್ವೀಕರಿಸಲಿಲ್ಲ. ഇനി നീ എന്താ ചെയ്യേണ്ടത്? ಇನ್ನು ನೀನು ಏನು ಮಾಡಬೇಕು? എനിക്ക് ആ മഹത്വം തരയണമേ, ನನಗೆ ಆ ಮಹಿಮೆಯನ್ನು ಕೊಡು. പിതാവിനോട് അപേക്ഷിക്കുകയാണ്. ತನ್ನ ತಂದೆಯಲ್ಲಿ ಬೇಡಿಕೊಳ್ಳುತ್ತಾರೆ. ജനം മുഴുവൻ അറിയാൻ വേണ്ടിയിട്ട്, ಜನತೆ ಇಡೀ ಅರಿಯಬೇಕು. ജനം രക്ഷ പ്രാപിക്കാൻ വേണ്ടി, ಜನರು ರಕ್ಷಣೆ ಹೊಂದಬೇಕು. ഹല്ലേലൂയ, ಹಾಲೆಲೂಯ, ഹല്ലേലൂയ. ಹಾಲೆಲೂಯ. ഒരു ക്രിസ്ത്യാനിയുടെ പ്രത്യേകത എന്താ? ಒಬ್ಬ ಕ್ರೈಸ್ತವನ ಪ್ರತ್ಯೇಕತೆ ಏನು? നമ്മുടെ മഹത്വം ನಮ್ಮ ಮಹಿಮೆ ആര് നഷ്ടപ്പെടുത്തിയാലും, ಯಾರೇ ನಷ್ಟಪಡಿಸಿದರು, നാം തന്നെ നഷ്ടപ്പെടുത്തിയാലും, ನಾವೇ ನಷ್ಟ ಮಾಡಿಕೊಂಡರು അത് തിരിച്ചു തരുന്ന ഒരു ദൈവമാണ് നമ്മുടെ. ಅದು ಮರಳಿ ಕೊಡುವಂತ ಒಬ್ಬ ದೇವರು ನಮಗಿದ್ದಾರೆ. അപ്പൊ അതുകൊണ്ട് ಆದ್ದರಿಂದ ഇവിടെ ഇരിക്കുന്ന ഓരോ മകനും മകളും ചിന്തിക്കണം, ಇಲ್ಲಿರುವ ಪ್ರತಿಯೊಬ್ಬ ಮಗನು ಮಗಳು ಚಿಂತಿಸಬೇಕಾದುದು, നിനക്ക് മഹത്വം നഷ്ടപ്പെട്ടു പോയിട്ടുണ്ടേ എങ്കിൽ, ನಿನ್ನ ಮಹಿಮೆ ಎಲ್ಲಿಯಾದರೂ ನಷ್ಟವಾದರೆ, ചിലപ്പോൾ അത് ആരോഗ്യമാകാം, ಅದು ನಿನ್ನ ಆರೋಗ್ಯವಿರಬಹುದು, സമ്പത്താകാം, ನಿನ್ನ ಆಸ್ತಿಪಾಸ್ತಿ ಆಗಿರಬಹುದು, ജോലിയാകാം, ನಿನ್ನ ಕೆಲಸ ಕಾರ್ಯಗಳಾಗಿರಬಹುದು, നിന്റെ സൗന്ദര്യമാകാം, ನಿನ್ನ ಸೌಂದರ್ಯವೇ ಇರಬಹುದು. എന്നാൽ ಆದರೂ അത് തിരിച്ചു തരാൻ ശക്തനാണ് നമ്മുടെ ദൈവം. ಅದು ನಿನಗೆ ಮರಳಿ ಕೊಡಲು ಶಕ್ತನು ನಿನ್ನ ದೇವರು. നിനക്ക് നഷ്ടപ്പെട്ടതെല്ലാം ദൈവത്തിന്റെ കരങ്ങളിലുണ്ട്. ನಿನಗೆ ನಷ್ಟವಾದುದೆಲ್ಲವೂ ದೇವರ ಕರಗಳಲ್ಲಿ ಇವೆ. നിനക്ക് നഷ്ടപ്പെട്ടതെല്ലാം, ನಿನಗೆ ನಷ್ಟವಾದುದೆಲ್ಲವೂ അത് ദൈവത്തിന്റെ കരങ്ങളിലുണ്ട്. ಅದು ದೇವರ ಕರಗಳಲ್ಲಿ ಇವೆ. അപ്പൊ അതുകൊണ്ട് ಆದ್ದರಿಂದ എന്നെ മഹത്വപ്പെടുത്തുന്ന ഒരു ദൈവം, ജീവിക്കുന്ന ദൈവം, ನನ್ನನ್ನು ಮಹಿಮೆ ಪಡಿಸುವ ಒಂದು ಜೀವಿಸುವ ಒಬ್ಬ ದೇವ എനിക്ക് ഈ ഭൂമിയിലുണ്ട്. ನನಗೆ ಈ ಭೂಮಿಯಲ್ಲಿ ಇದ್ದಾನೆ. ഹല്ലേലൂയ, 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 ഹല്ലേലൂയ. ഹല്ലേലൂയ. നിയമാവർത്തന പുസ്തകം 4-ാം അധ്യായം 7-ാം വാക്യം. ധർമ്മോപദേശ കാണ്ഡ 4ನೇ ಅಧ್ಯಾಯ 7ನೇ ವಾಕ್ಯ. നാം വിളിച്ചപേക്ഷിക്കുമ്പോഴൊക്കെയും, ನಾವು ಕೂಗಿ ಕರೆಯುವಾಗ, നാം വിളിച്ചപേക്ഷിക്കുമ്പോഴൊക്കെയും, ನಾವು ಕೂಗಿ ಕರೆಯುವಾಗಲೆಲ್ಲ ദൈവം അടുത്തുള്ള, ದೇವರು ಹತ್ತಿರವಿರುವಂತಹ വേറെ ഏത് ശ്രേഷ്ഠ ജനതയാണുള്ളത്? ಬೇರೆ ಯಾವ ಶ್ರೇಷ್ಠ ಜನತೆ ಇದ್ದಾರೆ? നാം വിളിച്ചപേക്ഷിക്കുമ്പോഴൊക്കെയും, ನಾವು ಕೂಗಿ ಕರೆಯುವಾಗಲೆಲ್ಲ ദൈവം നമ്മുടെ അടുത്തുള്ള, നിനക്ക് നഷ്ടപ്പെട്ട മഹത്വങ്ങളെല്ലാം തരാൻ ശക്തനായവൻ, ನಿನಗೆ ನಷ್ಟವಾದ ಮಹಿಮೆಯನ್ನೆಲ್ಲ ತಿರುಗಿ ಕೊಡುವಂತಹ ഒരു ദൈവം നമുക്കുണ്ട്. ಒಬ್ಬ ದೇವನು ನಮಗಿದ್ದಾನೆ. യേശയ്യ 60:17. ಯೆಶಾಯ 60:17. നഷ്ടപ്പെട്ട മഹത്വം ഞാൻ തിരിച്ചു കൊടുക്കും. ನಷ್ಟವಾದಂತಹ ಮಹಿಮೆಯನ್ನು ಮರಳಿ ನೀಡುವೆನು. നഷ്ടപ്പെട്ട സ്വർണ്ണത്തെ ഞാൻ തിരിച്ചു കൊടുക്കും. ನಷ್ಟವಾದ ಬಂಗಾರವನ್ನು ನಿಮಗೆ ಮರಳಿ ಕೊಡುವೆನು. ഹല്ലേലൂയ, 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 ഹല്ലേലൂയ. ഹല്ലേലൂയ. ദൈവമേ, അവിടെ തന്നെ നീ മഹത്വപ്പെടുത്തണമേ. ದೇವರ ಸನ್ನಿಧಿ ದೇವರು ಮಹಿಮೆ ಪಡಿಸಬೇಕು. നമുക്ക് എഴുന്നേറ്റ് നിൽക്കാം. ಎದ್ದು ನಿಂತುಕೊಳ್ಳುವ. മഹത്വപ്പെടുത്തുക, ದೇವರ ನಾಮವನ್ನು ಮಹಿಮೆ ಪಡಿಸಲು കർത്താവിന്റെ സന്നിധിയിൽ നമ്മൾ എളിമപ്പെട്ട് നിൽക്കുക. ಪ್ರಭುವಿನ ಸನ್ನಿಧಿಯಲ್ಲಿ ತಾಳ್ಮೆಯೊಂದಿಗೆ ಆಗಿರಿ. പിതാവായ ദൈവം അയച്ച പുത്രൻ, ತಂದೆಯಾದ ದೇವರು ಕಳುಹಿಸಿದಂತಹ ಪುತ್ರ, അവിടുന്ന് ഒരു മനുഷ്യന്റെ രൂപം ಪಾಪ ಇಲ್ಲದಿದ್ದರೂ ಪಾಪಿಯಾಗಿ ಕೊಲ್ಲಲ್ಪಟ್ಟ, അവിടുന്ന് കുരിശിലെ മരണം ഏറ്റെടുത്തു. ಆ ಶಿಲುಬೆಯ ಮರಣವನ್ನೇ ಅವನು ಸ್ವೀಕರಿಸಿದ. നമ്മെ മഹത്വപ്പെടുത്തുക, ನಮ್ಮನ್ನು ಮಹಿಮೆ ಪಡಿಸಲು. ഹല്ലേലൂയ, 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 ഹല്ലേലൂയ. ഹല്ലേലൂയ. സ്നേഹമുള്ളവരെ, ಪ್ರಿಯರೇ, ആര് തകർത്താലും, ಯಾರೇ ನಮ್ಮನ್ನು ನಾಶ ಮಾಡಿದರು, ആര് നമ്മെ മുറിപ്പെടുത്തിയാലും, ಯಾರೇ ನಮಗೆ ಗಾಯಗಳನ್ನು ಕೊಟ್ಟರು, ആര് നമ്മെ വെറുത്താലും, ಯಾರೇ ನಮ್ಮ ಮೇಲೆ ವೈರಾಗ್ಯವಿಟ್ಟು
ಬೇಡಿಕೊಂಡರು, പിതാവായ ദൈവം നമ്മെ മഹത്വപ്പെടുത്തിയാൽ ತಂದೆಯಾದ ದೇವರು ನಮ್ಮನ್ನು ಮಹಿಮೆ ಪಡಿಸಿದರೆ നമുക്ക് നഷ്ടപ്പെട്ടതെല്ലാം തിരിച്ചു കിട്ടും. ನಮಗೆ ನಷ್ಟವಾದುದೆಲ್ಲವೂ ಮರಳಿ ಲಭಿಸುತ್ತದೆ. ഹല്ലേലൂയ ഹല്ലേലൂയ, ഹല്ലേലൂയ ഹല്ലേലൂയ, ഹല്ലേലൂയ ഹല്ലേലൂയ, ഹല്ലേലൂയ ഹല്ലേലൂയ, ഹല്ലേലൂയ ഹല്ലേലൂയ, ഹല്ലേലൂയ. ഹല്ലേലൂയ. നമുക്ക് വിശുദ്ധ ബലിക്കായിട്ട് ഒരുങ്ങാം. പരിശുദ്ധ ബലിಗಾಗಿ ಸಿದ್ಧರಾಗೋಣ. ಇವತ್ತಿನ ಬಲಿಪೂಜೆಯನ್ನು ಕೊಟ್ಟವರು ಥ್ಯಾಂಕ್ಸ್ ಗಿವಿಂಗ್
ರೊನಾಲ್ಡ್ ಮೊಂತೇರೋ, ಶಾಂತಿ ರೊನಾಲ್ಡ್, ಲವೀನಾ ಅವರ ಆರೋಗ್ಯಕ್ಕಾಗಿ, ಮಾಲಿ ಡಿಸೋಜಾ, ರೀಮಾ ಡಿಸೋಜಾ, ಬಿಜು ಆ್ಯಂಟೋನಿ. ಸೋಲ್ಮಾಸ್ ಆತ್ಮಗಳಿಗಾಗಿ, ತೆರೇಸಾ ಡಿಸೋಜಾ, ಜೋಸೆಫ್, ತೆರೇಸಾ, ಲೂರ್ದಿಲಿಯಮ್ಮ, ಎಲ್ಲ ಫ್ಯಾಮಿಲಿ ಸೋಲ್, ಜ್ಯೋತಿ ಮತ್ತು ಫ್ಯಾಮಿಲಿ, ಆ್ಯಂಟೋನಿ, ಅಬ್ರಹಾಂ ಮತ್ತು ಎಲ್ಲ ಆತ್ಮಗಳಿಗಾಗಿ ಈ ಇಂಟೆನ್ಷನ್ಗಳೆಲ್ಲ ಸಮರ್ಪಣೆ ಮಾಡುತ್ತಾ ಈ ಬಲಿಪೂಜೆಯಲ್ಲಿ ಅವರಿಗಾಗಿ ನಾವು ಪ್ರಾರ್ಥಿಸೋಣ. ಎಲ್ಲರೂ ಎದ್ದು ನಿಂತುಕೊಳ್ಳೋಣ. ಬಲಿಪೂಜೆಯಲ್ಲಿ ನಾವು ಭಾಗವಹಿಸೋಣ. ಚಪ್ಪಳೆ ತಟ್ಟುತ್ತಾ ಎಲ್ಲರೂ ಸಂತೋಷ. ಇರುವವನಾಗಿರುವಾತ ನೀನು ನನ್ನ ಕೈ ಹಿಡಿದು ನಡೆಸುವೆಯ, ನನ್ನ ಜೀವ ನನ್ನಾತ್ಮ ನೀನು, ನಿನ್ ಜೀವ ನನಗೀತೆಯ. ಇರುವವನಾಗಿರುವಾತ ನೀನು ನನ್ನ ಕೈ ಹಿಡಿದು ನಡೆಸುವೆಯ, ನನ್ನ ಜೀವ ನನ್ನಾತ್ಮ ನೀನು, ನಿನ್ನ ಜೀವ. ಇರುವವನಾಗಿರುವಾತ ನೀನು ನನ್ನ ಕೈ ಹಿಡಿದು ನಡೆಸುವೆಯ, ನನ್ನ ಜೀವ ನನ್ನಾತ್ಮ ನೀನು, ನಿನ್ನ ಜೀವ ನನಗೀತೆಯ. ಇರುವವನಾಗಿರುವಾತ ನೀನು ನನ್ನ ಕೈ ಹಿಡಿದು ನಡೆಸುವೆಯ, ನನ್ನ ಜೀವ ನನ್ನಾತ್ಮ ನೀನು, ನಿನ್ನ ಜೀವ ನನಗಿದ್ದೀಯ. ಇರುವವನಾಗಿರುವಾತ ನೀನು ನನ್ನ ಕೈ ಹಿಡಿದು ನಡೆಸುವೆಯ, ಇರುವವನಾಗಿರುವಾತ ನೀನು ನನ್ನ ಕೈ ಹಿಡಿದು ನಡೆಸುವೆಯ. ಓಹೋ ಹಲ್ಲೇಲುಯಾ 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 ಹಲ್ಲೇಲುಯಾ. ಮುಳುಗುವ ದೋಣಿಯ ರಕ್ಷಿಸಿದೆ, ಸಾಗರಕ್ಕೂ ಒಡೆಯನೆಂದು ನೀ ಸಾರಿದೆ. ಓ ಮುಳುಗುವ ದೋಣಿಯ ರಕ್ಷಿಸಿದೆ, ಸಾಗರಕ್ಕೂ ಒಡೆಯನೆಂದು ನೀ ಸಾರಿದೆ. ಭೂಮಂಡಲ ಕೈಲಿ ಹಿಡಿದವನೇ, ಭೂಮಂಡಲ ಕೈಲಿ ಹಿಡಿದವನೇ, ಜೊತೆಗಿರು ಈ ಪಯಣದಿ ಓ ಕರ್ತನೇ, ಜೊತೆಗಿರು ಈ ಪಯಣದಿ ಓ ಕರ್ತನೇ, ಜೊತೆಗಿರು ಈ ಪಯಣದಿ ಓ ಕರ್ತನೇ, ಜೊತೆಗಿರು ಈ ಪಯಣದಿ ಓ ಕರ್ತನೇ. ಇರುವವನಾಗಿರುವಾತ ನೀನು ನನ್ನ ಕೈ ಹಿಡಿದು ನಡೆಸುವೆಯ, ನನ್ನ ಜೀವ ನನ್ನಾತ್ಮ ನೀನು, ನಿನ್ನ ಜೀವ ನನಗೀತೆಯ. ಓ ಇರುವವನಾಗಿರುವಾತ ನೀನು ನನ್ನ ಕೈ ಹಿಡಿದು ನಡೆಸುವೆಯ, ನನ್ನ ಜೀವ ನನ್ನಾತ್ಮ ನೀನು, ನಿನ್ನ
ನಿನ್ ಜೀವ ನನಗಿದ್ದೀಯ. ಕಷ್ಟದ ಕಡಲಿನ ತೀರದಲ್ಲಿ ಮೊರೆಯಿಡುವೆ ನಿನ್ನನ್ನೇ ನನ್ನ ರಕ್ಷಕ. ಓ ಕಷ್ಟದ ಕಡಲಿನ ತೀರದಲ್ಲಿ ಮೊರೆಯಿಡುವೆ ನಿನ್ನನ್ನೇ ನನ್ನ ರಕ್ಷಕ. ಕಷ್ಟದ ಕಡಲಿನ ತೀರದಲ್ಲಿ ಮೊರೆಯಿಡುವೆ ನಿನ್ನನ್ನೇ ನನ್ನ ರಕ್ಷಕ. ಕಷ್ಟದ ಕಡಲಿನ ತೀರದಲ್ಲಿ ಮೊರೆಯಿಡುವೆ ನಿನ್ನನ್ನೇ ನನ್ನ ರಕ್ಷಕ. ಕಡಲನ್ನು ಹೊಡೆದು ಆದಿಯ ಮಾಡಿದೆ, ಕಡಲನ್ನು ಹೊಡೆದು ಆದಿಯ ಮಾಡಿದೆ, ಕಡಲನ್ನು ಹೊಡೆದು ಆದಿಯ ಮಾಡಿದೆ, ಕಡಲನ್ನು ಹೊಡೆದು ಆದಿಯ ಮಾಡಿದೆ. ಕಷ್ಟದ ಕಡಲನ್ನು ದಾಟಿಸಬಾ, ಕಷ್ಟದ ಕಡಲನ್ನು ದಾಟಿಸಬಾ, ಕಷ್ಟದ ಕಡಲನ್ನು ದಾಟಿಸಬಾ, ಕಷ್ಟದ ಕಡಲನ್ನು ದಾಟಿಸಬಾ. ಇರುವವನಾಗಿರುವಾತ ನೀನು ನನ್ನ ಕೈ ಹಿಡಿದು ನಡೆಸುವೆಯಾ. ನನ್ನ ಜೀವ ನನ್ನಾತ್ಮ ನೀನು, ನಿನ್ ಜೀವ ನನಗಿದ್ದೀಯಾ. ಓ ಇರುವವನಾಗಿರುವಾತ ನೀನು ನನ್ನ ಕೈ ಹಿಡಿದು ನಡೆಸುವೆಯಾ. ನನ್ನ ಜೀವ ನನ್ನಾತ್ಮ ನೀನು, ನಿನ್ನ ಜೀವ ನನಗಿದ್ದೀಯಾ. ಇರುವವನಾಗಿರುವಾತ ನೀನು ನನ್ನ ಕೈ ಹಿಡಿದು ನಡೆಸುವೆಯಾ. ಇರುವವನಾಗಿರುವಾತ ನೀನು ನನ್ನ ಕೈ ಹಿಡಿದು ನಡೆಸುವೆಯಾ. ಹಲ್ಲೆಲೂಯಾ 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 ಹಲ್ಲೆಲೂಯಾ. കണ്ണുകൾ അടച്ച കരങ്ങൾ നെഞ്ചോട് ചേർത്ത് വെച്ച് ഒരു നിമിഷം നമുക്ക് നമ്മെ തന്നെ വിശുദ്ധ ബലിക്ക് സമർപ്പിക്കാം. ಕಣ್ಣುಗಳನ್ನು ಮುಚ್ಚಿ ಕರಗಳನ್ನು ಜೋಡಿಸಿ ನಮ್ಮನ್ನೇ ಪೂರ್ಣವಾಗಿ ಸಮರ್ಪಿಸಿಕೊಳ್ಳುವ നമ്മുടെ നിയോഗങ്ങളെ കർത്താവിന് സമർപ്പിക്കാം. ನಮ್ಮ ಬೇಡಿಕೆಗಳನ್ನು ಸಮರ್ಪಿಸಿಕೊಳ್ಳಿ. മത്തായി 9:36. മത്തായിನ സുവാർത്ത 9:36. ജനക്കൂട്ടത്തെ കണ്ടപ്പോൾ അവിടുന്ന് അവരുടെ മേൽ അനുകമ്പ തോന്നി. ಜನಸಮೂಹವನ್ನು ಕಂಡಾಗ ಅವರ ಮೇಲೆ ಅನುಕಂಪ ತೋರಿ. എന്തെന്നാൽ അവർ ഇടയനല്ലാത്ത ആടുകളെ പോലെ നിസ്സഹായരും പരിഭ്രാന്തരുമായിരുന്നു. ಯಾಕೆಂದರೆ ಇಲ್ಲದ ಆಡುಗಳ ರೀತಿ ಆಗಿದ್ದರು ಆ ಜನತೆ. നമുക്കെല്ലാവർക്കും ചെന്ന് വിശുദ്ധ ബലി ആരംഭിക്കാം. ನಮಗೆ ಒಟ್ಟು ಸೇರಿ ಪರಿಶುದ್ಧ ಬಲಿ ಪೂಜೆಯನ್ನು ಪ್ರಾರಂಭ ಮಾಡುವ. ಪಿತಾಸುತಾನು ಮತ್ತು ಪವಿತ್ರಾತ್ಮನ ನಾಮದಲ್ಲಿ ಮಹೋನ್ನತದಲ್ಲಿ ದೇವರಿಗೆ ಮಹಿಮೆಯಾಗಲಿ. ಭೂಲೋಕದಲ್ಲಿ ಮಾನವರಿಗೆ
ಶಾಂತಿಯು ಭರವಸೆಯು ಎಂದೆಂದಿಗೂ ಇರಲಿ. ಪರಲೋಕದಲ್ಲಿರುವ ನಮ್ಮ ತಂದೆ, ನಿಮ್ಮ ನಾಮಕ್ಕೆ ಸ್ತೋತ್ರವಾಗಲಿ. ನಿಮ್ಮ ರಾಜ್ಯ ಬರಲಿ. ನಿಮ್ಮ ಚಿತ್ತ ಪರಲೋಕದಲ್ಲಿ ನೆರವೇರುವ ಪ್ರಕಾರ ಭೂಲೋಕದಲ್ಲಿಯೂ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಇಂದು ನಮಗೆ ಕೊಡಿರಿ. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವ ಪ್ರಕಾರ ನಮ್ಮ ಪಾಪಗಳನ್ನು ಕ್ಷಮಿಸಿರಿ. ನಮ್ಮನ್ನು ಶೋಧನೆಗೆ ಒಳಪಡಿಸದೆ ಕೇಡಿನಿಂದ ನಮ್ಮನ್ನು ರಕ್ಷಿಸಿರಿ. ಏಕೆಂದರೆ ರಾಜ್ಯಭಾರವು, ಅಧಿಕಾರವು, ಮಹಿಮೆಯು ಯುಗಯುಗಾಂತರಕ್ಕೂ ನಿಮ್ಮದೇ ಆಗಿದೆ. ಪರಲೋಕದಲ್ಲಿರುವ ನಮ್ಮ ತಂದೆ, ಇಹಪರಗಳು ನಿಮ್ಮ ವೈಭವದಿಂದ ತುಂಬಿವೆ. ನೀವು ಭರಿಸಿದರು 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 ಎಂದು ದೇವದೂತರು ಮಾನವರು ಘೋಷಿಸುತ್ತಾರೆ. ಪ್ರಾರ್ಥಿಸೋಣ. ಪ್ರಭುವಿನ ಶಾಂತಿ ನಮ್ಮೊಂದಿಗಿರಲಿ. ನಮ್ಮ ಪ್ರಭುವಾದ ದೇವರೇ, ಮಾನವ ಕುಲದ ನವೀಕರಣ ಮತ್ತು ಉದ್ಧಾರಕ್ಕಾಗಿ ನಿಮ್ಮ ಪ್ರಿಯ ಸುಧನು ದಯಪಾಲಿಸಿದ ಪಾವನ ರಹಸ್ಯಗಳ ನಿರ್ವಹಣೆಗೆ ಅಶಕ್ತರಾದ ನಮ್ಮನ್ನು ಅನುಗ್ರಹಿಸಿರಿ. ಪಿತಾಸುಧ ಮತ್ತು ಪವಿತ್ರಾತ್ಮರಾಗಿರುವ ಸರ್ವೇಶ್ವರ ಸದಾ ಕಾಲಕ್ಕೂ ಆಮೆನ್. ಯೇಸುನಾಮ ಅತಿಶಯ ನಾಮ, ಪಾಪಿಗೆ ಪದನಾಮ. ಶ್ರೀ ಯೇಸುನಾಮ ಅತಿಶಯ ನಾಮ, ಪಾಪಿಗೆ ಪದನಾಮ. ಹಲ್ಲೆಲೂಯ. ಶ್ರೀ ಯೇಸುನಾಮ ಅತಿಶಯ ನಾಮ, ಪಾಪಿಗೆ ಪದನಾಮ. ಶ್ರೀ ಯೇಸುನಾಮ ಅತಿಶಯ ನಾಮ, ಪಾಪಿಗೆ ಪದನಾಮ. ಎಲ್ಲ ನಾಮದಲ್ಲೂ ಮೇಲಾದ ನಾಮ ಯೇಸುವಿನ ದಿವ್ಯ ನಾಮ. ಎಲ್ಲ ನಾಮದಲ್ಲೂ ಮೇಲಾದ ನಾಮ ಯೇಸುವಿನ ದಿವ್ಯ ನಾಮ. ಸರ್ವ ಜನರೆಲ್ಲ ಅಡ್ಡ ಬಿದ್ದು ಸ್ತೋತ್ರ ಮಾಡಿ ಹರ್ಷದಿಂದ ಹಾಡುವ ನಾಮ. ಸರ್ವ ಜನರೆಲ್ಲ ಅಡ್ಡ ಬಿದ್ದು ಸ್ತೋತ್ರ ಮಾಡಿ ಹರ್ಷದಿಂದ ಹಾಡುವ ನಾಮ. ಹಲ್ಲೆಲೂಯ. ಶ್ರೀ ಯೇಸು ನಾಮ ಅತಿಶಯ ನಾಮ, ಪಾಪಿಗೆ ಪದನಾಮ. ಹಲ್ಲೆಲೂಯ. ಶ್ರೀ ಯೇಸು ನಾಮ ಅತಿಶಯ ನಾಮ, ಪಾಪಿಗೆ ಪದನಾಮ. ಲೆಕ್ಕವಿಲ್ಲದಷ್ಟು ಪಾಪ ನನ್ನಿಂದ ತೆಗೆಯಲು ನನಗಾಗಿ ಬಂದ ನಾಮ. ಲೆಕ್ಕವಿಲ್ಲದಷ್ಟು ಪಾಪ ನನ್ನಿಂದ ತೆಗೆಯಲು ನನಗಾಗಿ ಬಂದ ನಾಮ. ಓ, ಲೆಕ್ಕವಿಲ್ಲದಷ್ಟು ಪಾಪ ನನ್ನಿಂದ ತೆಗೆಯಲು ನನಗಾಗಿ ಬಂದ ನಾಮ. ಲೆಕ್ಕವಿಲ್ಲದಷ್ಟು ಪಾಪ ನನ್ನಿಂದ ತೆಗೆಯಲು ನನಗಾಗಿ ಬಂದ ನಾಮ. ಅನ್ಯನೆಂದು ತಳ್ಳದೆನ್ನ ಧನ್ಯನಾಗಿ ಮಾಡಲು ಬಂದ ಉನ್ನತದ ಪುಣ್ಯನಾಮ. ಅನ್ಯನೆಂದು ತಳ್ಳದೆನ್ನ ಧನ್ಯನಾಗಿ ಮಾಡಲು ಬಂದ ಉನ್ನತದ ಪುಣ್ಯನಾಮ. ಹಲ್ಲೆಲೂಯ. ಶ್ರೀ ಯೇಸು ನಾಮ ಅತಿಶಯ ನಾಮ, ಪಾಪಿಗೆ ಪದನಾಮ. ಹಲ್ಲೆಲೂಯ. ಶ್ರೀ ಯೇಸು ನಾಮ ಅತಿಶಯ ನಾಮ, ಪಾಪಿಗೆ ಪದನಾಮ. ಹಲ್ಲೆಲೂಯ. ಶ್ರೀ ಯೇಸು ನಾಮ ಅತಿಶಯ ನಾಮ, ಪಾಪಿಗೆ ಪದನಾಮ. ಹಲ್ಲೆಲೂಯ. ಶ್ರೀ ಯೇಸು ನಾಮ ಅತಿಶಯ ನಾಮ,
ಪಾಪಿಗೆ ಪದನಾಮ. ಪ್ರಾರ್ಥಿಸೋಣ. ಪ್ರಭುವಿನ ಶಾಂತಿ ನಮ್ಮೊಂದಿಗಿರಲಿ. ನಮ್ಮ ಪ್ರಭುವಾದ ದೇವರೇ, ನೀವು ದಯಪಾಲಿಸಿರುವ ಸಕಲ ನೆರವು ಮತ್ತು ವರಗಳಿಗಾಗಿ ನಿಮಗೆ ಯಥೋಚಿತವಾದ ಕೃತಜ್ಞತೆಯನ್ನು ಸಲ್ಲಿಸಲು ನಾವು ಅಶಕ್ತರಾಗಿದ್ದೇವೆ. ಆದರೂ ಸಕಲ ಸೌಭಾಗ್ಯ ಮತ್ತು ವರಗಳ ಮಹಿಮಾತಿಶಯದಿಂದ ಶೋಭಿಸುತ್ತಿರುವ ಧರ್ಮಸಭೆಯಲ್ಲಿ ಸಕಲ ಚರಾಚರಗಳ ಒಡೆಯರು ಸೃಷ್ಟಿಕರ್ತರು ಆದ ನಿಮ್ಮನ್ನು ನಿರಂತರ ಸ್ತುತಿಸಿ ಮಹಿಮೆ ಪಡಿಸುತ್ತೇವೆ. ಪಿತಾಸುಧ ಮತ್ತು ಪವಿತ್ರಾತ್ಮರಾಗಿರುವ ಸರ್ವೇಶ್ವರ ಸದಾ ಕಾಲಕ್ಕೂ ಆಮೆನ್. ನಿಖಿಲೇಶ್ವರನಿಗೆ ನಮನ, ಕ್ರಿಸ್ತೇಶ್ವರನಿಗೆ ನಮನ. ನಿಖಿಲೇಶ್ವರನಿಗೆ ನಮನ, ಕ್ರಿಸ್ತೇಶ್ವರನಿಗೆ ನಮನ. ನಮೋ ನಮೋ ನಮನ, ನಮೋ ನಮೋ ನಮನ. ನಮೋ ನಮೋ ನಮನ, ನಮೋ ನಮೋ ನಮನ. ತನುವೋದ್ಧಾರಕನೇ ನಮನ, ಕೃತ್ಮೋದ್ಧಾರಕನೇ ನಮನ. ತನುವೋದ್ಧಾರಕನೇ ನಮನ, ಆತ್ಮೋದ್ಧಾರಕನೇ ನಮನ. ನಮೋ ನಮೋ ನಮನ, ನಮೋ ನಮೋ ನಮನ. ನಮೋ ನಮೋ ನಮನ, ನಮೋ ನಮೋ ನಮನ. ಪ್ರಾರ್ಥಿಸೋಣ. ಪ್ರಭುವಿನ ಶಾಂತಿ ನಮ್ಮೊಂದಿಗಿರಲಿ. ಎಲ್ಲರೂ ಎತ್ತಿ ಹೇಳಿ, ನನ್ನ ಕರ್ತರೇ, ನನ್ನ ಕರ್ತರೇ, ನೀವು ನಿಜವಾಗಿಯೂ ನಮ್ಮ ಶರೀರಗಳನ್ನು ಪುನರುತ್ಥಾನಗೊಳಿಸುವವರು, ನಮ್ಮ ಆತ್ಮೋದ್ಧಾರಕರು, ನಮ್ಮ ಜೀವವನ್ನು ನಿತ್ಯವೂ ಪರಿಪಾಲಿಸುವವರು ಆಗಿದ್ದೀರಿ. ಆದುದರಿಂದ ನಿಮಗೆ ಸ್ತುತಿ, ಕೃತಜ್ಞತೆ, ಆದರ ಆರಾಧನೆಗಳನ್ನು ಸಲ್ಲಿಸಲು ಸದಾ ಬದ್ಧರಾಗಿದ್ದೇವೆ. ಸಮಸ್ತ ಸೃಷ್ಟಿಯ ಪ್ರಭುವೇ, ಸದಾ ಕಾಲಕ್ಕೂ ಆಮೆನ್. ಆಮೆನ್. ಪ್ರಾಣದಿಂದ ಹೊಗಳಿರಿ, ಪ್ರಣಾಮ ಮಾಡಿ ಭಜಿಸಿರಿ. ಪ್ರಸಾದ ಜೀವದಾಯಕ ಪ್ರಭಾವವನ್ನು ನುತಿಸಿರಿ. ಪ್ರಾಣದಿಂದ ಹೊಗಳಿರಿ, ಪ್ರಣಾಮ ಮಾಡಿ ಭಜಿಸಿರಿ. ಪ್ರಸಾದ ಜೀವದಾಯಕ ಪ್ರಭಾವವನ್ನು ನುತಿಸಿರಿ. ಪರಿಶುದ್ಧನೇ ನಿಖಿಲೇಶನು, ಪರಿಶುದ್ಧನೇ ಅತಿಶಕ್ತನು. ಪರಿಶುದ್ಧನೇ ನಿಖಿಲೇಶನು, ಪರಿಶುದ್ಧನೇ ಅತಿಶಕ್ತನು. ಪರಿಶುದ್ಧನೇ ಅಮರ್ತ್ಯನು, ಪ್ರಮಾಣೀಡು ಕರುಣೆಯನು. ಪರಿಶುದ್ಧನೇ ಅಮರ್ತ್ಯನು, ಪರಮನೆ ನೀಡು കരുണയണു. ഏകകർത്താവും സൃഷ്ടാവുമായ
ಏಕ ಪ್ರಭು സൃഷ്ടരോ ആദാം ത്രിയേക ദൈവത്തിന് ത്രിയേക ദേവരನ್ನು ഹൃദയം നന്ദിയും സ്തുതിയും പറഞ്ഞുകൊണ്ട് എല്ലാ സ്തുതി മഹിമയൊಂದಿಗೆ ഇരുകരങ്ങളും ഉയർത്തി ಎರಡು ಕರಗಳನ್ನು ಮೇಲೆತ್ತಿ അവിടുത്തെ മഹത്വപ്പെടുത്തുക. ಆ ದೇವರನ್ನು ಮಹಿಮೆ ಪಡಿಸುವ. ಪರಿಶುದ್ಧನೇ ನಿಖಿಲೇಶನು ಪರಿಶುದ್ಧನೇ ಅತಿಶಕ್ತನು ಪರಿಶುದ್ಧನೇ ನಿಖಿಲೇಶನು ಪರಿಶುದ್ಧನೇ ಅತಿಶಕ್ತನು ಪರಿಶುದ್ಧನೇ ಅಮರ್ತ್ಯನು ಪರಮನೇ ನೀಡು ಕರುಣೆಯರು ಪರಿಶುದ್ಧನೇ ಅಮರ್ತ್ಯನು ಪರಮನೇ ನೀಡು ಕರುಣೆಯನು. മനുഷ്യന്റെ ചരിത്രത്തിൽ ഇടപെട്ട ദൈവം ಮನುಷ್ಯನ ಜನನದಲ್ಲಿಯೇ ಇಳಿದು ಬಂದಂತಹ ದೇವರು ദൈവം മനുഷ്യനായി ದೇವರು ಮನುಷ್ಯ ರೂಪ ತಾಳಿ അവനിൽ ജീവന്റെ പ്രകാശമുണ്ടായിരുന്നു. ಅವನಲ್ಲಿ ಜೀವನದ ಪ್ರಕಾಶವಿತ್ತು. മനുഷ്യരെ പ്രകാശിപ്പിക്കുവാൻ അവൻ ലോകത്തിലേക്ക് വന്നു. ಮನುಷ್ಯನನ್ನು ಪ್ರಕಾಶಿಸಲು ಅವನು ಲೋಕಕ್ಕೆ ಇಳಿದು ആ ಬಂದನು. പ്രകാശമായ ദൈവത്തെ ಆ ಪ್ರಕಾಶವಾಗಿರುವ ದೇವರನ್ನು ഏറ്റുപറഞ്ഞുകൊണ്ട് ಎತ್ತಿ ಹೇಳುತ್ತಾ ಪರಿಶುದ್ಧನೇ ನಿಖಿಲೇಶನು ಪರಿಶುದ್ಧನೇ ಅತಿಶಕ್ತನು ಪರಿಶುದ್ಧನೇ ನಿಖಿಲೇಶನು ಪರಿಶುದ್ಧನೇ ಅತಿಶಕ್ತನು ಪರಿಶುದ್ಧನೇ ಅಮರ್ತ್ಯನು ಪರಮನೇ ನೀಡು ಕರುಣೆಯನು ಪರಿಶುದ್ಧನೇ ಅಮರ್ತ್ಯನು ರಾಜ್ಯಗಳು ഞങ്ങൾ കിഴക്കവന്റെ നക്ഷത്രം കണ്ടു. ನೀವು ಆ ದಿಕ್ಕಿನಿಂದ ಕಾಣುವ ನಕ್ಷತ್ರ അവനെ പാർത്ത് ഞങ്ങൾ വന്നിരിക്കുകയാണ്. ಅವರನ್ನು ಕಾಣಲು ನಾವು ಬಂದಿರುವೆವು. ബെത്ലഹേമിലെ ಬೆತ್ಲೆಹೇಮಿನಿಗೆ നമുക്കായി ഉദിച്ച യേശുവിനെ കാണുവാൻ ನಮಗಾಗಿ ಉದಯಿಸಿದಂತ ಯೇಸು ರಕ್ಷಕರನ್ನು ಕಾಣಲು രാജാക്കന്മാരോട് ചേർന്ന് ಆ ಅರಸರುಗಳೊಂದಿಗೆ ಸೇರಿಕೊಂಡು ആട്ടിടയന്മാരോട് ചേർന്ന് ಆ ಆಡು ಕಾವಲುಗಾರರೊಂದಿಗೆ ಸೇರಿ പരിശുദ്ധ അമ്മയോടും ಪರಿಶುದ್ಧ ಮಾತೆಯೊಂದಿಗೆ ಸೇರಿ യൗസേപ്പിനോടും ചേർന്ന് ಆ ಜೋಸೆಫರೊಂದಿಗೆ ಸೇರಿ ಪರಿಶುದ್ಧನೇ ನಿಖಿಲೇಶನು ಪರಿಶುದ್ಧನೇ ಅತಿಶಕ್ತನು ಪರಿಶುದ್ಧನೇ ನಿಖಿಲೇಶನು ಪರಿಶುದ್ಧನೇ ಅತಿಶಕ್ತನು ಪರಿಶುದ್ಧನೇ ಅಮರ್ತ್ಯನು ಪರಮನೇ ನೀಡು ಕರುಣೆಯನು ಪರಿಶುದ್ಧನೇ ಅಮರ್ತ್ಯನು ಪರಮನೇ ನೀಡು ಕರುಣೆಯನು. ಸಂದ್ರಲ್ಲೇ ಸಂಪ್ರೀತನಾಗಿ ನೆಲೆಸಿರುವರು ಪರಿಶುದ್ಧರು ಸ್ತುತ್ಯರ್ಹರು ಸರ್ವಶಕ್ತರು ಅಮರ್ತರು ಆದ ಪ್ರಭುವೇ, ನಿಮ್ಮ ಸ್ವಭಾವಕ್ಕನುಗುಣವಾಗಿ ಸದಾಕಾಲವು ನಮ್ಮಲ್ಲಿ ದಯೆ ತೋರಿ ನಮ್ಮನ್ನು ಅನುಗ್ರಹಿಸಿರಿ. ಪಿತಾಸುಧ ಮತ್ತು ಪವಿತ್ರಾತ್ಮರಾಗಿರುವ ಸರ್ವೇಶ್ವರ ಸದಾಕಾಲವು ಆಮೆನ್. ರೋಮಾನ್ಯರಿಗೆ ಬರೆದ ಪತ್ರಿಕೆಯಿಂದ ವಾಚನ, ಅಧ್ಯಾಯ 13 ವಾಕ್ಯಗಳು 1-7 ತನಕ. ಪ್ರತಿಯೊಬ್ಬನು ತನ್ನ ಮೇಲಿನ ಅಧಿಕಾರಿಗಳಿಗೆ ಅಧೀನನಾಗಿರಬೇಕು. ಅಧಿಕಾರವೆಲ್ಲವೂ ಬರುವುದು ದೇವರಿಂದಲೇ. ಈಗಿರುವ ಅಧಿಕಾರಿಗಳು ದೇವರಿಂದಲೇ ನೇಮಕಗೊಂಡವರು. ಆದುದರಿಂದ ಅಧಿಕಾರವನ್ನು ವಿರೋಧಿಸುವವರು ದೇವರ ಆ ನೇಮಕವನ್ನೇ ವಿರೋಧಿಸುತ್ತಾರೆ. ಅಂಥವರು ಶಿಕ್ಷೆಗೆ ಗುರಿಯಾಗುತ್ತಾರೆ. ಕೆಟ್ಟದ್ದನ್ನು ಮಾಡುವವನೇ ಹೊರತು. ಆದ್ದರಿಂದ
ನಿಮ್ಮ ಅಧಿಕಾರಿಗಳಿಗೆ ಅಧೀನರಾಗಿರಿ. ಕೇವಲ ದಂಡನೆಯನ್ನು ತಪ್ಪಿಸಿಕೊಳ್ಳುವ ಸಲುವಾಗಿ ಅಲ್ಲ, ನಿಮ್ಮ ಮನಸ್ಸಾಕ್ಷಿಯ ಸಲುವಾಗಿ. ನೀವು ಕಂದಾಯವನ್ನು ಕಟ್ಟುತ್ತಿರುವುದು ಈ ಕಾರಣದಿಂದಲೇ. ಅಧಿಕಾರಿಗಳು ದೇವರ ದಾಸರು. ಅವರು ತಮ್ಮ ಪ್ರಸ್ತುತ ಕಾರ್ಯಗಳನ್ನು ನಿರ್ವಹಿಸುವಾಗ ದೇವರ ಸೇವೆಯನ್ನು ಮಾಡುತ್ತಾರೆ. ಆದ್ದರಿಂದ ಸಲ್ಲಿಸಬೇಕಾದುದನ್ನು ಅವರಿಗೆ ಸಲ್ಲಿಸಿರಿ. ಯಾರಿಗೆ ಕಂದಾಯವೋ ಅವರಿಗೆ ಕಂದಾಯವನ್ನು, ಯಾರಿಗೆ ಸುಂಕವೋ ಅವರಿಗೆ ಸುಂಕವನ್ನು, ಯಾರಿಗೆ ವಿಧೇಯತೆಯೋ ಅವರಿಗೆ ವಿಧೇಯತೆಯನ್ನು, ಯಾರಿಗೆ ಗೌರವವೋ ಅವರಿಗೆ ಗೌರವವನ್ನು ಸಲ್ಲಿಸಿರಿ. ದೇವರ ವಾಕ್ಯವಿದು. ದೇವರಿಗೆ ಕೃತಜ್ಞತೆ ಸಲ್ಲಲಿ. Utkáři uberově. ಪ್ರಭುವಿನ ಶಾಂತಿ ನಿಮ್ಮೊಂದಿಗೆ ಇರಲಿ. ನಿಮ್ಮೊಡನೆಯೂ ನಿಮ್ಮ ಆತ್ಮದೊಡನೆಯೂ ಇರಲಿ. ಅಧ್ಯಾಯ 15 ವಾಕ್ಯಗಳು 29ರಿಂದ. ಯೇಸುಸ್ವಾಮಿ ಆ ಸ್ಥಳವನ್ನು ಬಿಟ್ಟು ಗಲೀಲಿಯ ಸರೋವರದ ತೀರದಲ್ಲಿ ನಡೆದು ಒಂದು ಗುಡ್ಡವನ್ನು ಹತ್ತಿ ಅಲ್ಲಿ ಕುಳಿತುಕೊಂಡರು. ಜನರು ಗುಂಪು ಗುಂಪಾಗಿ ಅಲ್ಲಿಗೆ ಬಂದರು. ಕುಂಡರು, ಕುರುಡರು, ಮೂಗರು, ಅಂಗವಿಕಲರು ಮುಂದಾದ ಅನೇಕರನ್ನು ತಮ್ಮೊಡನೆ ಕರೆತಂದು ಯೇಸುವಿನ ಪಾದ ಸನ್ನಿಧಿಯಲ್ಲಿ ಬಿಟ್ಟರು. ಯೇಸು ಅವರನ್ನು ಗುಣಪಡಿಸಿದರು. ಮೂಗರು ಮಾತನಾಡುವುದನ್ನು, ಅಂಗವಿಕಲರು ಸ್ವಸ್ಥರಾಗುವುದನ್ನು, ಕುಂಡರು ನಡೆಯುವುದನ್ನು, ಕುರುಡರು ನೋಡುವುದನ್ನು ಈ ಜನರು ಕಂಡು ಆಶ್ಚರ್ಯಚಕಿತರಾಗಿ ಇಸ್ರಾಯೇಲಿನ ದೇವರನ್ನು ಕೊಂಡಾಡಿದರು. ಪ್ರಭು ಕ್ರಿಸ್ತರಿಗೆ ಮಹಿಮೆಯಾಗಲಿ. കണ്ണുകളടച്ച കരങ്ങൾ നെഞ്ചോട് ചേർത്ത് വെച്ച് കണ്ണുಗಳನ್ನು ಮುಚ್ಚಿ കരಗಳನ್ನು ജോഡിಸಿ. എല്ലാ മഹിമയും നഷ്ടപ്പെട്ടവരാണ് രോഗികൾ. എല്ലാ ಮಹಿಮೆ ನಷ್ಟ ಹೊಂದಿದವರು ರೋಗಿಗಳು, വേദനിക്കുന്നവരെ, ವೇದನಿಸುವವರು, തകർന്നുപോയവരെ, ಸೋತು ಹೋದವರು, പരാജയപ്പെട്ടവരെ, ಪರಾಜಯಗೊಂಡವರು. നമ്മുടെ ദൈവം അവരെ തേടിയാണ് വന്നത്. ನಮ್ಮ ದೇವರು ಅವರನ್ನು ಹುಡುಕಿಕೊಂಡು ಬಂದವರು. നാം ഇവിടെ നിൽക്കുമ്പോൾ, ನಾವಿಲ್ಲಿ ನಿಲ್ಲುವಾಗ നിന്നെ തേടി വന്നൊരു ദൈവം നിന്റെ അടുത്തുണ്ട്. ನಿನ್ನನ್ನು ಹುಡುಕಿಕೊಂಡು ಬಂದ ಒಬ್ಬ ದೇವರು ಇಲ್ಲಿದ್ದಾರೆ. ആ ദൈവം നിന്നെ കരം നീട്ടി നിന്നെ തന്നോട് ആശ്ലേഷിക്കുകയാണ്. ಆ ದೇವರು ಕರವನ್ನು ಚಾಚುತ್ತಾ ತನ್ನ ಜೊತೆ ಸೇರಿಸಿ ನಿಲ್ಲಿಸುವರು. കാഴ്ചവെപ്പിനായിട്ട് നമുക്കൊരുങ്ങാം. ಕಾಣಿಕೆಗಾಗಿ ನಮ್ಮನ್ನೇ ಸಮರ್ಪಿಸಿಕೊಳ್ಳು. ಸಮರ್ಪಣೆಯ ಸಮಯವಾಯಿತು. ಸಮರ್ಪಿಸಿರಿ ಸಕಲವಾ. ದೇವ ನಿಮ್ಮಲ್ಲಿ ಕೇಳುವ ಸಕಲವಾ ನೀಡಲು ಸಿದ್ಧರಾಗಿರಿ. ಸಮರ್ಪಣೆಯ
ಸಮಯವಾಯಿತು. ಸಮರ್ಪಿಸಿರಿ ಸಕಲವಾ, ದೇವ ನಿಮ್ಮಲ್ಲಿ ಕೇಳುವ ಸಕಲವಾ ನೀಡಲು ಸಿದ್ಧರಾಗಿರಿ. ಸಮರ್ಪಣೆಯ ಸಮಯವಾಯಿತು. ಸಮರ್ಪಿಸಿರಿ ಸಕಲವಾ, ದೇವ ನಿಮ್ಮಲ್ಲಿ ಕೇಳುವ ಸಕಲವಾ ನೀಡಲು ಸಿದ್ಧರಾಗಿರಿ. ಸಮರ್ಪಣೆಯ ಸಮಯವಾಯಿತು. ಸಮರ್ಪಿಸಿರಿ ಸಕಲವಾ, ದೇವ ನಿಮ್ಮಲ್ಲಿ ಕೇಳುವ ಸಕಲವಾ ನೀಡಲು ಸಿದ್ಧರಾಗಿರಿ. ഈ അപ്പത്തോടും വീഞ്ഞിനുമോടൊപ്പം ഈ റൊട്ടിയൊന്നിಗೋ ഈ ദ്രാക്ഷാരസದೊಂದಿಗೋ ഞങ്ങളുടെ എല്ലാ അപേക്ഷകളെയും ഞങ്ങൾ സമർപ്പിക്കുന്നു. ನಿಮ್ಮ ಎಲ್ಲಾ ಬೇಡಿಕೆಗಳನ್ನು ಸಮರ್ಪಿಸಿಕೊಳ್ಳಿರಿ. ഞങ്ങളുടെ ವೇದನೆಗಳು, രോഗങ്ങളും, ഞങ്ങളുടെ സാമ്പത്തിക ബുദ്ധിമുട്ടും, ಆರ್ಥಿಕ ಸಂಕಷ್ಟಗಳು, ഞങ്ങളുടെ കഷ്ടങ്ങളെല്ലാം ഈ അപ്പത്തോടും ദ്രാക്ഷാരസത്തോടും ചേർന്ന് ഞങ്ങൾ അർപ്പിക്കുന്നു. ನಮ್ಮ ಕಷ್ಟಗಳನ್ನು, ದುಃಖಗಳನ್ನು ಈ ರೊಟ್ಟಿಯೊಂದಿಗೋ ದ್ರಾಕ್ಷಾರಸದೊಂದಿಗೋ ಸಮರ್ಪಿಸುತ್ತಿದ್ದೇವೆ. സമർപ്പണೆಯ ಸಮಯ. യേശുവേ, ഞങ്ങൾ ഞങ്ങളെ തന്നെ സമർപ്പിക്കുന്നു. ಯೇಸುವೇ, ನಮ್ಮನ್ನೇ ಸಮರ್ಪಿಸಿಕೊಳ್ಳುತ್ತಿದ್ದೇವೆ. ಕೀರ್ತನ ಸಲ್ಲಲಿ ಪಿದನಾನ್ಮಜರಿಗೋ, ವಂದನ ಪಾವನಾನ್ಮನಿಗೋ, ಕನ್ಯಾಮಾತೆಯ ಸಂದ ಜೋಸಪ್ಪರ ಸ್ಮರಣೆಯ ಮಾಡುವ ಈ ದಿನ ಪೂಜೆಯರ್ಪಣೆಯಲ್ಲಿ ಎಂದಿಗೂ ಸಲ್ಲಲಿ ಕೀರ್ತನೆ ಗಾನವು, ಇಂದಿಗೂ ಎಂದಿಗೂ ಪ್ರತಿದಿನವೂ ಪ್ರೇಷಿತ ಗಣಗಳೇ ಬೇಡಿರಿ ನೀವು, ಶಾಂತಿಯು ಬರಲಿ ಈ ಜಗದಿ. ಸ್ತುತಿಗಳು ಸಲ್ಲಲಿ ದೇವರ ಜನರೇ, ಸಂದ ಹುತ್ತಾನ್ಮರ ಜೊತೆ ಸೇರಿ ಪ್ರೇಷಿತ ದಾಮಸ ಸ್ಮರಣೆಯ ಮಾಡುವ ಈ ಬೆಲಿ ಪೂಜೆಯ ವೇಳೆಯಲಿ ಶಕ್ತನು ಕರ್ತನು ನಮ್ಮೊಡನಿರುವನು,
ಮುಕ್ತಿಯ ಅರಸನು ನಮಗವನು, ಯಾಕೋಬನ ದೇವಾ ಆಶ್ರಯ ದಾತನು, ಇರುವನು ನಮ್ಮೊಡನೆ ಅವನು. ನಿದ್ರಾಧೀನರು ಮೃತರಾದವರು ಉತ್ಥಾನದ ಸೇರಿ ನೆನೆಯುವರು. ನೀನೇ ನೀಡುವ ಭರವಸೆಯಲ್ಲಿ ಸರಿಸಮಾನೆಲ್ಲರೂ ಜಗದಲ್ಲಿ. ಜಾಗೃತವಾಗಲಿ ಸನ್ನಿಧಿ ಸಮಯವು, ಅರಳಲಿ ಮನಸ್ಸಿನ ಭಾವಗಳು, ಪ್ರಾರ್ಥನೆಯೋಡನೆ ಉಪವಾಸವು ಸೇರಿಸಿ ಪಾವನ ತ್ರಿತ್ವ ಭಜಿಸೋಣ. ಪ್ರಭು ಆಶೀರ್ವದಿಸಿರಿ. ನನ್ನ ಸಹೋದರರೇ, ಈ ಬಲಿಪೂಜೆಯು ನನ್ನ ಕರಗಳ ಮೂಲಕ ನೆರವೇರುವಂತೆ ನೀವು ನನಗಾಗಿ ಪ್ರಾರ್ಥಿಸಿರಿ. ಸಮಸ್ತ ಸೃಷ್ಟಿಗಳ ಒಡೆಯನಾದ ದೇವರು ತನ್ನ ಚಿತ್ತವನ್ನು ನೆರವೇರಿಸಲು ನಮಗೆ ಶಕ್ತಿ ನೀಡಲಿ. ಈ ಬಲಿ ಪೂಜೆಯನ್ನು ಅವರು ಸ್ವೀಕರಿಸುವಂತಾಗಲಿ. ನಿಮಗಾಗಿಯೂ ನಮಗಾಗಿಯೂ ಅಖಿಲ ಲೋಕಕ್ಕಾಗಿಯೂ ನೀವು ಅರ್ಪಿಸುತ್ತಿರುವ ಈ ಬಲಿ ಪೂಜೆಯನ್ನು ಅವರು ಸ್ವೀಕರಿಸುವಂತಾಗಲಿ. ಆಮೆನ್. ಪ್ರಭು ದೇವರೇ, ನೀವು ನಮ್ಮ ಮೇಲೆ ಸುರಿಸಿದ ಸಮರ್ಥ ಕೃಪಾವರಗಳಿಗಾಗಿ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತೇವೆ. ನಾವು ಬಲಹೀನರು, ಪಾಪಿಗಳು ಆಗಿದ್ದರೂ ನಿಮ್ಮ ಅಭಿಷಿಕ್ತರಾದ ಕ್ರಿಸ್ತ ಯೇಸುವಿನ ಪೂಜ್ಯ ಶರೀರ ಮತ್ತು ರಕ್ತದ ಪಾವನ ರಹಸ್ಯವನ್ನು ಆಚರಿಸಲು ನಿಮ್ಮ ಆನಂದ ಕೃಪೆಯಿಂದ ಯೋಗ್ಯರಾಗುವಂತೆ ಮಾಡಿದ್ದೀರಿ. ನೀವು ನೀಡಿದ ಈ ವರದಾನಗಳನ್ನು ಪೂರ್ಣ ಪ್ರೀತಿಯಿಂದಲೂ ದೃಢ ನಂಬಿಕೆಯಿಂದಲೂ ನೆರವೇರಿಸಲು ನಮಗೆ ಶಕ್ತಿ ನೀಡಬೇಕೆಂದು ಭಿನ್ನಯಿಸುತ್ತೇವೆ. ನಾವು ನಿಮಗೆ ಸ್ತುತಿ ಕೃತಜ್ಞತೆಯಾದರ ಆರಾಧನೆಗಳನ್ನು ಸಲ್ಲಿಸುತ್ತೇವೆ, ಇಂದಿಗೂ ಎಂದಿಗೂ ಸದಾ ಕಾಲಕ್ಕೂ. ಆಮೆನ್. ಪ್ರಭುವಿನ ಶಾಂತಿ ನಿಮ್ಮೊಡನೆ ಇರಲಿ, ನಿಮ್ಮೊಡನೆಯೂ ನಿಮ್ಮ ಆತ್ಮದೊಡನೆಯೂ ಇರಲಿ. ಸಹೋದರರೇ, ಕ್ರಿಸ್ತ ಯೇಸುವಿನ ಪ್ರೀತಿಯಿಂದ ನೀವು ಪರಸ್ಪರ ಶಾಂತಿಯನ್ನು ಹಾರೈಸಿರಿ. ನಾವೆಲ್ಲರೂ ಪಶ್ಚಾತ್ತಾಪದಿಂದಲೂ ಪರಿಶುದ್ಧ ಹೃದಯದಿಂದಲೂ ಪ್ರಭುವಿಗೆ ಕೃತಜ್ಞತೆ ಸಲ್ಲಿಸಿ ಅವರಲ್ಲಿ ಮೊರೆಯಿಟ್ಟು ಪ್ರಾರ್ಥಿಸೋಣ. ನೀವು ಇಲ್ಲಿ ನೆರವೇರುವ ಪವಿತ್ರ ಕಾರ್ಯಗಳನ್ನು ಸೂಕ್ಷ್ಮವಾಗಿ ವೀಕ್ಷಿಸಿರಿ. ಭಯಭಕ್ತಿಜನಕವಾದ ಪವಿತ್ರ ರಹಸ್ಯಗಳು ಆಶೀರ್ವದಿಸಲ್ಪಡುತ್ತಿವೆ. ಯಾಜಕರು ತಮ್ಮ ಮಧ್ಯಸ್ಥಿಕೆ ಮೂಲಕ ಶಾಂತಿ ಸಮೃದ್ಧಿಗಾಗಿ ಪ್ರಾರ್ಥಿಸಲಿದ್ದಾರೆ. ಅರ್ಧನಿಮಿಲಿತ ನೇತ್ರರಾಗಿ ನಿಮ್ಮ ರನ್ಮನಗಳನ್ನು ಸ್ವರ್ಗದೆಡೆಗೆ ಒಯ್ದು ಏಕಾಗ್ರತೆಯಿಂದಲೂ ಭಕ್ತಿಯಿಂದಲೂ ಹೃದಯದಲ್ಲಿ ಪ್ರಾರ್ಥಿಸಿರಿ. ಪ್ರಭುವಿನ ಶಾಂತಿ ನಮ್ಮೊಂದಿಗಿರಲಿ. ಪೂಜ್ಯ ಪೀತನ ದಿವ್ಯ ಪ್ರೇಮವು ದಿವ್ಯ ಸುತನವರ ಪ್ರಸಾದವು ಆನ್ಮಯೋಗವು ಸದಾ ನಮ್ಮಲ್ಲಿ ನೆಲೆಸಲಿ. ನಿಮ್ಮ ಹೃಮನ ಮೇಲೆ ಕೆರಲಿ, ಸ್ವರ್ಗ ಸೇರುವ ಭಾವ ಒಮ್ಮಲಿ. ನಿಮ್ಮ ಹೃಮನ ಮೇಲೆ ಕೆರಲಿ, ಸ್ವರ್ಗ ಸೇರುವ ಭಾವ ಒಮ್ಮಲಿ. ಅಬ್ರಹಾಮನ ದೇವರೇ,
ಈಸಾಕನ ದೇವನೇ, ಯಾಕೋಬನ ದೇವನೇ, ಆರಾಧ್ಯನು ರಾಜನೇ, ನಿನ್ನ ಸನ್ನಿಧಿ ಸೇರಲಿ. ಅಖಿಲ ಸೃಷ್ಟಿಯ ಕರ್ತೃದೇವಗೆ ಪರಮ ಪೂಜೆಯ ಅರ್ಪಣೆ. ಅಖಿಲ ಸೃಷ್ಟಿಯ ಕರ್ತೃದೇವಗೆ ಪರಮ ಪೂಜೆಯ ಅರ್ಪಣೆ. ಯುಗ ಯುಗದ ಯಾಗವಿದುವೆ, ಯುಗ ಯುಗದ ಯಾಗವಿದುವೆ, ಯುಗ ಯುಗದ ಯಾಗವಿದುವೆ, ಯುಗ ಯುಗದ ಯಾಗವಿದುವೆ. ಪ್ರಾರ್ಥಿಸೋಣ. ಪ್ರಭುವಿನ ಶಾಂತಿ ನಮ್ಮೊಂದಿಗಿರಲಿ. ಪಿದಾಸುದ ಪವಿತ್ರಾತ್ಮರಾದ ಸರ್ವೇಶ್ವರ, ನಿಮ್ಮ ಪರಮ ಪೂಜ್ಯ ತ್ರಿತ್ವದ ಆರಾಧ್ಯ ನಾಮವು ಎಲ್ಲ ದರಗಳಿಂದ ಸ್ತುತಿಯನ್ನು, ಎಲ್ಲ ನಾಲಿಗೆಗಳಿಂದ ಕೃತಜ್ಞತೆಯನ್ನು, ಎಲ್ಲ ಸೃಷ್ಟಿಗಳಿಂದ ಮಹಿಮೆಯನ್ನು ಪಡೆಯಲು ಯೋಗ್ಯವಾಗಿವೆ. ಏಕೆಂದರೆ ನೀವು ವಿಶ್ವವನ್ನು ಅದರಲ್ಲಿರುವ ಎಲ್ಲವನ್ನು ಕರುಣೆಯಿಂದ ಸೃಷ್ಟಿಸಿ ಮಾನವ ಕುಲಕ್ಕೆ ಆನಂದ ಕೃಪೆಯನ್ನು ಸುರಿಸಿದರೆ ಸಹಸ್ರಾರು ಸ್ವರ್ಗ ನಿವಾಸಿಗಳು ಮತ್ತು ಅಸಂಖ್ಯಾತ ದೂತರು ಮಹೋನ್ನತರಾದ ನಿಮ್ಮ ಸನ್ನಿಧಿಯಲ್ಲಿ ಸಾಷ್ಟಾಂಗವೆರಗಿ ಆರಾಧಿಸುತ್ತಾರೆ. ಆಜ್ಞೆಯೆಂದೇ ಪ್ರಜ್ವಲಿಸುವ ದೂತ ಸಮೂಹಗಳು ನಿಮ್ಮ ನಾಮಕ್ಕೆ ಮಹಿಮೆಯನ್ನು ಸಲ್ಲಿಸುತ್ತೇವೆ. ಪೀಡದೂತರು, ಪ್ರಭುತ್ವ ದೂತರು ಒಡೆಯರಾದ ನಿಮಗೆ ಆರಾಧನೆಯನ್ನು ಸಲ್ಲಿಸುತ್ತಾರೆ. ಹೋಸನ ಯೇಸುವಿನ ನಾಮಕ್ಕೆ, ಹೋಸನ ಹೋಸನ ಹೋಸನ, ಹೋಸನ ಯೇಸುವಿನ ನಾಮಕ್ಕೆ, ಹೋಸನ ಹೋಸನ ಹೋಸನ. ಪರಿಶುದ್ಧ ಪರಿಪೂರ್ಣ ಪರಮಶಕ್ತ ಸೇನೆಗಳ ದೇವರಾದ ಕರ್ತರು ನೀನೇ. ಪರ ತುಂಬಿದೆ ನಿನ್ನ ಮಹಿಮೆ, ಸ್ತುತಿ ಸ್ತೋತ್ರ ವಂದನೆ ನಿಮಗೆ ಸದಾ. ಹೋಸನ ಹೋಸನ ದಾವೀದ ಪುತ್ರನಿಗೆ ಹೋಸನ, ಹೋಸನ ಹೋಸನ ದಾವೀದ ಪುತ್ರನಿಗೆ ಹೋಸನ. ಕರ್ತನ ನಾಮದಲ್ಲಿ ಬಂದವರು ದೇವಾದಿ ದೇವನಿಗೆ ಹೋಸನ. ಯುಗ ಯುಗದಲ್ಲೂ ಜೀವಿಸುವ ಯೇಸುವೆ ನಿನಗೆ ಸ್ತುತಿ ಸ್ತೋತ್ರ. ಹೋಸನ ಹೋಸನ ಕನ್ಯಾ ತನಯಗೆ ಹೋಸನ, ಹೋಸನ ಹೋಸನ ಕನ್ಯಾ ತನಯಗೆ ಹೋಸನ. ಪ್ರಭುವಾದ ದೇವರೇ, ನಿಮ್ಮ ಪ್ರಿಯ ಸುಧರು ನಮಗೆ ಕಲಿಸಿದಂತೆ ಅವರು ಅನುಭವಿಸಿದ ಯಾತನೆಗಳು ಸ್ಮರಣೆಯನ್ನು ನಾವು ಆಚರಿಸುವೆವು. ಪ್ರಭು ಯೇಸು ತನ್ನನ್ನು ಪರಾಧೀನ ಮಾಡಲಾದ ರಾತ್ರಿಯಲ್ಲಿ ತನ್ನ ನಿರ್ಮಲವಾದ ಕರಗಳಲ್ಲಿ ರೊಟ್ಟಿಯನ್ನೆತ್ತಿಕೊಂಡು ಸ್ವರ್ಗದೆಡೆಗೆ ಆರಾಧ್ಯನಾದ ಪಿತನೇ,
ನಿಮ್ಮೊಳಗೆ ಕಣ್ಣುಗಳನ್ನೆತ್ತಿ ಆಶೀರ್ವದಿಸಿ ವಿಭಜಿಸಿ ಶಿಷ್ಯರಿಗೆ ನೀಡುತ್ತಾ ಹೀಗೆಂದರು, ಇದು ನಿಮ್ಮ ಪಾಪ ಪರಿಹಾರಕ್ಕಾಗಿ ವಿಭಜಿಸಲ್ಪಡುವ ನನ್ನ ಶರೀರವಾಗಿದೆ. ನೀವೆಲ್ಲರೂ ಇದರಿಂದ ಪಡೆದು ಪೂಜಿಸಿರಿ. ಆರಾಧನೆ ಆರಾಧನೆ ಯೇಸುವೇ ಆರಾಧನೆ ಪ್ರಿಯ ಯೇಸುವೇ ಆರಾಧನೆ. ಅಂತೆಯೇ ಪಾನಪಾತ್ರೆಯನ್ನು ತೆಗೆದುಕೊಂಡು ಕೃತಜ್ಞತಾ ಸ್ತೋತ್ರವನ್ನು ಸಲ್ಲಿಸಿ ಆಶೀರ್ವದಿಸಿ ಅವರಿಗೆ ನೀಡುತ್ತಾ ಹೀಗೆಂದರು, ಇದು ಅನೇಕರ ಪಾಪ ಪರಿಹಾರಕ್ಕಾಗಿ ಸುರಿಸಲ್ಪಡುವ ಹೊಸ ಒಡಂಬಡಿಕೆಯ ನನ್ನ ರಕ್ತವಾಗಿದೆ. ನೀವೆಲ್ಲರೂ ಇದರಿಂದ ಪಡೆದು ಪಾನ ಮಾಡಿರಿ. ಆರಾಧನೆ ಯೇಸುವೇ ಆರಾಧನೆ ಯೇಸುವೇ ಆರಾಧನೆ ಪ್ರಿಯ ಯೇಸುವೇ ಆರಾಧನೆ. ನಾನು ಈಗ ಮಾಡಿದನ್ನು ನೀವು ನನ್ನ ನಾಮದಲ್ಲಿ ಒಂದುಗೂಡುವಾಗ ನನ್ನ ಸ್ಮರಣೆಗಾಗಿ ಆಚರಿಸಿರಿ. ಯೇಸುವಿನ ಮರಣವ ಜಗಕ್ಕೆ ಸಾರುತ್ತೇವೆ, ಅವರ ಪುನರುತ್ಥಾನವ ಕೊಂಡಾಡುತ್ತೇವೆ. ಅವರ ಪುನರಾಗಮನವನ್ನು ನಿರೀಕ್ಷಿಸುತ್ತೇವೆ. ಅವರ ಪುನರಾಗಮನವನ್ನು ನಿರೀಕ್ಷಿಸುತ್ತೇವೆ. ಅಂತರಂಗದಲ್ಲಿ ಪ್ರಾರ್ಥಿಸಿರಿ. ಪ್ರಭುವಿನ ಶಾಂತಿ ನಮ್ಮೊಡನಿರಲಿ. ಪ್ರಭುವೇ ಶತರಾದ ದೇವರೇ, ಅಖಿಲ ಧರ್ಮ ಸಭೆಯ ಅಧಿವರು, ಆಚಾರ್ಯ ಶ್ರೇಷ್ಠರು,
ಆದ ನಮ್ಮ ಜಗದ್ಗುರು ಪರಮ ಪೂಜ್ಯ ಪೋಪ್ ಫ್ರಾನ್ಸಿಸ್, ನಮ್ಮ ಧರ್ಮಾಧ್ಯಕ್ಷರಾದ ಪರಮ ಪೂಜ್ಯ ಬಿಷಪ್ ಪೀಟರ್ ಪೋಲ್ ಸಲ್ದಾನ, ಬಿಷಪ್ ಲಾರೆನ್ಸ್ ಅವರಿಗಾಗಿಯೂ, ಪವಿತ್ರ ಧರ್ಮಸಭೆಗಾಗಿಯೂ, ಯಾಜಕರು, ಆಡಳಿತಗಾರರು, ಅಧಿಕಾರಿಗಳು ಮುಂದಾದವರಿಗಾಗಿಯೂ ಈ ಬಲಿಪೂಜೆಯನ್ನು ಸ್ವೀಕರಿಸಿರಿ. ಪ್ರಭುವೇ, ಈ ಬಲಿಪೂಜೆಯನ್ನು ಸ್ವೀಕರಿಸಿರಿ. ಎಲ್ಲ ಪ್ರವಾದಿಗಳ ಪ್ರೇಷಿತರ ಹುತಾತ್ಮರ ವಂದನೀಯರ ಗೌರವಕ್ಕಾಗಿಯೂ, ನಿಮ್ಮ ಸನ್ನಿಧಿಯಲ್ಲಿ ಪ್ರೀತಿಪಾತ್ರರಾದ ನೀತಿವಂತರು ಪುನಿತರೂ ಆದ ಎಲ್ಲ ಪಿತಾಮಹರಿಗಾಗಿಯೂ ಈ ಬಲಿಪೂಜೆಯನ್ನು ಸ್ವೀಕರಿಸಿರಿ. ಪ್ರಭುವೇ, ಈ ಬಲಿಪೂಜೆಯನ್ನು ಸ್ವೀಕರಿಸಿರಿ. ದುಃಖಿತರು, ದರಿದ್ರರು, ಪೀಡಿತರು, ರೋಗಿಗಳು, ದೀನರು ಆದ ಎಲ್ಲರಿಗಾಗಿಯೂ, ನಿಮ್ಮ ನಾಮದಲ್ಲಿ ನಮ್ಮಂದಗಿಲಿದ ಎಲ್ಲ ಮೃತರಿಗಾಗಿಯೂ, ನಿಮ್ಮ ಕಾರುಣ್ಯವನ್ನು ಭರವಸೆಯಿಂದ ಕಾದಿರುವ ಈ ಜನತೆಗಾಗಿಯೂ, ಅನರ್ಹನಾದ ನನಗಾಗಿಯೂ ಈ ಬಲಿಪೂಜೆಯನ್ನು ಸ್ವೀಕರಿಸಿರಿ. ಪ್ರಭುವೇ, ಈ ಬಲಿಪೂಜೆಯನ್ನು ಸ್ವೀಕರಿಸಿರಿ. ಮೌನವಾಗಿ ಭಯಭಕ್ತಿಯಿಂದ ಪ್ರಾರ್ಥಿಸಿರಿ. ಪ್ರಭುವಿನ ಶಾಂತಿ ನಮ್ಮೊಡನಿರಲಿ. ಪ್ರಭುವೇ, ನಿಮ್ಮ ಪವಿತ್ರ ಆತ್ಮರ ಆಗಮನವಾಗಲಿ. ಪಾವನಾತ್ಮರೇ, ಬೇಗ ಬನ್ನಿರಿ, ಪರಮಾನಂದವ ನನಗೆ ನೀಡಿರಿ. ಪಾವನಾತ್ಮರೇ, ಬೇಗ ಬನ್ನಿರಿ, ಪರಮಾನಂದವ ನಮಗೆ ನೀಡಿರಿ. ಪಾವನಾತ್ಮರೇ, ಬೇಗ ಬನ್ನಿರಿ, ಪರಮಾನಂದವ ನನಗೆ ನೀಡಿರಿ. ಪಾವನಾತ್ಮರೇ, ಬೇಗ ಬನ್ನಿರಿ, ಪರಮಾನಂದವ ನಮಗೆ ನೀಡಿರಿ. ದೇವರ ಶಕ್ತಿಯು ನನ್ನ ಮೇಲೆ ಬಂದಾಗ ನಾ ಹೊಸ ಸೃಷ್ಟಿಯಾದೆ. ದೇವರ ಶಕ್ತಿಯು ನನ್ನ ಮೇಲೆ ಬಂದಾಗ ನಾ ಹೊಸ ಸೃಷ್ಟಿಯಾದೆ. ಪಾವನಾತ್ಮರೇ, ಬೇಗ ಬನ್ನಿರಿ, ಪರಮಾನಂದವ ನನಗೆ ನೀಡಿರಿ. ಪಾವನಾತ್ಮರೇ, ಬೇಗ ಬನ್ನಿರಿ, ಪರಮಾನಂದವ ನನಗೆ ನೀಡಿರಿ. ಈ ಜನತೆಯ ಮೇಲೆ, ಈ ಸಮೂಹದ ಮೇಲೆ, ಈ ಕುಟಾಯಿಮಡ ಮೇಲೆ, ಈ ಸಮೂಹದ ಈ ಮೇಲೆ, ವಸ್ತುಗಳ ಮೇಲೆ, ಈ ಬೆಲಿ ಕಾಣಿಕೆ ವಸ್ತುವಿನ ಮೇಲೆ പവിത്രാത്മരെ പവിത്രാത്മരെ ಅಭಿಷೇಕ ಮಾಡಿರಿ. ಅಗ್ನಿಯಾಗಿ ಬೇಗ ಬನ್ನಿ, ಬೇಗ ಇಳಿದು ಬನ್ನಿರಿ. ಆತ್ಮನ ವರಗಳು ನನ್ನಲ್ಲಿ ಬಂದಾಗ ಪಾಪದ ಶಕ್ತಿಯು ದೂರವಾಗಿದೆ. ಆತ್ಮನ ವರಗಳು ನನ್ನಲ್ಲಿ ಬಂದಾಗ ಪಾಪದ ಶಕ್ತಿಯು ದೂರವಾಗಿದೆ. ಪಾವನಾತ್ಮರೇ, ಬೇಗ ಬನ್ನಿರಿ, ಪರಮಾನಂದವ ನನಗೆ ನೀಡಿರಿ. ಪಾವನಾತ್ಮರೇ, ಬೇಗ ಬನ್ನಿರಿ, ಪರಮಾನಂದವ ನಮಗೆ ನೀಡಿರಿ. ಎಲ್ಲ ರೋಗಿಗಳ ಮೇಲೆ, ಎಲ್ಲಾ ರೋಗಿಗಳ ಮೇಲೂ, ಎಲ್ಲ ಕೆಡಪು ರೋಗಿಗಳ ಮೇಲೆ, ಎಲ್ಲ ಹಾಸಿಗೆ ಹಿಡಿದಂತ ರೋಗಿಗಳ ಮೇಲೆ, ಕ್ಯಾನ್ಸರ್ ರೋಗಿಗಳ ಮೇಲೆ, ಎಲ್ಲ ಕ್ಯಾನ್ಸರ್ ರೋಗಿಗಳ ಮೇಲೆ, ಎಲ್ಲ ಆಕ್ಸಿಡೆಂಟ್ ಪಟ್ಟಿ ಕಡಕಂದ ರೋಗಿಗಳ ಮೇಲೆ, ಎಲ್ಲ ಆಸ್ಪತ್ರೆಯಲ್ಲಿ ರೋಗಿಗಳಾಗಿರುವ ಎಲ್ಲ ಮಕ್ಕಳ ಮೇಲೆ ಪವಿತ್ರಾತ್ಮರೇ, ಪವಿತ್ರಾತ್ಮರೇ ಸೌಖ್ಯವಾಗುವ ಇವರನ್ನು ಗುಣಪಡಿಸಲು ಬೇಗ ಬನ್ನಿರಿ, ಬೇಗ ಬನ್ನಿರಿ. ಬಿಡುಗಡೆ ಬಿಡುಗಡೆ ಬಿಡುಗಡೆಯು ಸೈತಾನ ಶಕ್ತಿಯಿಂದ ಬಿಡುಗಡೆಯು. ಬಿಡುಗಡೆ ಬಿಡುಗಡೆ ಬಿಡುಗಡೆಯು ಸೈತಾನ ಶಕ್ತಿಯಿಂದ ಬಿಡುಗಡೆಯು. ಪಾವನಾತ್ಮರೇ, ಬೇಗ ಬನ್ನಿರಿ, ಪರಮಾನಂದವ ನನಗೆ ನೀಡಿರಿ. ಪಾವನಾತ್ಮರೇ, ಬೇಗ ಬನ್ನಿರಿ, ಪರಮಾನಂದವ ನನಗೆ ನೀಡಿರಿ.
ಸಂತೋಷ ಉಲ್ಲಾಸ ಸಂಭ್ರಮವು ಆತ್ಮನಿಂದ ಸ್ವರ್ಗದಾನಂದವು ಸಂತೋಷ ಉಲ್ಲಾಸ ಸಂಭ್ರಮವು ಆನಂದ ಸ್ವರ್ಗ ಆನಂದವು ಪಾವನಾತ್ಮರೇ ಬೇಗ ಬನ್ನಿರಿ ಪರಮಾನಂದವ ನನಗೆ ನೀಡಿರಿ ಪಾವನಾತ್ಮರೇ ಬೇಗ ಬನ್ನಿರಿ ಪರಮಾನಂದವ ನನಗೆ ನೀಡಿರಿ ಹಲ್ಲೆಲೂಯ 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 ಹಲ್ಲೆಲೂಯ. ಸಜೀವವು ಪವಿತ್ರವೂ ಜೀವದಾಯಕವೂ ಆಗಿರುವ ನಿಮ್ಮ ನಾಮಕ್ಕೆ ಸ್ತುತಿ ಕೃತಜ್ಞತೆ ಅದರ ಆರಾಧನೆಗಳನ್ನು ನಾವು ಸಲ್ಲಿಸುವವು ಇಂದಿಗೂ ಎಂದಿಗೂ ಸದಾಕಾಲವೂ. ಆಮೆನ್. ಪ್ರಭುವೇ ಅನುಗ್ರಹಿಸಿರಿ ನಮ್ಮ ಪ್ರಭುವಾದ ದೇವರೇ, ನಾವು ಅನರ್ಹರು, ಸಂಪೂರ್ಣವಾಗಿ ಅನರ್ಹರು, ಆದರೂ ಸುತರವು ಪವಿತ್ರವೂ ಜೀವದಾಯಕವು ದೈವಿಕವೂ ಆದ ಈ ಪವಿತ್ರ ರಹಸ್ಯಗಳಗಡೆಗೆ ನಿಮ್ಮ ಕಾರಣವು ನಮ್ಮನ್ನು ಬರುವಂತೆ ಮಾಡಿದೆ. ಪ್ರಭು ಕ್ರಿಸ್ತರೇ, ನಿಮ್ಮ ಪವಿತ್ರ ನಾಮಕ್ಕೆ ಮಹಿಮೆಯು ಒಡೆಯರಾದ ನಿಮಗೆ ಆರಾಧನೆಯು ಸದಾಕಾಲವೂ ಸಲ್ಲಲಿ. ಸಜೀವವು ಜೀವದಾಯಕವು ಆದ ಈ ರೊಟ್ಟಿಯು ಸ್ವರ್ಗಲೋಕದಿಂದ ಇಳಿದು ಬಂದಿದೆ ಮತ್ತು ಅಖಿಲ ಲೋಕಕ್ಕೆ ಜೀವ ಬೀಯುತ್ತದೆ. ಇದನ್ನು ಪೂಜಿಸುವವರು ಮರಣ ಹೊಂದುವುದಿಲ್ಲ, ಬದಲಾಗಿ ಪಾಪ ವಿಮೋಚನೆಯನ್ನು, ಆತ್ಮೋದ್ಧಾರವನ್ನು, ನಿತ್ಯ ಜೀವವನ್ನು ಪಡೆಯುವರು. ಆರಾಧನೆ 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 ಪ್ರಿಯ ಯೇಸು ರಾಜನಿಗೆ ಪವಿತ್ರಾತ್ಮ ದೇವನಿಗೆ ಪ್ರಿಯ ಯೇಸು ರಾಜನಿಗೆ ಪವಿತ್ರಾತ್ಮ ದೇವನಿಗೆ. ನಮ್ಮ ಪ್ರಭುವಾದ ಯೇಸು ಕ್ರಿಸ್ತರ ಕೃಪೆಯು, ಪ್ರಧಾನಾದ ದೇವರ ಪ್ರೀತಿಯು, ಪವಿತ್ರಾತ್ಮರ ಅನ್ಯೋನ್ಯತೆಯು ನಮ್ಮೆಲ್ಲರೊಂದಿಗೆ ಇರಲಿ, ಇಂದಿಗೂ ಎಂದಿಗೂ ಸದಾಕಾಲಕ್ಕೂ. ಆಮೆನ್. ನಮ್ಮ ರಕ್ಷಕರ ಅಮೂಲ್ಯವಾದ ಶರೀರ ರಕ್ತಗಳನ್ನು ನಾವೆಲ್ಲರೂ ರೂಪಾಧ್ಯಕ್ಷರಗಳಿಂದ ಸಮೀಪಿಸೋಣ. ಪಶ್ಚಾತ್ತಾಪದಿಂದ ದೊಡ್ಡ ಭರವಸೆಯೊಂದಿಗೆ ಅಪರಾಧಗಳಿಂದ ದೂರವಿರೋಣ. ನಮ್ಮ ಪಾಪಗಳ ಕುರಿತು ಪಶ್ಚಾತ್ತಾಪಿಸಿ ಸಹೋದರರ ತಪ್ಪುಗಳನ್ನು ಕ್ಷಮಿಸೋಣ. ನಾವು ಸಕಲ ಕೋಡೆಯನಾದ ದೇವರಲ್ಲಿ ಕೃಪೆಯನ್ನು, ವಿಮೋಚನೆಯನ್ನು ಬೇಡಿಕೊಳ್ಳೋಣ. ಕರ್ತರೇ, ನಿಮ್ಮ ದಾಸರ ಪಾಪಗಳನ್ನು ಅಪರಾಧಗಳನ್ನು ಕ್ಷಮಿಸಿರಿ. ನಾವು ಭಿನ್ನತೆಗಳನ್ನು, ಕಲಹಗಳನ್ನು ತ್ಯಜಿಸಿ ಅಂತರಂಗವನ್ನು ಶುದ್ಧಗೊಳಿಸೋಣ. ಕರ್ತರೇ, ನಿಮ್ಮ ದಾಸರ ಪಾಪಗಳನ್ನು ಅಪರಾಧಗಳನ್ನು ಕ್ಷಮಿಸಿರಿ. ವೈಮನಸ್ಯ ಹಾಗೂ ದ್ವೇಷಗಳನ್ನು ನೀಗಿಸಿ ನಮ್ಮ ಆತ್ಮಗಳನ್ನು ಪಾವನಗೊಳಿಸೋಣ. ಕರ್ತರೇ, ನಿಮ್ಮ ದಾಸರ ಪಾಪಗಳನ್ನು ಅಪರಾಧಗಳನ್ನು ಕ್ಷಮಿಸಿರಿ. ಪರಮ ಪ್ರಸಾದವನ್ನು ಸ್ವೀಕರಿಸಿ ಪವಿತ್ರಾತ್ಮರಿಂದ ಪರಿಶುದ್ಧರಾಗೋಣ. ಕರ್ತರೇ, ನಿಮ್ಮ ದಾಸರ ಪಾಪಗಳನ್ನು ಅಪರಾಧಗಳನ್ನು ಕ್ಷಮಿಸಿರಿ. ಐಕ್ಯ ಮತ್ತು ಅನ್ಯೋನ್ಯತೆಯಿಂದ ಪವಿತ್ರ ರಹಸ್ಯಗಳಲ್ಲಿ ಪಾಲ್ಗೊಳ್ಳೋಣ. ಕರ್ತರೇ, ನಿಮ್ಮ ದಾಸರ ಪಾಪಗಳನ್ನು ಅಪರಾಧಗಳನ್ನು ಕ್ಷಮಿಸಿರಿ. ಕರ್ತರೇ, ಇವು ನಮ್ಮ ಶರೀರಗಳ ಉದ್ಧಾರಕ್ಕೂ ಆತ್ಮಗಳ ಉದ್ಧಾರಕ್ಕೂ ಕಾರಣವಾಗಲಿ, ನಿತ್ಯ ಜೀವಕ್ಕೂ ಕಾರಣವಾಗಲಿ ಎಂದೆಂದಿಗೂ. ಆಮೇನ್. ಪ್ರಾರ್ಥಿಸೋಣ. ಪ್ರಭುವಿನ ಶಾಂತಿ ನಮ್ಮೊಂದಿಗಿರಲಿ. ಪ್ರಭುವಾದ ದೇವರೇ, ಕರುಣೆಯಿಂದ ನೀವು ನಮಗಿತ್ತ ದೃಢ ನಂಬಿಕೆಯಿಂದ ನಿಮ್ಮ ಸನ್ನಿಧಿಯಲ್ಲಿ ಸದಾಕಾಲವು ನಿರ್ಮಲ ಹೃದಯರು, ಪ್ರಸನ್ನ ವದನರು, ನಿಷ್ಕಳಂಕರು ಆಗಿ ನಡೆಯುವಂತೆ ನಮ್ಮನ್ನು ಯೋಗ್ಯರನ್ನಾಗಿ ಮಾಡಿರಿ. ನಾವೆಲ್ಲರೂ ಒಂದಾಗಿ ನಿಮ್ಮಲ್ಲಿ ಮರಿಯಿಟ್ಟು ಹೀಗೆ ಪ್ರಾರ್ಥಿಸುವವು. ಪರಲೋಕದಲ್ಲಿರುವ ನಮ್ಮ ತಂದೆ, ನಿಮ್ಮ ನಾಮಕ್ಕೆ ಸ್ತೋತ್ರವಾಗಲಿ. ನಿಮ್ಮ ರಾಜ್ಯ ಬರಲಿ. ನಿಮ್ಮ ಚಿತ್ತ ಪರಲೋಕದಲ್ಲಿ ನೆರವೇರುವ ಪ್ರಕಾರ ಭೂಲೋಕದಲ್ಲಿಯೂ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಇಂದು ನಮಗೆ ಕೊಡಿರಿ. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವ ಪ್ರಕಾರ ನಮ್ಮ ಪಾಪಗಳನ್ನು ಕ್ಷಮಿಸಿರಿ.
ನಮ್ಮನ್ನು ಶೋಧನೆಗೆ ಒಳಪಡಿಸದೆ ಕೇಡಿನಿಂದ ನಮ್ಮನ್ನು ರಕ್ಷಿಸಿರಿ. ಏಕೆಂದರೆ ರಾಜ್ಯಭಾರವೋ ಅಧಿಕಾರವೋ ಮಹಿಮೆಯೋ ನಿಮ್ಮದೇ ಆಗಿದೆ. ಆಮೆನ್. ಪ್ರಭುವಿನ ಶಾಂತಿ ನಿಮ್ಮೊಂದಿಗೆ ಇರಲಿ, ನಿಮ್ಮೊಂದಿಗೂ ನಿಮ್ಮ ಆತ್ಮದೊಂದಿಗೂ ಇರಲಿ. ಪರಮ ಪ್ರಸಾದವನ್ನು ಪರಿಶುದ್ಧ ಜನರು ಸ್ವೀಕರಿಸಲಿ. ಏಕಮಾತ್ರ ಪಿತರು ಪರಿಶುದ್ಧರು, ಏಕಮಾತ್ರ ಪುತ್ರರು ಪರಿಶುದ್ಧರು, ಏಕಮಾತ್ರ ಪವಿತ್ರಾತ್ಮರು ಪರಿಶುದ್ಧರು. ಪಿತನಿಗೂ ಸುತನಿಗೂ ಪವಿತ್ರಾತ್ಮನಿಗೂ ಎಂದೆಂದಿಗೂ ಮಹಿಮೆಯಾಗಲಿ. ಆಮೆನ್. ನೀವು ಜೀವಂತ ದೇವರನ್ನು ಕೊಂಡಾಡಿರಿ. ಇದು ನಮಗಾಗಿ ವಿಭಜಿಸಲ್ಪಟ್ಟಿರುವ ಶರೀರ, ನಮ್ಮ ಪಾಪಗಳಿಗಾಗಿ ಸುರಿಸಲ್ಪಟ್ಟಿರುವ ರಕ್ತವು ಇದಾಗಿದೆ. ಅಮೃತತೆಯ ಔಷಧ ಈಗ ನಮಗಾಗಿ ನೀಡಲ್ಪಡುತ್ತಿದೆ. ಸ್ವರ್ಗ ನಿವಾಸಿಗಳೊಡಗೂಡಿ ಇದರ ಒಡೆಯನಾದ ಕ್ರಿಸ್ತರನ್ನು ನಾವು ಸ್ತುತಿಸೋಣ. ಪ್ರಭು ಯೇಸು ಕ್ರಿಸ್ತರ ಜೀವದಾಯಕ ಕೃಪಾವರವು ಅವರ ಕರುಣೆಯಿಂದ ನಮ್ಮೆಲ್ಲರಲ್ಲಿಯೂ ಸಂಪೂರ್ಣವಾಗಲಿ, ಇಂದಿಗೂ ಎಂದಿಗೂ ಸದಾ ಕಾಲಕ್ಕೂ ಆಮೆನ್. ಪ್ರಾಯಶ್ಚಿತ್ತ ಕಾರ್ಯಗಳಲ್ಲಿ ನಿರತರಾಗಿರುವ ಸಹೋದರರೇ, ಜೀವದಾಯಕವಾದ ಈ ಔತಣವನ್ನು ಸವಿಯೋಣ. ಕ್ರಿಸ್ತರ ಶರೀರವು ರಕ್ತವು ಋಣಗಳ ಪರಿಹಾರಕ್ಕೂ ನಿತ್ಯ ಜೀವನಕ್ಕೂ ಕಾರಣವಾಗಲಿ. ಈಗ ಪರಮ ಪ್ರಸಾದದ ಸಮಯ. ದಯಮಾಡಿ ದೀಕ್ಷಾಸ್ಥಾನ ಪಡೆದವರು ಮಾತ್ರ ಈ ಪರಮ ಪ್ರಸಾದವನ್ನು ಸ್ವೀಕರಿಸುವುದು, ಕೈಯಲ್ಲಿ ಮಾತ್ರ ಪರಮ ಪ್ರಸಾದವನ್ನು ಸ್ವೀಕರಿಸುವುದು. ಪ್ರೀತಿಸಲು ಈ ಹೃದಯ ಸಾಲದು ಏಸಯ್ಯ, ಇನ್ನು ಹೆಚ್ಚಾಗಿ ಪ್ರೀತಿಸುವ ಆಸೆ ನನಗಯ್ಯ. ನಿನ್ನ ಪ್ರೀತಿಸಲು ಈ ಹೃದಯ ಸಾಲದು ಏಸಯ್ಯ, ಇನ್ನು ಹೆಚ್ಚಾಗಿ ಪ್ರೀತಿಸುವ ಆಸೆ ನನಗಯ್ಯ. ಪ್ರೀತಿಸಲು ಈ ಹೃದಯ ಸಾಲದು ಏಸಯ್ಯ, ಇನ್ನು ಹೆಚ್ಚಾಗಿ ಪ್ರೀತಿಸುವ ಆಸೆ ನನಗಯ್ಯ. ನಿನ್ನ ಪ್ರೀತಿಸಲು ಈ ಹೃದಯ ಸಾಲದು ಏಸಯ್ಯ, ಇನ್ನು ಹೆಚ್ಚಾಗಿ ಪ್ರೀತಿಸುವ ಆಸೆ ನನಗಯ್ಯ. ಸ್ತೋತ್ರ ಏಸಯ್ಯ, ಸ್ತೋತ್ರ ಏಸಯ್ಯ, ಮಹಿಮೆ ಏಸಯ್ಯ, ಮಹಿಮೆ ಏಸಯ್ಯ. ಸ್ತೋತ್ರ ಏಸಯ್ಯ, ಸ್ತೋತ್ರ ಏಸಯ್ಯ, ಮಹಿಮೆ ಏಸಯ್ಯ, ಮಹಿಮೆ ಏಸಯ್ಯ. ಪ್ರೀತಿಸಲು ಈ ಹೃದಯ ಸಾಲದು ಏಸಯ್ಯ, ಇನ್ನು ಹೆಚ್ಚಾಗಿ ಪ್ರೀತಿಸುವ ಆಸೆ ನನಗಯ್ಯ. ರೋಗಗಳನ್ನು ವಾಸಿ ಮಾಡಿ ಹೊಸ ಜೀವನ ನನಗೆ ತಂದೆ, ನನ್ನನ್ನು ನಾಶನದಿಂದ ತಪ್ಪಿಸಿದವರು ನೀವೇ. ಸಮೃದ್ಧಿ ಜೀವನ ನನಗೆ ನೀಡಿರುವೆ. ರೋಗಗಳನ್ನು ವಾಸಿ ಮಾಡಿ ಹೊಸ ಜೀವನ ನನಗೆ ತಂದೆ, ನನ್ನನ್ನು ನಾಶನದಿಂದ ತಪ್ಪಿಸಿದವರು ನೀವೇ. ಸಮೃದ್ಧಿ ಜೀವನ ನನಗೆ ನೀಡಿರುವೆ. ನಿನ್ನ ಪ್ರೀತಿಯನ್ನು ವರ್ಣಿಸಲು ಈ ಹೃದಯ
ನಿನ್ನ ಪ್ರೀತಿಯನ್ನು ವರ್ಣಿಸಲು ಈ ಹೃದಯ ತವಕ ಪಡೆದಿದೆ యేసయ్య. ಸ್ತೋತ್ರ యేసయ్య, ಸ್ತೋತ್ರ యేసయ్య, ಮಹಿಮೆ యేసయ్య, ಮಹಿಮೆ యేసయ్య. స్తోత్ర యేసయ్య, స్తోత్ర యేసయ్య, మహిమే యేసయ్య, మహిమే యేసయ్య. ಪ್ರೀತಿಸಲು ಈ ಹೃದಯ ಸಾಲದು యేసయ్య, ಇನ್ನು ಹೆಚ್ಚಾಗಿ ಪ್ರೀತಿಸುವ ಆಸೆ ನನಗಯ್ಯ. ನಿನ್ನ ಪ್ರೀತಿಸಲು ಈ ಹೃದಯ ಸಾಲದು యేసయ్ಯ, ಇನ್ನು ಹೆಚ್ಚಾಗಿ ಪ್ರೀತಿಸುವ ಆಸೆ ನನಗಯ್ಯ. ಯೇಸುವೆ ನಿನ್ನ ರಕ್ತದಿಂದ ನನ್ನನ್ನು ಶುದ್ಧಿ ಮಾಡಿದೆ, ಪರಿಶುದ್ಧ ಆತ್ಮನಿಂದ ನನ್ನನ್ನು ತುಂಬಿಸಿರುವೆ, ನಮ್ಮಯ ಪಾಪಗಳ ಕ್ಷಮಿಸಿರುವೆ. ಯೇಸುವೆ ನಿನ್ನ ರಕ್ತದಿಂದ ನಮ್ಮನ್ನು ಶುದ್ಧಿ ಮಾಡಿದೆ, ಪರಿಶುದ್ಧ ಆತ್ಮನಿಂದ ನನ್ನನ್ನು ತುಂಬಿಸಿರುವೆ, ನಮ್ಮಯ ಪಾಪಗಳ ಕ್ಷಮಿಸಿರುವೆ. ನಿನ್ನ ಪ್ರೀತಿಯನ್ನು ವರ್ಣಿಸಲು ಈ ಹೃದಯ ತವಕ ಪಡುತ್ತಿದೆ యేసయ్య. ನಿಮ್ಮ ಪ್ರೀತಿಯನ್ನು ವರ್ಣಿಸಲು ಈ ಹೃದಯ ತವಕ ಪಡುತ್ತಿದೆ యేసయ్య. ಸ್ತೋತ್ರ యేసయ్య, ಸ್ತೋತ್ರ యేసయ్య, ಮಹಿಮೆ యేసయ్య, ಮಹಿಮೆ యేసయ్య. స్తోత్ర యేసయ్య, స్తోత్ర యేసయ్య, మహిమే యేసయ్య, మహిమే యేసయ్య. ಪ್ರೀತಿಸಲು ಈ ಹೃದಯ ಸಾಲದು యేసయ్య, ಇನ್ನು ಹೆಚ್ಚಾಗಿ ಪ್ರೀತಿಸುವ ಆಸೆ ನನಗಯ್ಯ. ನಿನ್ನ ಪ್ರೀತಿಸಲು ಈ ಹೃದಯ ಸಾಲದು యేసయ్య, ಇನ್ನು ಹೆಚ್ಚಾಗಿ ಪ್ರೀತಿಸುವ ಆಸೆ ನನಗಯ್ಯ. ಪ್ರೀತಿಸಲು ಈ ಹೃದಯ ಸಾಲದು యేసయ్య, ಇನ್ನು ಹೆಚ್ಚಾಗಿ ಪ್ರೀತಿಸುವ ಆಸೆ ನನಗಯ್ಯ. ನಿನ್ನ ಪ್ರೀತಿಸಲು ಈ ಹೃದಯ ಸಾಲದು యేసయ్య, ಇನ್ನು ಹೆಚ್ಚಾಗಿ ಪ್ರೀತಿಸುವ ಆಸೆ ನನಗಯ್ಯ. ಸ್ತೋತ್ರ యేసయ్య, ಸ್ತೋತ್ರ యేసయ్య, ಮಹಿಮೆ యేసయ్య, ಮಹಿಮೆ యేసయ్య. స్తోత్ర యేసయ్య, స్తోత్ర యేసయ్య, మహిమే యేసయ్య, మహిమే యేసయ్య. హల్లెలూయా, హల్లెలూయా, హల్లే హల్లెలూయా, హల్లే హల్లెలూయా, హల్లే హల్లెలూయా, హల్లే హల్లెలూయా, హల్లే హల్లెలూయా, హల్లే హల్లెలూయా. നമുക്ക് എഴുന്നേറ്റ് നിൽക്കാം. എതിനെത്തുകൊള്ളുക പ്രിയരെ. നമ്മുടെ ഉള്ളിൽ വന്ന നാഥനെ നമുക്ക് ആരാധിക്കാം. ನಮ್ಮೊಳಗೆ ಬಂದಂಥ ಪ್ರಭುವನ್ನು ಆರಾಧಿಸುವ. തൻ്റെ മഹത്വങ്ങളെല്ലാം മറച്ചു വെച്ചുകൊണ്ട് അവിടെ നമ്മിൽ ഒരുവനെ പോലെയായി ತನ್ನ ಮಹಿಮೆಯನ್ನೆಲ್ಲ ಮರೆಮಾಚಿ ನಮ್ಮೊಳಗೆ ಬಂದಿದ್ದಾರೆ. അവിടുന്ന് മനുഷ്യൻ്റെ രൂപം സ്വീകരിച്ച് ಮನುಷ್ಯನ ರೂಪ ತಾಳಿಕೊಂಡು ഇന്ന് നമ്മോടൊപ്പം വസിക്കുവാൻ അവിടുന്ന് റൊട്ടിയുടെ രൂപം സ്വീകരിച്ചു. ಇಂದು ನಮ್ಮ ಜೊತೆ ಬಾಳಲು ರೊಟ್ಟಿಯ ರೂಪವನ್ನು ತಾಳಿಕೊಂಡರು. ത്രിയേക ദൈവം നമ്മിൽ വസിക്കുന്നു. ಆ ತ್ರಿಯೇಕ ದೇವರು ನಮ್ಮೊಂದಿಗೆ ಜೀವಿಸುತ್ತಿದ್ದಾರೆ.
നമ്മുടെ മനസ്സ് നന്ദിയും സ്തുതിയും കൊണ്ട് നിറയട്ടെ. ನಮ್ಮ ಮನಸ್ಸು ಸ್ತುತಿಯಿಂದಲೂ ಕೃತಜ್ಞತೆಯಿಂದಲೂ ತುಂಬಿಕೊಳ್ಳಲಿ. ಪರಿಪಾವನ ಬಲಿ ಪೂಜಯಲಿ ಸುರನಾದನ ನಮಿ ಸಿಧ ನಮಗೆ ಪರಿಪೂಜಿದವಿ ರಹಸ್ಯಗಳು ಪಾವನ ಜೀವನ ನೀಡಲಲಿ. ನಮನ ನಮನ ಶಿರವಾಗಿ ನಮನ. ದೈವಿಕ ರಾಜ್ಯ ಮಹತ್ತದ್ದಳು ದೈವಾನಂದವ ಪಡೆದಿರಲು ಸುರಗಣ ಜೊತೆಯಲಿ ನಿಂತಿರಲು ಸುರವರ ನೀಡಲಿ ನಮಗೊಂದು ನಮನ ನಮನ ಶಿರವಾಗಿ ನಮನ. ಪಾವನ ಸಭೆಯ ತನಯರಲಿ ಸರ್ವ ಸಮಸ್ತ ಜನಗಾಂಧಲಿ ಈಶನ ವರಮಳೆ ಸುರಿದಿರಲಿ ಇಂದು ಎಂದಿಗೂ ಎಂದೆಂದಿಗೂ. ನಮನ ನಮನ ಶಿರವಾಗಿ ನಮನ 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 ಶಿರವಾಗಿ ನಮನ. ಪೌತ್ರಿಕನಾದ ಬಲಿಪೀಠವೇ ವಂದನೆ, ನಮ್ಮ ಪ್ರಭುವಿನ ಸಮಾಧಿಯ ವಂದನೆ. ನಿನ್ನಿಂದ ನಾನು ಸ್ವೀಕರಿಸಿದ ಪರಮ ಪ್ರಸಾದವು ಹೃಣಗಳ ಪರಿಹಾರಕ್ಕೂ ಪಾಪಗಳ ವಿಮೋಚನಕ್ಕೂ ಕಾರಣವಾಗಲಿ. ಪುನಃ ಬಲಿಪೂಜೆಯನ್ನು ಅರ್ಪಿಸಲು ಬರುವನೋ ಇಲ್ಲವೋ ನಾನರಿಯೇನು. ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್. ಹಾಲೆಲೂಯಾ, ಹಾಲೆಲೂಯಾ. ಎಂದು ತುಂಬ ಮುಖಗಳು ಹೊಸದಾಗಿ ಕಾಣ್ತವೆ. ಪ್ರೈಸ್ ದಿ ಲಾರ್ಡ್, ಹಾಲೆಲೂಯಾ. ಇದು ಪ್ರತ್ಯೇಕವಾಗಿ ಲಾಕ್ಡೌನ್ ಆದಮೇಲೆ ನಮ್ಮ ಪ್ರೇಯರ್ ಜನವರಿ ತಿಂಗಳ ಲಾಸ್ಟ್ ವಾರದಲ್ಲಿ ಆರಂಭವಾಗಿತ್ತು. ಪ್ರೈಸ್ ದಿ ಲಾರ್ಡ್. ಆದರೆ ಇದು ಮೊದಲನೇ ಬಾರಿ, ಇವತ್ತು ಮೊದಲನೇ ಬಾರಿ ಬಂದವರು ಕರಗಳನ್ನು ಮೇಲಕ್ಕೆತ್ತಿತ್ತೀರಾ. ಫಸ್ಟ್ ಟೈಮ್ ಕೊನಿ ಆಯ್ಲಾರ್ ಪೈಲೆ ಪೊಟಿ ಹಂಗೆ ಆಯ್ಲ ಆತು ವೈರಿಗಲ್ತದಿ ಪೈಲೆ ಪೊಟಿ ಆಯ್ಲಿ ಯಾ ಸೆಂಟ್ರಾಗ ಲಾಕ್ಡೌನ್ ಸಾಲೆ ಉಪ್ರಾಂದ್ ಪೈಲೆ ಪೊಟಿ ಆಯ್ಲೇಲಿ ಮಸ್ತು ಜನ ಸಹ ತುಂಬ ಜನ ಇದ್ದಾರೆ. ಅವರಿಗೊಂದು ಚಪ್ಪಾಳೆ ತಟ್ಟುತ್ತಾ ನಾವು ಬರಮಾಡಿಕೊಳ್ಳೋಣ. ನಿಮಗೆಲ್ಲರಿಗೂ ಸ್ವಾಗತಿಸ್ತೇವೆ ನಾವು. ಪ್ರೈಸ್ ದಿ ಲಾರ್ಡ್, ಹಾಲೆಲೂಯಾ, ಹಾಲೆಲೂಯಾ. ಹಾಗೆ ಈಗ ಆರಾಧನೆಯಲ್ಲಿ ನಾವು ಪಾಲ್ಗೊಳ್ತೇವೆ. ಯಾರಿಗೆ ಸಾಕ್ಷಿ ನೀಡಲಿಕ್ಕಿದೆಯಾ? ಕೊನೆಗೆ ಸಾಕ್ಷಿ ದೇವಂಗೆ ಹಸ್ತದಲ್ಲ ಮುಖಾರಿವಿಯದು. ಪ್ರೈಸ್ ದಿ ಲಾರ್ಡ್. ಅದು ಇವತ್ತು ಆರಾಧನೆಯಲ್ಲಿ ಪ್ರತ್ಯೇಕವಾಗಿ ಪ್ರಾರ್ಥಿಸಲಿಕ್ಕೆ ನಿಮ್ಮಲ್ಲಿ ನಾವು ಬೇಡಿಕೊಳ್ಳುವುದೆಂದರೆ ಈ ಆರಾಧನೆಯಲ್ಲಿ ನಾವು ಪ್ರಾರ್ಥಿಸೋಣ. ಪ್ರತ್ಯೇಕವಾಗಿ ವಿಲ್ಸನ್ ಕ್ರಾಸ್ತಾ ಎಂಬ ಯುವಕ ಮದುವೆ ಆಗಿ 1 ವರ್ಷ ಆಯ್ತಷ್ಟೇ. ಬ್ಲಡ್ ಕ್ಯಾನ್ಸರ್ನಲ್ಲಿ ಲಾಸ್ಟ್ ಸ್ಟೇಜಲ್ಲಿದ್ದಾನೆ. ಅವನಿಗೆ ಒಳ್ಳೆಯ ಆರೋಗ್ಯ ಸಿಗಲಿಕ್ಕಾಗಿ ಪ್ರಾರ್ಥಿಸಿರಿ. ಮಗ್ದಲಿನ್ ಎಂಬ ಸಹೋದರಿಗೆ ಬ್ರೆಸ್ಟ್ ಕ್ಯಾನ್ಸರಿಂದ ಬಳಲ್ತಾ ಇದ್ದಾರೆ, ಅವರಿಗೆ ಗುಣಮುಖರಾಗಲು ಪ್ರಾರ್ಥಿಸಿರಿ. ಪೌಲ್ ಅಂತ ಸಹೋದರ ಕ್ಯಾನ್ಸರ್ ರೋಗದಿಂದ ಬಳಲ್ತಿದ್ದಾರೆ, ಅವರಿಗೆ ಗುಣಮುಖರಾಗಿ ಪ್ರಾರ್ಥಿಸಿರಿ. ಎವ್ಲಿನ್ ಎಂಬ ಸಹೋದರಿ ಕ್ಯಾನ್ಸರ್ ರೋಗದಿಂದ 4ನೇ ಸ್ಟೇಜಲ್ಲಿದ್ದಾಳೆ, ಅವರಿಗೆ ಒಳ್ಳೆಯ ಆರೋಗ್ಯ ಸಿಗಲಿಕ್ಕಾಗಿ ಪ್ರಾರ್ಥಿಸಿರಿ. ಫೆಲ್ಸಿ ಎಂಬ ಸಹೋದರಿ ಕೂಡ ರೋಗದಲ್ಲಿದ್ದಾರೆ, ಅವರಿಗೆ ಗುಣಮುಖರಾಗಲು ಪ್ರಾರ್ಥಿಸಿರಿ. ಹಾಗೂ ತುಂಬ ಜನರು ಪ್ರಾರ್ಥಿಸಲಿಕ್ಕಿದೆ. ಕ್ಲಿರಿಟ ಎಂಬ ಸಹೋದರಿ 4 ವರ್ಷದ ಹುಡುಗಿ, ಸಣ್ಣ ಹುಡುಗಿ, ಹಾರ್ಟಲ್ಲಿ ಹೋಲಿದೆ, ಹೃದಯದಲ್ಲಿ ಒಂದು ಹೋಲಿದೆ, ಅದು ಗುಣಮುಖ ಆಗಲು ಪ್ರಾರ್ಥಿಸೋಣ. ಮತ್ತೊಂದು ಸಣ್ಣ 1 ವರ್ಷದ ಮಗು
ಶ್ವಾಸನಾಳ ಮತ್ತು ಅನ್ನನಾಳ ಒಂದೇ ಆಗಿದೆ, ಒಂದರಲ್ಲೇ ಶ್ವಾಸ. ಅದಕ್ಕೆ ಫೀಡ್ ಮಾಡಲಿಕ್ಕೆ ತುಂಬ ಕಷ್ಟ ಆಗ್ತದೆ ಮಗುವಿಗೆ. ಅದಕ್ಕಾಗಿ ಆ ಮಗುವಿಗೆ ಪ್ರತ್ಯೇಕವಾಗಿ ಗುಣಮುಖರಾಗಲು ಶ್ವಾಸನಾಳ ಮತ್ತು ಅನ್ನನಾಳ ಸರಿಯಾಗಲು ಪ್ರಾರ್ಥಿಸೋಣ. ಮತ್ತೊಂದು ಮಗು ಇಲ್ಲಿ ಸಣ್ಣದು ಬಂದಿದೆ, ಮಾತಾಡ್ತೈತೆ, ಈಗ ಮಾತಾಡಲ್ಲ. ಆ ಮಗುವನ್ನು, ಆ ಹುಡುಗ ಸಣ್ಣ ಮಗುವನ್ನು ಸಮರ್ಪಣೆ ಮಾಡೋಣ. ಇವತ್ತು ಆರಾಧನೆಯಲ್ಲಿ ಅವರು ಮಾತಾಡಲಿಕ್ಕೆ ಶಕ್ತಿ ನೀಡಲಿ. ಯಾವುದು ಒಂದು ಸಮಸ್ಯೆಗಳಿದ್ದರೆ ಥ್ರೋಟಲ್ಲಿ ಅಲ್ಲ ನಾಲಿಗೆಯಲ್ಲಿ ಅದು ಬಿಡುಗಡೆ ಹೋಗಲಿ ಎಂದು ಪ್ರಾರ್ಥಿಸ್ತಾರೆ. ಒಂದು ಫಾದರ್ ಸೋಜನ್ ಅವರು ಬ್ಲಡ್ ಕ್ಯಾನ್ಸರಲ್ಲಿ ಬಳಲುತ್ತಾ ಇದ್ದಾರೆ. ಅವರಿಗೆ ಟ್ರೀಟ್ಮೆಂಟ್ ಸ್ಟಾರ್ಟ್ ಆಗಿದೆ. ಫಾದರ್ ಮುಲ್ಲರ್ಸಲ್ಲಿ ಇದ್ದಾರೆ. ಅವರಿಗಾಗಿ, ಈ ಫಾದರ್ಗಾಗಿ ಪ್ರಾರ್ಥಿಸೋಣ. ಪ್ರೈಸ್ ಲಾರ್ಡ್. ಮತ್ತೊಂದು ಇಂಟೆನ್ಷನ್ ನಾವು ಇಲ್ಲಿ ಪ್ರಾರ್ಥನೆಗೆ ಬರುವಂಥ ಮರೀಟಾ ಎಂಬ ಸಹೋದರಿಗಾಗಿ ಪ್ರಾರ್ಥಿಸೋಣ. ಅವಳ ಗರ್ಭದಲ್ಲಿರುವಂಥ ಮಗು ಒಳ್ಳೆಯ ರೀತಿಯಲ್ಲಿ ಬೆಳೆಯಲಿ ಮತ್ತು ಆರೋಗ್ಯಯುತವಾಗಿ ಈ ಮಗು ಅವರಿಗೆ ದಯಪಾಲಿಸಲಿ. ಅವರ ಮದುವೆ ಜೀವನದಲ್ಲಿ ಈ ಮಗು ಅವರಿಗೆ ಸಿಗಲೆಂದು ಇವತ್ತು ಅವರಿಗಾಗಿ ಪ್ರಾರ್ಥಿಸೋಣ. ಈ ಆರಾಧನೆಯಲ್ಲಿ ಇಷ್ಟೆಲ್ಲ ಮತ್ತು ತುಂಬ ಜನರು ಪ್ರಾರ್ಥಿಸ್ತಾರೆ. ಒಬ್ಬರು ಸಹೋದರಿಗೆ ಒಳ್ಳೆಯ ವರ ಸಿಗಲಿಕ್ಕಾಗಿ ಪ್ರಾರ್ಥಿಸಲಿಕ್ಕೆ ಹೇಳಿದ್ದಾರೆ. ಅವರಿಗೆ ಒಳ್ಳೆಯ ವರ ಸಿಗಲಿ. ಇನ್ನು ದಂಪತಿಗಳು ಕೆಲವರಿದ್ದಾರೆ, ಅವರಿಗೆ ಮಕ್ಕಳಿಲ್ಲ, ಮಕ್ಕಳ ಭಾಗ್ಯ ಸಿಗಲೆಂದು ಪ್ರಾರ್ಥಿಸ್ತಾ ಇದ್ದಾರೆ. ಅವ ದಂಪತಿಗಳಿಗೆ ಒಳ್ಳೆಯ ಮಕ್ಕಳು ದೇವರು ದಯಪಾಲಿಸಲೆಂದು ಈ ಆರಾಧನೆಯನ್ನು ಪ್ರಾರ್ಥಿಸೋಣ. ಪ್ರೈಸ್ ಲಾರ್ಡ್. ಹಾಲೆಲೂಯ್ಯ, ಹಾಲೆಲೂಯ್ಯ. ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ, ಯೇಸುವೆ ಆರಾಧನೆ, ಯೇಸುವೆ ಮಹಿಮೆ. ಹಾಲೆಲೂಯ್ಯ, ಹಾಲೆಲೂಯ್ಯ. ನೀವು ಬಲಿಪೂಜೆಗಳನ್ನು ಕೊಡಲಿಕ್ಕಿದ್ದರೆ ಹಿಂದಿಗೆ ಕೊಡ್ಬೋದು, ಯಾವುದು ಸಹಾಯಧನ ಕೊಡಲಿಕ್ಕಿದ್ರೂ ಅಲ್ಲಿ ಕೊಡ್ಬೋದು. ಹಾಗೂ ಕೆಲವು ಬೇಕಾದರೆ ವಸ್ತುಗಳು ಅಲ್ಲಿ ನಿಮಗೆ ಲಭ್ಯವಿದೆ, ಅದನ್ನು ನೀವು ಈ ಆರಾಧನೆ ಆದಮೇಲೆ ಪಡ್ಕೊಳ್ಬೋದು. ಪ್ರೈಸ್ ಲಾರ್ಡ್. ಹಾಲೆಲೂಯ್ಯ, ಹಾಲೆಲೂಯ್ಯ. ನಿಮ್ಮ ಕೋರಿಕೆಗಳಿದ್ದರೆ ಬರೆದು ಇಲ್ಲಿ ಬಾಕ್ಸ್ ಇದೆ, ಆ ಬಾಕ್ಸಲ್ಲಿ ಹಾಕ್ಬೋದು. ನಿಮಗಾಗಿ ನಾವು ಪ್ರಾರ್ಥಿಸ್ತೇವೆ. ಪ್ರೈಸ್ ಲಾರ್ಡ್. ಎಲ್ಲರೂ ಮೊಣಕಾಲೂರುತ್ತಾ ಈ ಆರಾಧನೆಯಲ್ಲಿ ನಾವು ಪಾಲ್ಗೊಳ್ಳೋಣ ಪ್ರಿಯರೇ. ಹಲ್ಲೆಲೂಯಾ, ಆರಾಧನೆ ಯೇಸು ರಾಜನಿಗೆ, ಆರಾಧನೆ ಚಪ್ಪಳೆ ತಟ್ಟುತ್ತಾ ಹಾಡೋಣ. ಹಲ್ಲೆಲೂಯಾ, ಆರಾಧನೆ ಯೇಸು ರಾಜನಿಗೆ, ಆರಾಧನೆ. 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 ನನ್ನ ದೇಹದಲ್ಲಿ ಉಸಿರಿರುವ ತನಕ ಸಾಗುತ್ತಿರುವುದು ಸ್ತುತಿ ಆರಾಧನೆ. ನನ್ನ ದೇಹದಲ್ಲಿ ಉಸಿರಿರುವ ತನಕ ಸಾಗುತ್ತಿರುವುದು ಸ್ತುತಿ ಆರಾಧನೆ. ಹಲ್ಲೆಲೂಯಾ, ಆರಾಧನೆ ಯೇಸು ರಾಜನಿಗೆ, ಆರಾಧನೆ. ಹಲ್ಲೆಲೂಯಾ, ಆರಾಧನೆ ಯೇಸು ರಾಜನಿಗೆ, ಆರಾಧನೆ.
ಎಷ್ಟೊಂದು ಮಧುರವು ದೇವ ನಿನ್ನ ನಾಮವು, ವರ್ಣಿಸಲಾಗದು ಅಪ್ಪ ನಿನ್ನ ಪ್ರೀತಿಯು. ಎಷ್ಟೊಂದು ಮಧುರವು ದೇವ ನಿನ್ನ ನಾಮವು, ವರ್ಣಿಸಲಾಗದು ಅಪ್ಪ ನಿನ್ನ ಪ್ರೀತಿಯು. ಯೆಹೋವಾ ಎಲ್ ಶಡಾಯ್ ಸರ್ವಶಕ್ತನೇ, ಯೆಹೋವಾ ಎಲ್ ಶಡಾಯ್ ಸರ್ವಶಕ್ತನೇ. ಹಲ್ಲೆಲೂಯಾ ಆರಾಧನೆ ಯೇಸು ರಾಜನಿಗೆ ಆರಾಧನೆ. ಹಲ್ಲೆಲೂಯಾ ಆರಾಧನೆ ಯೇಸು ರಾಜನಿಗೆ ಆರಾಧನೆ. ದೇವಾದಿ ದೇವನಿಗೆ ನಾವು ಆರಾಧಿಸೋಣ, ರಾಜಾದಿ ರಾಜನಿಗೆ ನಾವು ನಮಿಸೋಣ. ಕರ್ತರಾದ ಯೇಸು ಈ ಲೋಕದಲ್ಲಿ ನಮ್ಮೊಂದಿಗೆ ಇದ್ದುಕೊಂಡು ನಮ್ಮನ್ನು ಬಿಡುಗಡೆಗೊಳಿಸುವ ದೇವರು. ಈ ಲೋಕವನ್ನು ಎಷ್ಟೆಂದ ಪ್ರೀತಿಸಿರಂದೆ ತನ್ನ ಏಕೈಕ ಪುತ್ರನನ್ನೇ ನಮಗಾಗಿ ದಾರೆ ಎರೆದು ಕೊಟ್ಟಂತ ದೇವರು ಈಗೋ ಈ ರೊಟ್ಟಿಯ ರೂಪದಲ್ಲಿ ಸದಾ ನಮ್ಮೊಂದಿಗೆ ಇದ್ದುಕೊಂಡು ನಮ್ಮನ್ನು ಜೀವಿಸಲು ನಮ್ಮನ್ನು ಶಕ್ತರಾಗಿ ಮಾಡುವಂತ ದೇವರು ನಮ್ಮ ಮಧ್ಯದಲ್ಲಿದ್ದಾರೆ. ತಂದೆ ತಾಯಿಗಿಂತ ಹೆಚ್ಚಾಗಿ ಪ್ರೀತಿಸುವವನೇ, ಕಣ್ಮಣಿಯ ಹಾಗೆ ನನ್ನ ಕಾಯುವಾತನೇ. ತಂದೆ ತಾಯಿಗಿಂತ ಹೆಚ್ಚಾಗಿ ಪ್ರೀತಿಸುವವನೇ, ಕಣ್ಮಣಿಯ ಹಾಗೆ ನನ್ನ ಕಾಯುವಾತನೇ. ಯೆಹೋವಾ ದೇವ ನನ್ನ ಒಳ್ಳೆಯ ಕುರುಬನೇ, ಯೆಹೋವಾ ದೇವ ನನ್ನ ಒಳ್ಳೆಯ ಕುರುಬನೇ. ಹಲ್ಲೆಲೂಯಾ ಕರಗಳನ್ನು ಮೇಲಕ್ಕೆತ್ತು ಆರಾಧನೆ ಯೇಸು ರಾಜನಿಗೆ ಆರಾಧನೆ. ಎಲ್ಲರೂ ಹಲ್ಲೆಲೂಯಾ ಆರಾಧನೆ ಯೇಸು ರಾಜನಿಗೆ ಆರಾಧನೆ. ನನ್ನ ದೇಹದಲ್ಲಿ ಉಸಿರಿರುವ ತನಕ ಸಾಗುತ್ತಿರುವುದು ಸ್ತುತಿ ಆರಾಧನೆ. ನನ್ನ ದೇಹದಲ್ಲಿ ಉಸಿರಿರುವ ತನಕ ಸಾಗುತ್ತಿರುವುದು ಸ್ತುತಿ ಆರಾಧನೆ. ಹಲ್ಲೆಲೂಯಾ ಆರಾಧನೆ ಯೇಸು ರಾಜನಿಗೆ ಆರಾಧನೆ. ಹಲ್ಲೆಲೂಯಾ ಆರಾಧನೆ ಯೇಸು ರಾಜನಿಗೆ ಆರಾಧನೆ. ಕಣ್ಣು ಮುಚ್ಚಿದರೆ ಯೇಸು ನಿನ್ನ ಜ್ಞಾಪಕ, ಈಗ ನನ್ನ ಮೇಲೆ ಸುರಿಸು ಅಗ್ನಿಯ ಅಭಿಷೇಕ. ಕಣ್ಣು ಮುಚ್ಚಿದರೆ ಯೇಸು ನಿನ್ನ ಜ್ಞಾಪಕ, ಈಗ ನನ್ನ ಮೇಲೆ ಸುರಿಸು ಅಗ್ನಿಯ ಅಭಿಷೇಕ. ಯೆಹೋವಾ ರಾಫ ನನ್ನ ಸೌಖ್ಯದಾತನೇ, ಯೆಹೋವಾ ರಾಫ ನನ್ನ ಸೌಖ್ಯದಾತನೇ. ಹಲ್ಲೆಲೂಯಾ ಆರಾಧನೆ ಯೇಸು ರಾಜನಿಗೆ ಆರಾಧನೆ. ಹಲ್ಲೆಲೂಯಾ ಆರಾಧನೆ ಯೇಸು ರಾಜನಿಗೆ ಆರಾಧನೆ. ನನ್ನ ದೇಹದಲ್ಲಿ ಉಸಿರಿರುವ ತನಕ ಸಾಗುತ್ತಿರುವುದು ಸ್ತುತಿ ಆರಾಧನೆ. ನನ್ನ ದೇಹದಲ್ಲಿ ಉಸಿರಿರುವ ತನಕ ಸಾಗುತ್ತಿರುವುದು ಸ್ತುತಿ ಆರಾಧನೆ. ಹಲ್ಲೆಲೂಯಾ ಆರಾಧನೆ
ಯೇಸು ರಾಜನಿಗೆ ಆರಾಧನೆ. ಹಲ್ಲೆಲೂಯಾ ಆರಾಧನೆ, ಯೇಸು ರಾಜನಿಗೆ ಆರಾಧನೆ. ನನ್ನ ಕಷ್ಟದಲ್ಲಿ ನನ್ನ ನೋವಿನಲ್ಲಿ ಸಾಗುತ್ತಿರುವುದು ಸ್ತುತಿ ಆರಾಧನೆ. ನನ್ನ ಕಷ್ಟದಲ್ಲಿ ನನ್ನ ನೋವಿನಲ್ಲಿ ಸಾಗುತ್ತಿರುವುದು ಸ್ತುತಿ ಆರಾಧನೆ. ನನ್ನ ಸೋಲಿನಲ್ಲಿ ನನ್ನ ರೋಗದಲ್ಲಿ ಸಾಗುತ್ತಿರುವುದು ಸ್ತುತಿ ಆರಾಧನೆ. ನನ್ನ ಸೋಲಿನಲ್ಲಿ ನನ್ನ ರೋಗದಲ್ಲಿ ಸಾಗುತ್ತಿರುವುದು ಸ್ತುತಿ ಆರಾಧನೆ. ಹಲ್ಲೆಲೂಯಾ ಆರಾಧನೆ, ಯೇಸು ರಾಜನಿಗೆ ಆರಾಧನೆ. ಹಲ್ಲೆಲೂಯಾ ಆರಾಧನೆ, ಯೇಸು ರಾಜನಿಗೆ ಆರಾಧನೆ. ನನ್ನ ದೇಹದಲ್ಲಿ ಉಸಿರಿರುವ ಎಲ್ಲರೂ ಎದ್ದು ನಿಂತುಕೊಳ್ಳೋಣ. ಸಾಗುತ್ತಿರುವುದು ಸ್ತುತಿ ಆರಾಧನೆ. ನನ್ನ ದೇಹದಲ್ಲಿ ಉಸಿರಿರುವ ತನಕ ಸಾಗುತ್ತಿರುವುದು ಸ್ತುತಿ ಆರಾಧನೆ. ಹಲ್ಲೆಲೂಯಾ ಆರಾಧನೆ. ಎಲ್ಲರೂ ಹಾಡೋಣ. ಯೇಸು ರಾಜನಿಗೆ ಆರಾಧನೆ. ಹಲ್ಲೆಲೂಯಾ ಆರಾಧನೆ, ಯೇಸು ರಾಜನಿಗೆ ಆರಾಧನೆ. ಸೌಖ್ಯದಾತನಿಗೆ ಆರಾಧನೆ. ಆತ್ಮನಿಗೆ ಆರಾಧನೆ. ಹಲ್ಲೆಲೂಯಾ 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 ಹಲ್ಲೆಲೂಯಾ. ಯೇಸುವೇ ಸ್ತೋತ್ರ, ಯೇಸುವೇ ವಂದನೆ, ಯೇಸುವೇ ಆರಾಧನೆ. ಮಹಿಮೆ ರಾಜನಿಗೆ ಆರಾಧನೆ. ಸ್ವರ್ಗದಿಂದ ಇಳಿದು ಬಂದ ರೊಟ್ಟಿಯೇ ನಿಮಗೆ ಆರಾಧನೆ. ನಮ್ಮಲ್ಲಿ ಜೀವಿಸುವ ಕರ್ತನೆ ನಿಮಗೆ ಆರಾಧನೆ. ರೋಗಗಳನ್ನು ಸೌಖ್ಯ ಮಾಡುವಂತ ದೇವರೇ ನಿಮಗೆ ಆರಾಧನೆ. ಕೃಪೆಯನ್ನು ಅನುಗ್ರಹಿಸುವಂತ ದೇವರೇ ನಿಮಗೆ ಆರಾಧನೆ. ಸೋಲುಗಳಲ್ಲಿ ಜಯವನ್ನು ಕೊಡುವಂತ ದೇವರೇ ನಿಮಗೆ ಆರಾಧನೆ. ಮಹಿಮೆಯ ರಾಜನೇ ನಿಮಗೆ ಆರಾಧನೆ. ಮನಸ್ಸಿಗೆ ನೆಮ್ಮದಿಯನ್ನು ಕೊಡುವಂತ ದೇವರೇ ನಿಮಗೆ ಆರಾಧನೆ. ಎಲ್ಲ ರೋಗಗಳನ್ನೆಲ್ಲರೂ ಗುಣಪಡಿಸುವ ದೇವರೇ ನಿಮಗೆ ಆರಾಧನೆ. ಹಾಲೆಲೂಯಾ. ಸಾಲಗಳನ್ನು ತೀರಿಸಲು ದಯೆ ತೋರುವಂತ ಕರ್ತನೇ ನಿಮಗೆ ಆರಾಧನೆ. ಹುರಿಯರು ಬಾಬಾರಿ ಕರಿ ಹರಿ 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 ಓ ಲಾ 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 ಬಾಬಾ ಬಾ ರಕಬಾರಿ ಹರಿ 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 ಹಲ್ಲೆಲೂಯಾ. മത്തായിയുടെ സുവിശേഷം 8-ാം അധ്യായം 16-ാം വാക്യം. ಮತ್ತಾಯನ ಸುವಾರ್ತೆ 8ನೇ ಅಧ್ಯಾಯ 16ನೇ ವಾಕ್ಯ. സായാഹ്നമായപ്പോൾ അനേകം പിശാച് ബാധിതരെ അവർ അവൻ്റെ അടുത്ത് കൊണ്ടുവന്നു. ಸಂಜೆಯಾಯಿತು. ದೈವ ಹಿಡಿದ ಅನೇಕರನ್ನು ಯೇಸುವಿನ ಬಳಿಗೆ ಕರೆತರಲಾಯಿತು. അവൻ അശുദ്ധാത്മാക്കളെ വചനം കൊണ്ട് പുറത്താക്കുകയും ಯೇಸು ತಮ್ಮ ಒಂದೇ ಮಾತಿನಿಂದಲೇ ದೇವಗಳನ್ನು ಬಿಡಿಸಿದರು. എല്ലാ രോഗികളെയും സുഖപ്പെടുത്തുകയും ചെയ്തു. ಮಾತ್ರವಲ್ಲ, ರೋಗ ಪೀಡಿತರೆಲ್ಲರನ್ನೂ ಗುಣಪಡಿಸಿದರು. അവൻ നമ്മുടെ ബലഹീനതകൾ ഏറ്റെടുക്കുകയും ನಮ್ಮ ದುರ್ಬಲತೆಗಳನ್ನು ವಹಿಸಿಕೊಂಡನು. രോഗങ്ങൾ വഹിക്കുകയും ചെയ്തു എന്ന് യെശയ്യാ പ്രവചിച്ചത് അങ്ങനെ നിറവേറി. ನಮ್ಮ ರೋಗ ರುಜಿನಗಳನ್ನು ಆತನೇ ಪರಿಹರಿಸಿದನು ಎಂಬ ಯೆಶಾಯನ ಪ್ರವಾದನೆ ಈಡೇರಿತು. ലൂക്ക 6:19. ಲೂಕ 6:19. ജനങ്ങളെല്ലാം അവനെ ഒന്ന് സ്പർശിക്കുവാൻ അവസരം കാത്തിരുന്നു. ಜನರೆಲ್ಲರೂ ಅವರನ್ನು ಮುಟ್ಟಲು ತವಕ ಪಡುತ್ತಿದ್ದರು. എന്തെന്നാൽ അവനിൽ നിന്ന് ശക്തി പുറപ്പെട്ട് എല്ലാവരെയും സുഖപ്പെടുത്തിയിരുന്നു. ಯೇಸುವಿನಿಂದ ದಿವ್ಯ ಶಕ್ತಿ ಹರಿದು ಎಲ್ಲರನ್ನೂ ಗುಣಪಡಿಸುತ್ತಿತ್ತು. നമുക്ക് ഇരുകരങ്ങളൊന്ന് ഉയർത്താം. ಎರಡು ಕರಗಳನ್ನು ಎತ್ತಿಕೊಳ್ಳುವ. സൗഖ്യം തരാൻ അവിടുന്ന് വന്നു. ಸೌಖ್ಯ ನೀಡಲು ಆತನು ಬಂದನು. അന്ധന് കാഴ്ചയും ബന്ധിതർക്ക് മോചനവും, ದೃಷ್ಟಿಯಿಲ್ಲದವನಿಗೆ ದೃಷ್ಟಿ ನೀಡಲು, ಬಂಧಿತನಿಗೆ ವಿಮೋಚನೆಯು, അടിച്ചമർത്തപ്പെട്ടവർക്ക് സ്വാതന്ത്ര്യം പ്രഖ്യാപിക്കാൻ അവിടുന്ന് വന്നു. ಗುಲಾಮಗಿರಿಯಲ್ಲಿದ್ದವರಿಗೆ ಸ್ವಾತಂತ್ರ್ಯವನ್ನು ನೀಡಲು,
യേശുവേ എൻ്റെ മേൽ കനിയണമേ. ಯೇಸುವೆ ನನ್ನ ಮೇಲೆ ದಯ ತೋರಿ. യേശുവേ എൻ്റെ മേലും എൻ്റെ കുടുംബത്തിൻ്റെ മേലും കരുണയായിരിക്കണമേ. ಯೇಸುವೆ ನನ್ನ ಮೇಲೂ ನನ್ನ ಕುಟುಂಬದ ಮೇಲೂ ಕರುಣೆಯಾಗಿರಿ. നിന്റെ തിരുച്ചോര കൊണ്ട് എന്നെ കഴുകണമേ. ನಿಮ್ಮ ಪರಿಶುದ್ಧ ರಕ್ತದಿಂದ ನಮ್ಮನ್ನು ತೊಳೆಯಬೇಕು. നീ കുരിശിൽ എനിക്ക് വേണ്ടി മുറിക്കപ്പെട്ടു. ನೀನು ಶಿಲುಬೆಯಲ್ಲಿ ನನಗಾಗಿ ಗಾಯಗೊಂಡಿರುವಿ. നീ എനിക്ക് വേണ്ടി ചാട്ടവാർ അടികൾ ഏറ്റെടുത്തു. ನೀನು ನನಗಾಗಿ ಪೆಟ್ಟು ತಿಂದಿ. നിന്റെ ഹൃദയം എനിക്ക് വേണ്ടി കുത്തി തുറക്കപ്പെട്ടു. ನನಗಾಗಿ ನಿನ್ನ ಹೃದಯವನ್ನು ತಿವಿದರು. നിയമാവർത്തനം 4:7, ಧರ್ಮೋಪದೇಶ ಕಾಂಡ 4:7, 7:15. 7:15. കർത്താവ് എല്ലാ രോഗികളെയും സുഖപ്പെടുത്തുന്നു. ಪ್ರಭು ಎಲ್ಲಾ ರೋಗಿಗಳನ್ನು ಗುಣ ಮಾಡಬಲ್ಲರು. സകലമാന രോഗികൾക്കും അവിടുന്ന് സൗഖ്യം കൊടുക്കുന്നു. എല്ലാ ರೋಗಿಗಳು ಆತನ ಸೌಖ್ಯವುಂಟು. കർത്താവ് എന്നോട് കരുണ കാട്ടണമേ. ಪ್ರಭು ನಮ್ಮ ಕರುಣೆಯನ್ನು ಕರುಣಿ. എന്നോട് ദയ കാട്ടണമേ. ನನ್ನ ಮೇಲೆ ದಯ ತೋರಿ ಸ್ವಾಮಿ. നിന്റെ കരുണയാൽ എന്നെ കഴുകണമേ. ನಿಮ್ಮ ಕರುಣೆಯಿಂದ ನಿಮ್ಮ ರಕ್ತದಿಂದ ನನ್ನನ್ನು ತೊಳೆಯಿರಿ. ലൂക്ക 5:17. ಲೂಕ 5:17. ഒരു ദിവസം യേശു പഠിപ്പിച്ചുകൊണ്ടിരിക്കുമ്പോൾ ಯೇಸು ಸ್ವಾಮಿ ಒಂದು ದಿನ ಬೋಧನೆ ಕೊಡುತ್ತಿರುವಾಗ ഗലീലയിലെ എല്ലാ ഗ്രാമങ്ങളിൽ നിന്നും, ಗಲೀಲಿಯದ ಎಲ್ಲಾ ಗ್ರಾಮಗಳಿಂದಲೂ, യൂദയായാലും ജെറുസലേമിൽ നിന്നും, ಯೂದಾಯ ಜೆರೂಸಲೇಮಿನಿಂದಲೂ അനേകർ വന്നു ചേർന്നു. ಅನೇಕರು ಬಂದು ಸೇರಿದರು. രോഗികളെ സുഖപ്പെടുത്തുവാൻ കർത്താവിന്റെ ശക്തി അവന്റെ മേലുണ്ടായിരുന്നു. ಗುಣಪಡಿಸುವಂತಹ ದೈವಶಕ್ತಿ ಯೇಸುವಿನಲ್ಲಿತ್ತು. അപ്പോൾ ചിലർ ഒരു തളർവാദ രോഗിയെ കിടക്കയോടുകൂടി അവിടെ നിന്ന് എടുത്തുകൊണ്ടുവന്നു. ಆಗ ಕೆಲವರು ಒಬ್ಬ ಪಾರ್ಶ್ವವಾಯು ರೋಗಿಯನ್ನು ಹಾಸಿಗೆ ಸಮೇತ ಹೊತ್ತುಕೊಂಡು ಅಲ್ಲಿಗೆ ಬಂದರು. അവർ അവനെ യേശുവിന്റെ അടുത്തെത്തിക്കുവാൻ ആഗ്രഹിച്ചു. ಅವರು ಅವನನ್ನು ಯೇಸುವಿನ ಹತ್ತಿರ ತರಲು ತೀರ್ಮಾನಿಸಿದರು. എന്നാൽ ജനക്കൂട്ട നിമിത്തം അവനത് സാധിച്ചില്ല. ಆದರೆ ಜನಸಂದಣಿಯ ನಿಮಿತ್ತ ಅವರಿಗೆ ಸಾಧ್ಯವಾಗಲಿಲ್ಲ. അവർ പുരമുകളിൽ കയറി ഓടിളക്കി കിടക്കയോടെ അവൻ യേശുവിന്റെ മുമ്പിലേക്ക് ഇറക്കി. ಆಗ ಅವರು ಮನೆಯ ಮೇಲೆ ಎತ್ತಿ ಹೆಂಚುಗಳನ್ನು ತೆಗೆದು ಅಲ್ಲಿಂದ ರೋಗಿಯನ್ನು ಹಾಸಿಗೆ ಸಹಿತ ಯೇಸುವಿನ ಮುಂದೆ ಇಳಿಸಿದರು. അവരുടെ വിശ്വാസം കണ്ട് അവൻ പറഞ്ഞു, ಯೇಸು ಅವರ ವಿಶ್ವಾಸವನ್ನು ಮೆಚ್ಚಿ, മനുഷ്യ നിന്റെ പാപങ്ങൾ ക്ഷമിക്കപ്പെട്ടിരിക്കുന്നു. ತಮ್ಮ ನಿನ್ನ ಪಾಪಗಳನ್ನು ಕ್ಷಮಿಸಲಾಗಿದೆ. നിയമജ്ഞരും പരിസയരും ചിന്തിച്ചു, ಇದನ್ನು ಕೇಳಿದ ಧರ್ಮಶಾಸ್ತ್ರಿಗಳು ಪರಿಸಯರು ಕೇಳಿದರು, ഇവർ ദൈവദൂഷണം പറയുന്നുവോ? ದೇವದೂಷಣೆ ಆಡುತ್ತಿದ್ದಾನಿವನು. അവരുടെ വിചാരം മനസ്സിലാക്കി യേശു അവരോട് പറഞ്ഞു, ಅವರನ್ನು ಗ್ರಹಿಸಿಕೊಂಡಂತಹ ಯೇಸು ಹೇಳಿದರು, നിങ്ങൾ ഹൃദയത്തിൽ തിന്മ വിചാരിക്കുന്നത് എന്ത്? ನಿಮ್ಮ ಮನಸ್ಸಿನಲ್ಲಿಂತ ಆಲೋಚನೆಗಳು ಯಾಕೆ? ഏതാണ് എളുപ്പം? ಯಾವುದು ಸುಲಭ? നിന്റെ പാപങ്ങൾ ക്ഷമിക്കപ്പെട്ടിരിക്കുന്നു പറയുന്നതോ, ನಿನ್ನ ಪಾಪಗಳು ಕ್ಷಮಿಸಲಾಗಿದೆ ಎನ್ನುವುದೋ, അതോ എഴുന്നേറ്റ് കിടക്കയെടുത്ത് നടക്കുക എന്ന് പറയുന്നു? ಇಲ್ಲದರೆ ಎದ್ದು ನಿನ್ನ ಹಾಸಿಗೆ ಹೊತ್ತು ನಡೆ ಎನ್ನುವುದೋ? ഭൂമിയിൽ പാപങ്ങൾ ക്ഷമിക്കുവാൻ മനുഷ്യപുത്രന് അധികാരമുണ്ടെന്ന് ಭೂಮಿಯಲ್ಲಿ ಪಾಪಗಳನ್ನು ಕ್ಷಮಿಸಲು ನರಪುತ್ರನಿಗೆ ಅಧಿಕಾರ ಉಂಟೆಂದು നിങ്ങൾ അറിയേണ്ടതിനായി ಈ ಮೂಲಕ ನಿಮಗೆ ಖಚಿತವಾಗಬೇಕು അവിടുന്ന് കൽപ്പിച്ചു ಎಂದು ಹೇಳಿ, നീ കിടക്കയും എടുത്ത് എഴുന്നേറ്റ് നടക്കുക. ಆ ಪಾರ್ಶ್ವವಾಯು ರೋಗಿಯ ಕಡೆ ನೋಡಿ ಹೇಳು, ನಿನ್ನ ಹಾಸಿಗೆಯನ್ನು ಎತ್ತಿಕೊಂಡು ನಡೆ. തൽക്ഷണം അവൻ കിടക്കയും എടുത്തുകൊണ്ട് നടന്നു. ತಕ್ಷಣವೇ ಅವರೆಲ್ಲರೂ ನೋಡುತ್ತಿದ್ದೆ, ಹಾಸಿಗೆಯನ್ನು ಎತ್ತಿಕೊಂಡು ನಡೆದನು. അവിടെ കൂടിയിരുന്നവരെല്ലാം ഇത് കണ്ട് ദൈവത്തെ ಅಲ್ಲಿ മഹത്വപ്പെടുത്തി ಸೇರಿದ ಎಲ್ಲಾ ಜನಸಮೂಹವನ್ನು ಕಂಡು ದೇವರನ್ನು ಸ್ತುತಿಸುತ್ತಾ ಮಹಿಮೆ ಪಡಿಸಿದರು. ഇരുകരങ്ങളും ഉയർത്തി ಎರಡು ಕರಗಳು ಎತ್ತಲ್ಪಡಲಿ. സൗഖ്യം വർഷിക്കുന്ന നാഥനെ നമുക്കൊന്ന് മഹത്വപ്പെടുത്താം. ಸೌಖ್ಯ ನೀಡುವಂತಹ ದೇವನನ್ನು ಕಾಣುವ. ഹല്ലേലൂയ, ಹಾಲೆಲೂಯಾ, ഹല്ലേലൂയ, ಹಾಲೆಲೂಯಾ, ಹಾಲೆಲೂಯಾ. ಎಲ್ಲರೂ ಸ್ವತಂತ್ರವಾಗಿ ಸ್ವರ ಎತ್ತಿ ഹല്ലേലൂയ, ಹಾಲೆಲೂಯಾ, ಯೇಸುವೇ, ಹಾಲೆಲೂಯಾ, ಹಾಲೆಲೂಯಾ, ഹല്ലേലൂയ, ഹല്ലേലൂയ, ಹಾಲೆಲೂಯಾ, ಯೇಸುವೇ, ഹല്ലേലൂയ, ಕೂಗಿ ಕರೆಯಿರಿ ಯೇಸುವೇ, ಹಲ್ಲೆಲೂಯಾ, 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 ഹല്ലേലൂയ, ಹಲ್ಲೆಲೂಯಾ, ಯೇಸುವೇ, ಹಾಲೆಲೂಯಾ, ಹಾಲೆಲೂಯಾ, ಹಾಲೆಲೂಯಾ. രോഗപീഠകൾ മാറട്ടെ, ಎಲ್ಲ ರೋಗಿಗಳನ್ನು ಕೂಗಿ ಕರೆಯಿರಿ ಯೇಸುವೇ. രോഗപീഠകൾ മാറട്ടെ. ರೋಗಗಳು ನಿಮ್ಮನ್ನು ಬಿಟ್ಟು ಹೋಗಲಿ. ഹല്ലേലൂയ, ഹല്ലേലൂയ, ಕರೆಯಿರಿ ಪ್ರಿಯರೇ, ಸ್ವರ ಎತ್ತಿ ಕರೆಯಿರಿ ಯೇಸುವೇ. സാമ്പത്തിക തകർച്ചകൾ വിട്ടുമാറട്ടെ, ಎಲ್ಲ ಶಾಪಗಳು ನಿಮ್ಮನ್ನು ಬಿಟ್ಟು ತೊಲಗಲಿ. എല്ലാ ആസ്തിപാസ്തി തകർച്ചകൾ വിട്ടുമാറട്ടെ. ಎಲ್ಲಾ ತರ ರೋಗಗಳು ನಿಮ್ಮನ್ನು ಬಿಟ್ಟು ಹೋಗಲಿ. ഹല്ലേലൂയ, ഹല്ലേലൂയ, ಸ್ತುತಿಸಿರಿ ಪ್ರಿಯರೇ, ഹല്ലേലൂയ. ಕರೆಯಿರಿ, ದಾಹದಿಂದ ಕರೆಯಿರಿ, ಸ್ವರ ಎತ್ತಿ ಕರೆಯಿರಿ ಯೇಸುವೇ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ,
Hallelujah, 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 hallelujah. ಕಡಲಿನಲ್ಲಿ ನಡೆದ ನಿಮ್ಮ ಅದ್ಭುತ ಪಾದವು ನನ್ನ ಮುಂದೆ ನಡೆದರೆ ನನಗಿಲ್ಲ ಚಿಂತೆಯು. ಗಾಳಿ ಬೀರು ಗಾಳಿಯನ್ನು ತಡೆದ ವಾಕ್ಯವು ನನ್ನ ಜೊತೆ ಇರುವಾಗ ನನಗಿಲ್ಲ ಚಿಂತೆಯು. ಚಪ್ಪಾಳೆ ತಟ್ಟಿ ಸೇರಿ ದೇವರನ್ನು ಮಹಿಮೆ ಪಡಿಸುವ ಚಪ್ಪಾಳೆ. ಕಡಲಿನಲ್ಲಿ ನಡೆದ ನಿಮ್ಮ ಅದ್ಭುತ ಪಾದವು ನನ್ನ ಮುಂದೆ ನಡೆದರೆ ನನಗಿಲ್ಲ ಚಿಂತೆಯು. ಗಾಳಿ ಬೀರು ಗಾಳಿಯನ್ನು ತಡೆದ ವಾಕ್ಯವು ನನ್ನ ಜೊತೆ ಇರುವಾಗ ನನಗಿಲ್ಲ ಚಿಂತೆಯು. ಆರಾಧನೆ ಯೇಸುವಿಗೆ, ಆರಾಧನೆ ಯೇಸುವಿಗೆ, ಕರಗಳನ್ನು ಬೀಸುತ್ತಾ ಆರಾಧನೆ ಯೇಸುವಿಗೆ, ಆರಾಧನೆ ಯೇಸುವಿಗೆ. ನೀ ನುಡಿದರೆ ಸಾಕು, ನೀ ತೋರಿದ ಹಾದಿಯಲ್ಲಿ ನಡೆಯುವೆ, ನಿನ್ನ ಪಾದ ಒಂದೇ ಹಿಡಿಯುವೆ ನನ್ನ ಪ್ರಿಯ ಯೇಸುವೇ. ನೀ ನುಡಿದರೆ ಸಾಕು, ನೀ ತೋರಿದ ಹಾದಿಯಲ್ಲಿ ನಡೆಯುವೆ, ನಿನ್ನ ಪಾದ ಒಂದೇ ಹಿಡಿಯುವೆ ನನ್ನ ಪ್ರಿಯ ಯೇಸುವೇ. ಆರಾಧನೆ ಯೇಸುವಿಗೆ, ಆರಾಧನೆ ಯೇಸುವಿಗೆ, ಓ ಆರಾಧನೆ ಯೇಸುವಿಗೆ, ಆರಾಧನೆ ಯೇಸುವಿಗೆ. ಅಂಧಕಾರ ಮೂಡಿರಲು ಹಾದಿ ತೋರೋ ಯೇಸು ಇರಲು ಭಯವೇ ಇಲ್ಲವೇ. ಪಾಪದ ಸೈನ್ಯ ಹಿಂದಟ್ಟಿ ಹಿಡಿದು ಕೊಂಡರು, ಕಾಯುವ ಕರ್ತರು ಇರಲು ನನಗೆ ಭಯವೇ ಇಲ್ಲವೇ. ಹಾದಿಯಲ್ಲಿ ಅಂಧಕಾರ ಮೂಡಿರಲು ಆದಿ ತೋರೋ ಯೇಸು ಇರಲು ಭಯವೇ ಇಲ್ಲವೇ. ಪಾಪ ಸೈನ್ಯ ಹಿಂದಟ್ಟಿ ಹಿಡಿದು ಕೊಂಡರು, ಕಾಯುವ ಕರ್ತನು ಇರಲು ನನಗೆ ಭಯವೇ ಇಲ್ಲವೇ. ಆರಾಧನೆ ಯೇಸುವಿಗೆ, ಆರಾಧನೆ ಯೇಸುವಿಗೆ, ಆರಾಧನೆ ಯೇಸುವಿಗೆ, ಆರಾಧನೆ ಯೇಸುವಿಗೆ. ನೀ ನುಡಿದರೆ ಸಾಕು, ನೀ ತೋರಿದ ಹಾದಿಯಲ್ಲಿ ನಡೆಯುವೆ, ನಿನ್ನ ಪಾದ ಒಂದೇ ಹಿಡಿಯುವೆ ನನ್ನ ಪ್ರಿಯ ಯೇಸುವೇ. ನೀ ನುಡಿದರೆ ಸಾಕು, ನಿನ್ನ ತೋರಿದ ಹಾದಿಯಲ್ಲಿ ನಡೆಯುವೆ, ನಿಮ್ಮ ಪಾದವನ್ನೇ ಹಿಡಿಯುವೆ ನನ್ನ ಪ್ರಿಯ ಯೇಸುವೇ. ಆರಾಧನೆ ಯೇಸುವಿಗೆ, ಆರಾಧನೆ
ಯೇಸುವಿಗೆ ಆರಾಧನೆ ಯೇಸುವಿಗೆ ಆರಾಧನೆ ಯೇಸುವಿಗೆ ಆರಾಧನೆ ಯೇಸುವಿಗೆ ಆರಾಧನೆ ಯೇಸುವಿಗೆ ಆರಾಧನೆ ಯೇಸುವಿಗೆ ಆರಾಧನೆ ಯೇಸುವಿಗೆ അവൻ നമ്മുടെ പാപങ്ങൾ ഏറ്റെടുക്കും. ಆತನು ನಮ್ಮ ಪಾಪಗಳನ್ನು ಸ್ವೀಕರಿಸಿದನು. നമ്മുടെ രോഗങ്ങൾ സുഖമാക്കും. ನಮ್ಮ ರೋಗವನ್ನು ಗುಣಪಡಿಸುವನು. ದಾಹದೊಂದಿಗೆ നമുക്ക് അവിടുത്തെ ആശീർവാദം സ്വീകരിക്കാം. ಪ್ರಭುವಿನ ಆಶೀರ್ವಾದವನ್ನು ಪಡೆದುಕೊಳ್ಳುವ. ಒಂದು ಗಟ್ಟಿ ಚಪ್ಪಾಳೆ ತಟ್ಟೋಣ ಯೇಸುವಿಗೆ. ಗಟ್ಟಿ ಚಪ್ಪಾಳೆಯಿಂದ ದೇವರನ್ನು ಸ್ತುತಿಸೋಣ. ಕೂತ್ಕೊಳ್ಳೋಣ.